ನಾವೀಗ ಇರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸರ್ಕಲ್ನಲ್ಲಿ. ಯಾವ ರೀತಿಯಾಗಿದೆ ಸರ್ಕಲ್ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸರ್ಕಲ್ ಸಂಪೂರ್ಣವಾಗಿ ವಿಶೇಷವಾಗಿ ಬದಲಾವಣೆಗೊಳ್ಳಲಿಕ್ಕಿದೆ. ಅದರ ಜೊತೆಗೆ ಆ ಬದಲಾವಣೆಗಳಿಗೆ ತೆರೆದುಕೊಂಡಿರುವಂತಹ ರೀತಿಯಲ್ಲಿ ರೇಸ್ ಇನ್ ಹೋಟೆಲ್ ಅನ್ನುವಂಥದ್ದು ಓಪನ್ ಆಗ್ತಾ ಇರುವಂಥದ್ದು. ಡಿಸೆಂಬರ್ 19ನೇ ತಾರೀಕು ಓಪನ್ ಆಗ್ತಾ ಇರುವಂಥ ರೇಸ್ ಇನ್ ಹೋಟೆಲ್ನ ಮುಂಭಾಗದಲ್ಲಿ ನಾವಿದ್ದೇವೆ. ರೇಸ್ ಇನ್ ಹೋಟೆಲ್ನ ಮುಂಭಾಗವನ್ನು ತಾವೀಗ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇದೆ ರೇಸ್ ಇನ್ ಹೋಟೆಲ್ನ ಮುಂಭಾಗ ಅನ್ನುವಂಥದ್ದು. ಇದು ರೇಸ್ ಇನ್ ಹೋಟೆಲ್ನ ಮುಂಭಾಗ. ಯಾವ ರೀತಿಯಾಗಿ ಇದೆ ರೇಸ್ ಇನ್ ಹೋಟೆಲ್. ಇಲ್ಲಿ ರೆಸ್ಟೋರೆಂಟ್ ಇರುತ್ತೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ. ಅದರ ಜೊತೆಗೆ ವೆಲ್ಜಿಲ್ ಅನ್ನುವಂತಹ ಒಂದು ವಿಶೇಷ AC ಪಾರ್ಟಿ ಹಾಲ್ ಇದೆ. ಅದ್ರ ಜೊತೆಗೆ ಪೆಕ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನುವಂಥ ವಿಶೇಷತೆ ಇದೆ. ಅದ್ರ ಜೊತೆಗೆ 14 ರೂಮ್ಗಳಿದೆ. ಅದರಲ್ಲಿ ಸ್ವೀಟ್ ರೂಮ್ ಇರ್ಬೋದು, ಜೊತೆಗೆ ಡಬಲ್ ರೂಮ್ ಇರ್ಬೋದು ಮತ್ತು ಸಿಂಗಲ್ ರೂಮ್ ಇರ್ಬೋದು. ಇವೆಲ್ಲವೂ ಕೂಡ ಇದೆ. ಇದು ರೇಸ್ ಇನ್ ಹೋಟೆಲ್ನ ಮುಂಭಾಗ. ಈ ರೇಸ್ ಇನ್ ಹೋಟೆಲ್ನ ವಿಶೇಷತೆ ಏನು ಮತ್ತು ರೇಸ್ ಇನ್ ಹೋಟೆಲ್ನ ಆರಂಭ ಹೇಗಾಯಿತು ಮತ್ತು ರೇಸ್ ಇನ್ ಹೋಟೆಲ್ನ ಹುಟ್ಟಿಗೆ ಕಾರಣ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ರೇಸ್ ಇನ್ ಹೋಟೆಲ್ನ ಮಾಲಕರು ನಮ್ಮ ಜೊತೆಗಿದ್ದಾರೆ. ರೇಸ್ ಇನ್ ಹೋಟೆಲ್ನ ಮಾಲಕರಾಗಿರುವಂಥ ವಿಜಯ್ ಡಿ ಕುರ್ನ ಇದ್ದಾರೆ. ಅದರ ಜೊತೆಗೆ ಜೆನ್ ಡಿ ಕುರ್ನ ಇದ್ದಾರೆ. ಇಬ್ಬರು ಕೂಡ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಸರ್, ರೇಸ್ ಇನ್ ಹೋಟೆಲ್ ಗುರುವಾಯನಕೆರೆಯ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದಿರಿ, ಹೋಟ್ಲು ಮಾಡಿದಿರಿ. ತಾವು ಏನು ಮಾಡ್ತಾ ಇದ್ದೀರಿ ಮತ್ತು ಇಂತಹದ್ದೊಂದು ವಿಶೇಷವಾದಂಥ ಕಲ್ಪನೆ ನಿಮಗೆ ಬರಲಿಕ್ಕೆ ಕಾರಣ ಏನು? ಅದಕ್ಕೆ ಗುರುವಾಯನಕೆರೆಗೆ ಆಯ್ಕೆ ಯಾಕೆ? ಹೌದು, ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಭಾಳಷ್ಟು ವರ್ಷದ ಹಿಂದೆ. ಕಳೆದ 25 ವರ್ಷದಿಂದ ನಾನು ಕೆಲಸ ಮಾಡ್ತಿರುವ ಸಂಸ್ಥೆ ಟೂರಿಸಮ್ ಮತ್ತು ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟದ್ದು. ನಮ್ಮ ಸಮೂಹ ಸಂಸ್ಥೆಗಳಲ್ಲಿ ನಾವು ಹೋಟೆಲ್ಸು ಇದೆ, ಸ್ಟಾರ್ ಹೋಟೆಲ್ಸು ಇದೆ. ಆನಂತರ ಟ್ರಾವೆಲ್ ಏಜೆನ್ಸಿ, ಮನಿ ಎಕ್ಸ್ಚೇಂಜ್, ರಿಯಲ್ ಎಸ್ಟೇಟ್, ಇಂಥ ಬೇರೆ ಬೇರೆ ಸಂಸ್ಥೆಗಳಿವೆ. ಹಾಗೆ ಅದರಲ್ಲಿ ಪಡೆದ ಅನುಭವದಿಂದ ನಾನು ಕಂಪನಿಗಳ ಆರ್ಥಿಕ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ಪಡೆದ ಅನುಭವ ಮತ್ತು ಅದರಲ್ಲಿ ನನಗೆ ಸಿಗುವಂಥ ಒಂದು ವಿಶೇಷ ಅನುಭವದಿಂದ ನಾನು ನನ್ನ ಹುಟ್ಟಿದ ಊರಿನಲ್ಲಿ ಒಂದು ಒಳ್ಳೆಯ ಹೋಟೆಲನ್ನು ಮಾಡಬೇಕೆಂಬ ಒಂದು ಸದುದ್ದೇಶ ಭಾಳಷ್ಟು ಸಮಯದಿಂದ ನಾನು ಇಟ್ಟುಕೊಂಡಿದ್ದೆ. ಈಗ ರಸ್ತೆ ಅಗಲ ಆಗ್ತದೆ, ಇಲ್ಲಿಯ ಊರಿನಲ್ಲಿ ಒಂದು ಹೈವೇ ಪಾಸ್ ಆಗ್ತದೆ. ಆನಂತರ ತುಂಬ ಉತ್ತಮ ಬೆಳವಣಿಗೆಗಳು ಮುಂದಕ್ಕೆ ನಡೆಯುವಂಥ ಅನುಕೂಲತೆ ಇದೆ ಎಂದನ್ನು ಮನಗಂಡು ನಾನೊಂದು ಇಲ್ಲೊಂದು ಹೋಟೆಲನ್ನು ಮಾಡಬೇಕು, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಸಹ ಮಾಡಬೇಕೆಂಬ ದೃಷ್ಟಿಯಿಂದ ಹೋಟೆಲ್ ರೇಸ್ ಇನ್ ಎಂಬ ಹೆಸರಿನಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನಾನು ಕೇವಲ 1 ವರ್ಷ 9 ತಿಂಗಳ ಹಿಂದೆ ನಾನು ಅದನ್ನು ಡಿಸೈಡ್ ಮಾಡಿದ್ದೆ. ಸಾಧಾರಣ ಫೆಬ್ರವರಿ ಮಾರ್ಚ್ನಲ್ಲಿ ನಾನು ಇದರ ಕಟ್ಟಡವನ್ನು ನಿರ್ಮಾಣದ ಬಗ್ಗೆ ಮೂಡುಬಿದ್ರೆಯ ಹೆಸರಾಂತ ಬಿಲ್ಡರ್ಸನ್ನು ಸಂಪರ್ಕಿಸಿ ಅವರಿಗೆ ಇದರ ವಿನ್ಯಾಸವನ್ನೆಲ್ಲ ನಾವು ಡಿಸೈಡ್ ಮಾಡಿ ಅವರಿಗೆ ಕೊಟ್ಟಿದ್ದೆವು. ಇಂಥ 3 ಮಾಳಿಗೆಯ ಕಟ್ಟಡವನ್ನು 1 ತಿಂಗಳು 9 ಅಥವಾ 1 ತಿಂಗಳು 10 1 ವರ್ಷ 10 ತಿಂಗಳಲ್ಲೇ ಮುಗಿಸುವಂಥ ಒಂದು ಸಾಹಸವನ್ನು ಸಹ ನಾವು ಇಲ್ಲಿ ಮಾಡಿದ್ದೇವೆ. ಈಗ ರೇಸ್ ಇನ್ ಅಂದರೆ ಏನು? ರೇಸ್ ಎಂಬ ಶಬ್ದ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ 2 ಮಕ್ಕಳ ಹೆಸರು ರೇ ಇಂದ ಪ್ರಾರಂಭ ಆಗ್ತದೆ. ರೇಸ್ ಎಂಬುದಕ್ಕೆ ಒಂದು ಉತ್ತಮ ಒಂದು ವ್ಯಾಖ್ಯಾನ ಏನೆಂದು ಹೇಳಿದರೆ, ದೇವರ ಒಂದು ಆಶೀರ್ವಾದ ಅಂತ ಹೇಳ್ತೇವೆ ನಾವು, ದೇವರ ಅಥವಾ ಒಂದು ಕಿರಣ. ಸೊ ಅದು ಮಾತ್ರ ಅಲ್ಲ, ನನ್ನ 2 ಮಕ್ಕಳ ಹೆಸರು ಕೂಡ ರೇ ಇಂದ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ಇದೊಂದೊಂದು ಅವರ ಹೆಸರಿನಲ್ಲಿ ರೇಸ್ ಅಂತ ಹೇಳಿ ನಾನು ಹೆಸರಿಟ್ಟಿದ್ದೇನೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೆಸ್ಟೋರೆಂಟ್, ಒಂದು ಬಾರು ಎಲ್ಲವೂ ಕೂಡ ಇರುತ್ತೆ. ಸರ್, ಗ್ರೌಂಡ್ ಫ್ಲೋರ್ನ ಬಗ್ಗೆ ಸ್ವಲ್ಪ ವಿವರಿಸಿ. ಗ್ರೌಂಡ್ ಫ್ಲೋರಲ್ಲಿ ನಾವು ಫೈನ್ ಡೈನ್ ರೆಸ್ಟೋರೆಂಟ್ ವಿಭಾಗ ಮಾಡಿದ್ದೇವೆ. ಇದರಲ್ಲಿ ಸಾಧಾರಣ ಒಂದು 80 ಕಸ್ಟಮರ್ಸ್ ಇಂಡಿವಿಜುವಲಿ ಕ್ಯಾನ್ ಬಿ ಸೀಟೆಡ್. ಇಲ್ಲಿ ಏನಂತ ಹೇಳಿದರೆ, ವಿಶೇಷತೆ ಏನಂತ ಹೇಳಿದರೆ AC ಇದೆ. ಆ ಪರಿಚಾರಿಕೆಯ ಕ್ರಮವೂ ಕೂಡ ನಾವು ಒಂದು ವಿಶೇಷ ರೀತಿಯಲ್ಲಿ ಅತಿಥಿಗಳನ್ನು ಸ್ವೀಕರಿಸುವಂಥದ್ದು ಅಥವಾ ಅವರಿಗೆ ನೀಡುವ ಪರಿಚಾರಿಕೆಯಲ್ಲಿ ಸಹ ವ್ಯತ್ಯಾಸ ಇದೆ. ಇಲ್ಲಿ ಫ್ಯಾಮಿಲೀಸಿಗೆ ಅದನ್ನು ರಿಸರ್ವ್ ಮಾಡಿದ್ದೇವೆ. ಮತ್ತು ಮಾತ್ರ ಅಲ್ಲ, VIP ಕಸ್ಟಮರ್ಸನ್ನು ಸಹ ನಾವು ಅಕೊಮೊಡೇಟ್ ಮಾಡಲಿಕ್ಕೆ ಇಲ್ಲಿ ಅನುಕೂಲತೆ ಇದೆ. ಆನಂತರ ನಮ್ಮದು ಪೆಕ್ಸ್ ಬಾರ್ ಅಂತ ಒಂದು ಸಪ್ರೇಟ್ ಯೂನಿಟನ್ನು ವಿಭಾಗವನ್ನು ಇಟ್ಟಿದ್ದೇವೆ. ಅದರಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಅಲ್ಲಿ ಅಕ್ರಾಸ್ ದ ಕೌಂಟರ್ ಪಾನೀಯಗಳನ್ನು ಕೊಡಲಿಕ್ಕಾಗ್ತದೆ. ಅದು ಮಾತ್ರ ಅಲ್ಲ, ಅಲ್ಲಿ ಒಂದು 60ರಿಂದ 70 ಕಸ್ಟಮರ್ಸ್ ಕೂತ್ಕೊಳ್ಳುವ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಬ್ಲಾಕ್ಸ್ ಮಾಡಿ
ಕ್ಯಾಬಿನ್ ರೂಪದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ನಾವು ಇಂಡಿವಿಜುವಲ್ಸ್ ಕೂತ್ಕೊಳ್ಬೋದು ಕ್ಯಾಬಿನ್ನಲ್ಲಿ, ಅಥವಾ ಫ್ರೆಂಡ್ಸ್ ಜೊತೆಗೂಡಿ ಕೂತ್ಕೊಂಡು ಅನುಕೂಲತೆ ಏನಂತ ಹೇಳಿದರೆ ಅಕ್ರಾಸ್ ದ ಟೇಬಲ್ ನಾವು ಸರ್ವ್ ಮಾಡ್ತೇವೆ. ಆನಂತರ ನಾವು ಫಸ್ಟ್ ಫ್ಲೋರಲ್ಲಿ ವಿಶೇಷ ರೀತಿಯಲ್ಲಿ ಇನ್ನೂ ಕ್ಯಾಬಿನ್ಸನ್ನು, ಎಡಿಷನಲ್ ಕ್ಯಾಬಿನ್ಸನ್ನು ಮಾಡಿ ಅದರಲ್ಲಿಯೂ ಒಂದು ಚಿಕ್ಕ AC ಹಾಲ್ ಸಹ ಇಟ್ಟಿದ್ದೇವೆ. ಅದನ್ನು ಕಾರ್ಯಕ್ರಮಕ್ಕಾಗಲಿ, ಒಂದು ಚಿಕ್ಕ ಬರ್ತ್ಡೇ ಸೆಲೆಬ್ರೇಷನ್ಗಾಗಲಿ ಅಥವಾ ಒಂದು ವಿಶೇಷ ಆತಿಥ್ಯ ನೀಡಲಿಕ್ಕೋಸ್ಕರ ಕೂಡ ಅದನ್ನು ಉಪಯೋಗಿಸ್ಬೋದು. ಫುಲ್ಲಿ AC ರೂಮ್. ಎಸ್, ಈಗ ಎಂಟ್ರೆನ್ಸ್ ಒಳಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ತಾವು ನೋಡ್ತಾ ಇದ್ದೀರಿ. 30ರಿಂದ 35 4 ವೀಲರ್ ನಿಲ್ಲಲಿಕ್ಕೆ ಅವಕಾಶಗಳಿದ್ದಾವೆ. 2 ವೀಲರ್ ಒಂದು 50ರಿಂದ 60 ನಿಲ್ಲಬಹುದು. ಅದರ ಜೊತೆಗೆ ಸಂಪೂರ್ಣವಾಗಿ ವಿದ್ಯುತ್ ಚಾಲನೆಯಲ್ಲಿರ್ತದೆ. ಯಾಕೆಂತಂದರೆ ಬೇಕಾದಂತಹ ಹೈಟೆಕ್ ಜನರೇಟ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇದು ಗ್ರೌಂಡ್ ಫ್ಲೋರ್ನಲ್ಲಿ ನೀವು ನೋಡ್ಬೋದು. ಬಹಳಷ್ಟು ದೊಡ್ಡ ಸಮಸ್ಯೆ ಅಂತಂದರೆ ಪಾರ್ಕಿಂಗ್ ಉಂಟಾ ಅಂತ ಕೇಳೋದು. ಪಾರ್ಕಿಂಗ್ 35ರಿಂದ 40 ವಾಹನಗಳಿಗೆ ನಿಲ್ಲಬಹುದು ಮತ್ತು ಒಂದಷ್ಟು 2 ವೀಲರ್ಸ್ಗೆ ಇಲ್ಲಿ ನಿಲ್ಲಲಿಕ್ಕೆ ಅವಕಾಶಗಳು ಇದ್ದಾವೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ 2 ಲೋಗೋಗಳನ್ನು ಹಾಕಲಾಗಿದೆ. ಒಂದು ರೇಸ್ ಇನ್, ಇನ್ನೊಂದು ವೆಲ್ಜಿಲ್ AC ಪಾರ್ಟಿ ಹಾಲ್. ಇದರದ್ದು ಕೂಡ ಈ ಹೆಸರಿನಲ್ಲೊಂದು ವಿಶೇಷತೆ ಇದೆ. ಆ ರೇಸ್ ಇನ್ನ ವಿಶೇಷತೆಯನ್ನು ಈಗಾಗಲೇ ವಿಜಯ್ ಅವರು ಹೇಳಿದರು. ಜೊತೆಗೆ ನಾವು ಎಂಟ್ರಿ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸ್ ಅಂದರೆ ಇಲ್ಲಿಯ ರಿಸೆಪ್ಷನ್ನಿಗೆ ಹೋಗ್ತಾ ಇದ್ದೇವೆ. ಯಾವ ರೀತಿಯಾಗಿದೆ ರಿಸೆಪ್ಷನ್ ಅನ್ನೋಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ರಿಸೆಪ್ಷನ್, ಒಳಭಾಗದ ರಿಸೆಪ್ಷನನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ 3 ಫ್ಲೋರ್ ಇದೆ, AC ಪಾರ್ಟಿ ಹಾಲ್ ಇದೆ. ಎಲ್ಲದಕ್ಕೂ ಕೂಡ ಹೋಗಲಿಕ್ಕೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇದೆ. ನೋಡಿ, ಇದೀಗ ಲಿಫ್ಟಿಗೆ ನಾವು ತೆರಳುತ್ತೇವೆ. ಲಿಫ್ಟ್ ವ್ಯವಸ್ಥೆ ಇದೆ. ಈ ಸುಸಜ್ಜಿತವಾದಂಥ ಸಂಪೂರ್ಣ AC ಫೆಸಿಲಿಟಿ ಇರುವಂತಹ ಒಂದು ರೂಮ್ಸು, ಜೊತೆಗೆ ಪಾರ್ಟಿ ಹಾಲು ಮತ್ತು ಲಿಫ್ಟ್ ವ್ಯವಸ್ಥೆ ಇರುವಂಥದ್ದು ಎಲ್ಲವೂ ಕೂಡ ಇಲ್ಲಿದೆ. ನಾವೀಗ ಫಸ್ಟ್ ಫ್ಲೋರಿಗೆ ಹೋಗುವ. ಫಸ್ಟ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ನೋಡ್ಕೊಂಬರೋಣ. ನಾವೀಗ ರೇಸಿನ್ ಹೋಟೆಲ್ನ 2ನೇ ಫ್ಲೋರ್ನಲ್ಲಿದ್ದೇವೆ. ಇದು ಎಂಡಲ್ಲಿರುವಂಥದ್ದು 208 ನಂಬರ್ನದ್ದು ಸ್ವೀಟ್ ರೂಮು. ಬಹಳ ವಿಶೇಷವಾಗಿ ಇಲ್ಲಿ ಗೆಸ್ಟ್ಗಳಿಗೆ ಈ ರೂಮನ್ನು ರೆಂಟ್ ರೂಪದಲ್ಲಿ ಕೊಡಲ್ಪಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಸ್ವೀಟ್ ರೂಮಿನ ವಿಶೇಷತೆ ಏನು ಮತ್ತು ಯಾವ ರೀತಿಯಾಗಿ ಸ್ವೀಟ್ ರೂಮ್ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು 208 ನಂಬರ್ನ ಸ್ವೀಟ್ ರೂಮ್. ಇದು ಹೇಗಿದೆ ಸ್ವೀಟ್ ರೂಮ್ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿದ್ದಾರೆ ವಿಜಯ್ ಮತ್ತು ಜನವರಿಬ್ಬರು ಕೂಡ ಇದ್ದಾರೆ. ವಿಜಯ್ ಸರ್, ಸ್ವೀಟ್ ರೂಮ್ ಅಂದರೆ ಏನು ವಿಶೇಷವಾಗಿ ಇದನ್ನು ನೀವು ರೆಂಟ್ ಕೊಡ್ತೀರೋ? ಈಗ ನೀವು ಇರ್ತೀರಿ ಅಂತ ಒಂದು ರೆಂಟ್ ಕೊಡೋದಾದರೆ ಯಾರು ಪಡ್ಕೋಬೋದು? ಹೌದು, ಇದು ಸ್ವೀಟ್ ರೂಮ್ನಲ್ಲಿ ವಿಶೇಷತೆ ಏನಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಸೌಲಭ್ಯಗಳು ಮತ್ತು ಅದರ ಪ್ರಕಾರ ಮತ್ತು ಅದರ ವಿಸ್ತೀರ್ಣ ಸ್ವಲ್ಪ ಜಾಸ್ತಿ ಇರ್ತದೆ. ಸಾಮಾನ್ಯ ರೂಮ್ ಬೇರೆ ರೂಮಿಗಿಂತ ಸ್ವಲ್ಪ ವಿಸ್ತಾರ ಆಗಿರ್ತದೆ ಮತ್ತು ಸ್ವಲ್ಪ ಫರ್ನಿಷಿಂಗ್ ಮತ್ತು ಬೇರೆ ಎಲ್ಲ ವ್ಯವಸ್ಥೆಗಳಿರ್ತವೆ. ಕಿಚನ್ ಇಂಥ ಎಲ್ಲ ವ್ಯವಸ್ಥೆಗಳು ಇರ್ತವೆ. ಕಿಚನ್ ವ್ಯವಸ್ಥೆ, ಹೌದು. ಇದೀಗ ಒಳಗೆ ರೂಮು. ಹೌದು. ಈ ಸ್ವೀಟ್ ರೂಮ್ನಲ್ಲಿ ಇದು ಬೆಡ್ರೂಮು. ಇದರಲ್ಲಿ ಕಬಾರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್, ಬೆಡ್ ಮತ್ತು ಸ್ವಲ್ಪ ಒಳಾಂಗಣವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಸ್ವಲ್ಪ ಚೆಂದ ಮಾಡಿದ್ದೇವೆ. ಸೂಟ್ ರೂಮ್ನಲ್ಲಿ ವಿಶೇಷ ಏನಂತ ಹೇಳಿದರೆ ಒಂದು ಬೆಡ್ರೂಮು, ಅದು ಸ್ಪೇಷಿಯಸ್ ಆಗಿರಬೇಕು. ಫೀಲಿಂಗ್ಫುಲ್ ಆಗಿ ಅದರ ಇಂಟೀರಿಯರ್ಸ್ ಸ್ವಲ್ಪ ಪ್ಲೆಸೆಂಟ್ ಆಗಿರಬೇಕು. ಅದಕ್ಕಾಗಿ ಇದನ್ನು ವಿಶೇಷ ವಿನ್ಯಾಸದಲ್ಲಿ ನಾವು ಮಾಡಿದ್ದೇವೆ. ಇದರಲ್ಲಿ ದೊಡ್ಡ ಮಂಚ ಸಹ ನೋಡ್ತಾ ಇದ್ದೀರಿ ನೀವು. ಆಮೇಲೆ ಕಿಟಕಿಗಳು ಆಗಲಿ ಮತ್ತು AC ಫೆಸಿಲಿಟೀಸ್, ಕಬಾರ್ಡ್ಸ್, ಆನಂತರ ಈವನ್ ಟಾಯ್ಲೆಟ್ ಫೆಸಿಲಿಟೀಸ್ ಸಹ ಸ್ವಲ್ಪ ಕಾಮನ್ ಆಗಿ ಇರುವುದಿಲ್ಲ, ಸ್ವಲ್ಪ ವಿಶೇಷತೆಯಲ್ಲಿ ಇರ್ತದೆ. ಈಗ ನೀವು ನೋಡ್ತಾ ಇದ್ದೀರಿ, ವಿಶೇಷವಾಗಿ ಇಲ್ಲಿ ಕಬೋರ್ಡ್ಸನ್ನೆಲ್ಲ ನೀವು ಮನೆಯ ಫೀಲ್ ಮಾಡ್ಬೋದು. ಇಲ್ಲಿ ಬಂದಾಗ ಕಬೋರ್ಡ್ಸನ್ನು ನೋಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ನೀವು ಮನೆಯ ಫೀಲ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ.
ಟಿ ವಿ ಯೂನಿಟ್ ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಕಬೋರ್ಡ್ಸ್ ಇರ್ಬೋದು, ಇಲ್ಲಿರುವಂಥ ಬೆಡ್ ಮತ್ತು ಕಾಟ್ ಇರ್ಬೋದು. ಜೊತೆಗೆ ಇಲ್ಲಿ ಬಹಳ ವಿಶೇಷವಾಗಿ ಈ ಬೆಡ್ಡಿನ ಹಿಂಬದಿಯಲ್ಲಿ ಒಂದು ಕಿಟಕಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಅದಕ್ಕೊಂದು ಕವರ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹೊರಗಿನಿಂದ ಲೈಟ್ಸ್ ಬರುವಂಥದ್ದು ಭಾಳ ವಿಶೇಷವಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದು ಈ ಒಂದು ರೇಸಿನ್ ಹೋಟೆಲ್ನ 2ನೇ ಫ್ಲೋರ್ನಲ್ಲಿರುವಂಥ ವಿಶೇಷವಾದಂಥ ರೂಮ್. ರೇಸಿನ್ ಹೋಟೆಲ್ನಲ್ಲಿ ಯಾವ ರೀತಿಯಾದಂತಹ ರೂಮ್ಗಳಿದ್ದಾವೆ ಅನ್ನುವಂಥದ್ದಕ್ಕೆ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇರುವಂಥದ್ದು ಇದು ವಿಶೇಷ ರೂಮ್. ಇಲ್ಲಿ 7 ಕುದುರೆ ಓಡುವಂತಹ ವಿಶೇಷವಾದಂಥ ವಾಸ್ತುಗೆ ಸಂಬಂಧಪಟ್ಟಂಥ ಒಂದು ಫೋಟೋವನ್ನು ಕೂಡ ಇಡಲಾಗಿದೆ. ಅದು ಕರೇಜ್ ಇರ್ಬೋದು, ಒಂದಷ್ಟು ಸಿಗ್ನಿಫಿಕೆನ್ಸನ್ನು ಕೊಡುವಂಥ ಒಂದು ಕುದುರೆಗಳು. ಜೊತೆಗೆ ಈ ಒಂದು ರೂಮಿನ ವಿಶೇಷತೆ ಬಗ್ಗೆ ನಮಗೆ ವಿಜಯ್ ಹೇಳ್ತಾರೆ. ಸರ್, ಈ ರೂಮಿನ ವಿಶೇಷತೆ ಆ್ಯಕ್ಚುಲಿ ಬ್ಯಾಚುಲರ್ಸ್ ಅಥವಾ ಮ್ಯಾರಿಡ್ ಬ್ಯಾಚುಲರ್ಸ್ ಅಂತ ಹೇಳ್ತೇವಲ್ಲ, ಯಾರಾದರೂ ಅವರಿಗೆ ಸಪ್ರೇಟಾಗಿ ವಿಶ್ರಾಂತಿಗಾಗಿ ಅವರು ಅನುಕೂಲತೆ ಕೇಳುವುದಾದರೆ ನಾವು ಸಪ್ರೇಟ್ ಬೆಡ್ಸನ್ನು ಮಾಡಿದ್ದೇವೆ, ಅದನ್ನು ಜಾಯಿನ್ ಮಾಡಿಲ್ಲ. ಹಾಗೆ 2 ಆಕ್ಯುಪೆಂಟ್ಸ್ ಇರ್ಬೋದು. ಅದೇ ರೀತಿ ಈ ರೂಮಿನಲ್ಲಿ ನಾವು ವಿಸ್ತಾರವಾದ ಒಂದು ರೂಮ್ನಲ್ಲಿ ನಾವು ಬಾಲ್ಕನಿಯನ್ನು ಸಹ ಕೊಟ್ಟಿದ್ದೇವೆ. ಕಾರಣ ಕೆಲವೊಮ್ಮೆ ಸ್ಮೋಕಿಂಗ್ ನಾವು ರೆಸ್ಟ್ರಿಕ್ಟ್ ಮಾಡಿದರೂ ಕೆಲವೊಮ್ಮೆ ಸ್ಮೋಕಿಂಗ್ ಮಾಡ್ತಾರೆ. ಅದನ್ನು ಅವರಿಗೆ ಅನುಕೂಲತೆಗೋಸ್ಕರ ನಾವು ಹೊರಗೆ ಬಾಲ್ಕನಿಯನ್ನು ಸಹ ಇಟ್ಟಿದ್ದೇವೆ, ಅಥವಾ ಒಳ್ಳೆ ಗಾಳಿ ಸಹ ಬರ್ತದೆ ಹಿಂಬದಿ ನಮ್ಮ ಬಾಲ್ಕನಿಯಲ್ಲಿ. ಸೊ ಅದಕ್ಕೋಸ್ಕರ ನಾವು ಬಾಲ್ಕನಿಯನ್ನು ಸಹ ಮಾಡಿದ್ದೇವೆ. ಓಕೆ, ಇದು 2 ಸಪ್ರೇಟ್ ಆಗಿರುವಂತಹ ಒಂದು ಬೆಡ್. ಈಗ ಬ್ಯಾಚುಲರ್ಸ್ ಯಾರಾದರೂ ಬಂದರೆ ಅಥವಾ ಫ್ರೆಂಡ್ಸ್ ಬಂದರೆ ಅವರಿಗೆಲ್ಲ ನೆರವಾಗಲಿ ಅನ್ನುವಂಥ ಕಾರಣಕ್ಕಾಗಿ ಇದು ಇಲ್ಲಿಯೂ ಕೂಡ ಎಲ್ಲ ರೀತಿಯಂಥ ಸೌಲಭ್ಯಗಳಿದ್ದಾವೆ. ಆದರೆ ಬೆಡ್ ಸಪ್ರೇಷನ್ ಇದ್ದು ಅವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆಯಾಯ ಅವರವರ ಬೇಡಿಕೆಗಳಿಗೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಬೆಡ್ರೂಮ್ ಇದೆ, ಅದು ಡಬಲ್ ಬೆಡ್ರೂಮ್. ಅಲ್ಲಿಗೆ ಹೋಗುವ ಫ್ಯಾಮಿಲಿಗೋಸ್ಕರ ನಾವು ಕೊಡುವಂಥ ರೂಮು. ಇದನ್ನು ಅದೇ ರೀತಿಯಾಗಿ ನಾವು ವಿನ್ಯಾಸ ಮಾಡಿದ್ದೇವೆ. ಇದರಲ್ಲಿಯೂ ಬಾಲ್ಕನಿ ಇದೆ, ಹಾಗೂ ರೀಡಿಂಗ್ ಟೇಬಲ್ ಅಥವಾ ಸ್ಟೋರಿಂಗ್ ಕಬಾಟ್, ಈ ವ್ಯವಸ್ಥೆಯನ್ನು ಸಹ ಕಾಮನ್ ಆಗಿ ನಾವು ಎಲ್ಲ ರೂಮ್ಸಲ್ಲಿ ಇಟ್ಟಾಕಿ ಇದರಲ್ಲಿ ಇಟ್ಟಿದ್ದೇವೆ. ಆದರೆ ಇದು ಮೋಸ್ಟ್ಲಿ ನಾವು ಕಪಲ್ಸಿಗೆ ಅಂತ ಕೊಡುವಂಥದ್ದು, ಫ್ಯಾಮಿಲಿಗೆ ಕೊಡುವಂಥದ್ದು. ಮತ್ತು ನಾವು ಎಡಿಷನಲ್ ಬೆಡ್ಸ್ ಸಹ ಕೊಡ್ತೇವೆ. ಒಂದು ವೇಳೆ ಮಗು ಅಕೊಮಡೇಟ್ ಮಾಡಲಿಕ್ಕೆ ಬೇಕಾದರೆ ಅದೇ ರೂಮಲ್ಲಿ ಎಡಿಷನಲ್ ಬೆಡ್ಸನ್ನು ಕೂಡ ನಾವು ಕೊಡ್ತೇವೆ. 14 ರೂಮ್ಗಳಿದ್ದಾವೆ. ಸಿಂಗಲ್ ಕಾಟೆಡ್ ಇರ್ಬೋದು, ಡಬಲ್ ಕಾಟೆಡ್ ರೂಮ್ಗಳಿದ್ದಾವೆ. ಇದ್ರ ಜೊತೆಗೆ ಹಾಲ್, ಬಹಳ ವಿಶೇಷವಾಗಿ ರೇಸಿನ್ನ ವೆಲ್ಜಿಲ್ ಹಾಲ್ ಇದೆ. ಆ ಹಾಲ್ನ ವಿಶೇಷತೆ ಏನು ನೋಡುವ. ರೇಸಿನ್ ಹೋಟೆಲ್ನಲ್ಲಿ ಬಹಳ ವಿಶೇಷವಾಗಿ ಸಜ್ಜಾಗಿರುವಂಥದ್ದು ವೆಲ್ಜಿಲ್ ಅನ್ನುವಂತಹ ಸಭಾಂಗಣ. ನೋಡಿ, ನಿಮಗೆ ಸಂಪೂರ್ಣವಾದಂಥ ಪರಿಚಯವನ್ನು ಈಗ ವೆಲ್ಜಿಲ್ ಸಭಾಂಗಣವನ್ನು ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಸುಮಾರು 300ರಿಂದ 500 ಜನಕ್ಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. ಬಹಳ ಸುಸಜ್ಜಿತವಾದಂತಹ, ಸಂಪೂರ್ಣವಾಗಿ ಹವಾನಿಯಂತ್ರಿತ, ಅಂದರೆ AC ಒಂದು ಹಾಲ್. ಇದು AC ಹಾಲ್ನ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನಿದು ವೆಲ್ಜಿಲ್ ಅನ್ನುವಂತಹದ್ದು ಕೂಡ ಬಹಳ ವಿಶೇಷ. ಯಾಕಂತಂದರೆ ವೆಲ್ಜಿಲ್ನಲ್ಲೂ ಒಂದು ಕತೆ ಇದೆ, ವೆಲ್ಜಿಲ್ನಲ್ಲೂ ಒಂದು ಭಾವನಾತ್ಮಕ ಸಂಬಂಧ ಇದೆ, ಜೊತೆಗೆ ಆ ಇಡೀ ಒಂದು ಮನೆತನದ ಒಂದು ಹೆಗ್ಗಳಿಕೆ ಇದೆ ಅನ್ನುವಂತಹದ್ದನ್ನು ವಿಜಯ್ ಅವರು ಹೇಳ್ತಾ ಇದ್ರು. ಸರ್, ಈ ಸಭಾಂಗಣದ ವಿಶೇಷತೆ ಏನು? ವೆಲ್ಜಿಲ್ ಅಂದರೆ ಏನು? ಹೇಗೆ ವೆಲ್ಜಿಲ್ ಅನ್ನುವಂಥ ಹೆಸರಿಡಲಿಕ್ಕೆ ಕಾರಣ ಏನು? ಇದು ಒಂದು ಪ್ರೀತಿಪೂರ್ವಕವಾಗಿ ನನ್ನ ಹಿರಿಯರಿಗೆ ನಾನೊಂದು ಕೊಡುವ ಗೌರವ, ಮತ್ತು ಈ ಮನೆತನದ ಹಿರಿಯ ವ್ಯಕ್ತಿ ನನ್ನ ತಂದೆ ವೆಲೇರಿಯನ್ ಡಿಕುನ್ನ. ಅವರು 1996 ಇಸ್ವಿಯಲ್ಲಿ ತಿರಿಯೋದ್ರು. ಮತ್ತು ನಮ್ಮ ತಾಯಿ ಜುಲಿಯಾನ ಪ್ರೆಸಿಲ್ಲ. ಇವರ 2 ಹೆಸರನ್ನು ಒಂದು ಚೊಕ್ಕಟವಾಗಿ ಅದನ್ನು ವೆಲ್ಜಿಲ್ ಎಂಬ ಪದದೊಂದಿಗೆ ಅದಕ್ಕೆ ನಾಮಕರಣ ಮಾಡಿದ್ದೇನೆ ಈ ಹಾಲಿಗೆ. ಗುರುವಾಯನಕೆರೆಯಲ್ಲಿ ನಿಮ್ಮ ಒಂದು ವಂಶದವರು ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾಯಿದ್ರು. ನಿಮ್ಮ ತಂದೆಯವರು 2ನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು ಅಂತ, ಅದು ಏನು ಕತೆ? ನಮ್ಮ ತಂದೆಯವರು ಬ್ರಿಟಿಷ್ ಏರ್ಫೋರ್ಸ್, ಅಂದರೆ 1947 ಇಸ್ವಿಗಿಂತ ಮುಂಚೆ ಬ್ರಿಟಿಷರು ಆಳ್ವಿಕೆ ಇತ್ತು. ಆ ಸಮಯದಲ್ಲಿ 2ನೇ ಮಹಾಯುದ್ಧವು ನಡೆಯುತ್ತಿತ್ತು. ನಾನು ಹುಟ್ಟಿರಲಿಲ್ಲ. ನಮ್ಮ ತಂದೆಯವರು ಆಗ 2ನೇ ಮಹಾಯುದ್ಧದಲ್ಲಿ ಸೇವೆ ಸಲ್ಲಿಸಿದ್ರು, ಹಾಗೂ ಬ್ರಿಟಿಷ್ ಏರ್ಫೋರ್ಸ್ನಲ್ಲಿ ಅವರು ಜಾಯ್ನ್ ಆಗಿದ್ದರು. ಕಾಲಾಂತರ 1947 ಇಸ್ವಿಯಲ್ಲಿ ಭಾರತ
ಸ್ವಾತಂತ್ರ್ಯ ಸಿಕ್ಕಿದ್ರ ನಂತರ ಇಂಡಿಯನ್ ಏರ್ಫೋರ್ಸ್ ಆಗಿ ಅದು ಚೇಂಜ್ ಆಯಿತು. ಆಗ SHF ಮಾಣಿಕ್ ಶಾ ಏರ್ ಚೀಫ್ ಮಾರ್ಷಲ್ ಆಗಿದ್ದರು. ಅವರ ಕೈ ಕೆಳಗೆ ಇವರು ಒಬ್ಬರು ಸ್ಕ್ವಾಡನ್ ಲೀಡರ್ ಆಗಿ ಪೈಲಟ್ ಆಗಿದ್ದರು. ತಾಯಿ ನನ್ನ ತಾಯಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಈ ಕಾನೂನು ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಹಲವಾರು ವರ್ಷ ದುಡಿದಿದ್ದಾರೆ. ಬೆಳ್ತಂಗಡಿಯಲ್ಲಿ ತುಂಬ ವರ್ಷ ಇದ್ದರು. ಶಿರಸ್ತಾರಾಗಿ ಅವರು ಇದ್ದರು. ಅವರು ಸೇವೆ ಸಲ್ಲಿಸ್ತಿರುವಾಗಲೇ ತೀರಿ ಹೋಗಿದ್ದಾರೆ. ಸರ್, ವಿಶೇಷ ಈ ಹಾಲ್ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣ ಹವಾನಿಯಂತ್ರಿತ. ಗುರುವಾಯನ ಕೆರೆಯಲ್ಲಿ ಇಂಥದ್ದೊಂದು ಹಾಲ್ ಮಾಡುವಾಗಲೂ ಒಂದು ಕನಸಿರುತ್ತೆ, ಇಂಥದ್ದೊಂದು ಹಾಲ್ ಮಾಡಬೇಕು ಅಂತ. ಈ ಹಾಲಿನ ವಿಶೇಷತೆ, ನಿಮ್ಮ ಕನಸು ಹಾಲಿನ ಬಗ್ಗೆ ಅಷ್ಟೇ. ಈ ಹಾಲ್ ನಾವು 300 ಸೀಟರ್ಸನ್ನು ಅರೇಂಜ್ ಮಾಡಿದ್ದೇವೆ. ಆದರೆ 500 ಸೀಟರ್ಸಿಗೂ ಅದನ್ನು ಕನ್ವರ್ಟ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ನಾವು ಸ್ಟೇಜ್ AC ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ. ಈ AC ವಿಶೇಷತೆ ಏನಂತ ಹೇಳಿದರೆ, ನನಗೆ ಹೈಟ್ ಕೆಳಗೆ ಇದ್ದರೆ ಕೂಲಿಂಗ್ ಎಫೆಕ್ಟ್ ಸಿಗ್ತದೆ ಎಂಬ ಒಂದು ಭಾವನೆಯಿಂದ ಅದನ್ನು ಸ್ವಲ್ಪ ತಗ್ಗಿಸಿ ನಾನು AC ಹಾಕಿದ್ದೇನೆ. ಇದು ಈ ಬೇಸಿಗೆ ಕಾಲದಲ್ಲಿ ಇದರ ಅನುಕೂಲತೆ ಹೆಚ್ಚಿರ್ತದೆ. ಆಮೇಲೆ ಪಫ್ ಶೀಟ್ನಲ್ಲಿ ಇದರ ಸಂಪೂರ್ಣ ಮಾಡನ್ನು ನಾನು ಪಫ್ ಶೀಟಲ್ಲೇ ಮಾಡಿಸಿದ್ದೇನೆ. ಪಫ್ ಶೀಟ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಹೀಟ್ ಹಾಲ್ನಲ್ಲಿ ಬರುವುದಿಲ್ಲ, ಕೆಳಗೆ ಬರುವುದಿಲ್ಲ. ಮತ್ತು ಸ್ವಲ್ಪ ಭಾಗ ಎಲ್ಲಿ ನಮಗೆ ಸೆರೆ ಎಲ್ಲ ಸಿಗ್ತದೆ ಅದನ್ನು ಕಂಪ್ಲೀಟ್ ಕವರ್ ಮಾಡಿ ಆ ಹೀಟ್ ಹಾಲಿಗೆ ಬರದ ಹಾಗೆ ನಾವು ಸ್ವಲ್ಪ ಸುಂದರೀಕರಣ ಮಾಡಿದ್ದೇವೆ ನಮ್ಮ ಒಳಗಿನ ಹಾಲ್ನ ಇದನ್ನು ರೂಫನ್ನು. ಇದೀಗ ಮದುವೆ, ರಿಸೆಪ್ಷನ್ ಯಾವುದಕ್ಕೆಲ್ಲ ನೀವು ಕೊಡ್ತೀರಿ? ನಾವು ಎಲ್ಲ ಕಾರ್ಯಕ್ರಮಗಳಿಗೂ ಈ ಹಾಲನ್ನು ಕೊಡ್ತೇವೆ. ಈಗ ಬೇಸಿಕಲಿ ಕೆಲವರಿಗೆ ಅದರ ಖಾಲಿ ಕುರ್ಚಿ ಮಾತ್ರ ಅವರು ಹಾಕ್ತಾರೆ. ಕೆಲವೊಮ್ಮೆ ಮೇಜು ಹಾಕೋದಾದರೆ ಸ್ವಲ್ಪ ನಂಬರ್ಸ್ ಕಡಿಮೆ ಆಗ್ತದೆ ಮೇಜು ಹಾಕುವಾಗ. ಆದರೆ ಕುರ್ಚಿಗಳನ್ನು ಇಟ್ಟು ಇಲ್ಲಿಯೇ ನಾವು ಊಟದ ಉಪಚಾರದ ಬಫೆ ಸಿಸ್ಟಮ್ನಲ್ಲಿ ಕೊಡುವುದಾದರೆ ನಾವು ಸಾಧಾರಣ ಒಂದು 400 ಆರಾಮವಾಗಿ 400ರಿಂದ 500 ಮಂದಿಯನ್ನು ಅಕೊಮೊಡೇಟ್ ಮಾಡ್ಬೋದು ಈ ಹಾಲ್ನಲ್ಲಿ. ಇದು ವೆಲ್ಜಿಲ್ ಹಾಲ್ನ ವಿಶೇಷತೆ. ಬಹಳ ವಿಸ್ತಾರವಾಗಿ ಮತ್ತು ಗಾಳಿ ಬೆಳಕಿನಿಂದ, ಸಂಪೂರ್ಣವಾಗಿ ಗಾಳಿ ಬೆಳಕಿನಿಂದ ಕೂಡಿರುವಂಥದ್ದು. ಮತ್ತು ಬೆಳಕು ಬಹಳ ವಿಶೇಷವಾಗಿ ಎರಡೂ ಕಡೆಯಿಂದ ಬೆಳಕು ಬರುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥ ಹಾಲನ್ನು ನೀವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿದೆ ಹಾಲ್ ಅನ್ನುವಂಥದ್ದು. ಇದು ರೇಸಿನ್ ಹೋಟೆಲ್ನ ಮೇಲ್ಭಾಗದ ಹಾಲ್ನ ದೃಶ್ಯ. ಸಂಪೂರ್ಣವಾಗಿ ಹಾಲ್ ಸಂಪೂರ್ಣ ಸಜ್ಜಾಗಿದೆ. ಇನ್ನೇನು 19ನೇ ತಾರೀಕಿಗೆ ಇದು ಉದ್ಘಾಟನೆಗೊಳ್ಳಿಕ್ಕಿದೆ. ಈ 19ನೇ ತಾರೀಕಿಗೆ ಉದ್ಘಾಟನೆಗೊಳ್ತಾ ಇರುವಂಥ ರೇಸಿನ್ ಹೋಟೆಲ್ನಲ್ಲಿ ಏನೆಲ್ಲ ಇದೆ, ಯಾವ ರೀತಿಯಾದಂಥ ಸೌಲಭ್ಯ ಇದೆ ಅನ್ನುವಂಥದ್ದನ್ನು ತಿಳಿಸುವಂಥ ಚಿಕ್ಕ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ. ಇದು ಸುದ್ದಿಯ ವಿಶೇಷ ವರದಿ. ಸಂಜಯ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಗುರುವಾಯನ ಕೆರೆ. ನಾವೀಗ ಇರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸರ್ಕಲ್ನಲ್ಲಿ. ಯಾವ ರೀತಿಯಾಗಿದೆ ಸರ್ಕಲ್ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸರ್ಕಲ್ ಸಂಪೂರ್ಣವಾಗಿ ವಿಶೇಷವಾಗಿ ಬದಲಾವಣೆಗೊಳ್ಳಿಕ್ಕಿದೆ. ಅದರ ಜೊತೆಗೆ ಆ ಬದಲಾವಣೆಗಳಿಗೆ ತೆರೆದುಕೊಂಡಿರುವಂತಹ ರೀತಿಯಲ್ಲಿ ರೇಸಿನ್ ಹೋಟೆಲ್ ಅನ್ನುವಂಥದ್ದು ಓಪನ್ ಆಗ್ತಾ ಇರುವಂಥದ್ದು.
ಡಿಸೆಂಬರ್ 19ನೇ ತಾರೀಕು ಓಪನ್ ಆಗ್ತಾ ಇರುವಂಥ ರೇಸಿನ್ ಹೋಟೆಲ್ನ ಮುಂಭಾಗದಲ್ಲಿ ನಾವಿದ್ದೇವೆ. ರೇಸಿನ್ ಹೋಟೆಲ್ನ ಮುಂಭಾಗವನ್ನು ತಾವೀಗ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇದೆ ರೇಸಿನ್ ಹೋಟೆಲ್ನ ಮುಂಭಾಗ ಅನ್ನುವಂಥದ್ದು. ಇದು ರೇಸಿನ್ ಹೋಟೆಲ್ನ ಮುಂಭಾಗ ಯಾವ ರೀತಿಯಾಗಿ ಇದೆ ರೇಸಿನ್ ಹೋಟೆಲ್. ಇಲ್ಲಿ ರೆಸ್ಟೋರೆಂಟ್ ಇರುತ್ತೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತೆ. ಅದರ ಜೊತೆಗೆ ವೆಲ್ಜಿಲ್ ಅನ್ನುವಂತಹ ಒಂದು ವಿಶೇಷ AC ಪಾರ್ಟಿ ಹಾಲ್ ಇದೆ. ಅದ್ರ ಜೊತೆಗೆ ಪೆಕ್ಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನುವಂಥ ವಿಶೇಷತೆ ಇದೆ. ಅದ್ರ ಜೊತೆಗೆ 14 ರೂಮ್ಗಳಿದೆ. ಅದರಲ್ಲಿ ಸ್ವೀಟ್ ರೂಮ್ ಇರ್ಬೋದು, ಜೊತೆಗೆ ಡಬಲ್ ರೂಮ್ ಇರ್ಬೋದು ಮತ್ತು ಸಿಂಗಲ್ ರೂಮ್ ಇರ್ಬೋದು. ಇವೆಲ್ಲವೂ ಕೂಡ ಇದೆ. ಇದು ರೇಸಿನ್ ಹೋಟೆಲ್ನ ಮುಂಭಾಗ. ಈ ರೇಸಿನ್ ಹೋಟೆಲ್ನ ವಿಶೇಷತೆ ಏನು ಮತ್ತು ರೇಸಿನ್ ಹೋಟೆಲ್ನ ಆರಂಭ ಹೇಗಾಯಿತು ಮತ್ತು ರೇಸಿನ್ ಹೋಟೆಲ್ನ ಹುಟ್ಟಿಗೆ ಕಾರಣ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡೋದಕ್ಕೆ ರೇಸಿನ್ ಹೋಟೆಲ್ನ ಮಾಲಕರು ನಮ್ಮ ಜೊತೆಗಿದ್ದಾರೆ. ರೇಸಿನ್ ಹೋಟೆಲ್ನ ಮಾಲಕರಾಗಿರುವಂಥ ವಿಜಯ್ ಡಿ ಕುರ್ನಾ ಇದ್ದಾರೆ. ಅದರ ಜೊತೆಗೆ ಜೆನ್ ಡಿ ಕುರ್ನಾ ಇದ್ದಾರೆ. ಇಬ್ಬರು ಕೂಡ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಸರ್, ರೇಸ್ ಇನ್ ಹೋಟೆಲ್ ಗುರುವಾಯನಕೆರೆಯ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದಿರಿ, ಹೋಟ್ಲು ಮಾಡಿದಿರಿ. ತಾವು ಏನು ಮಾಡ್ತಾ ಇದ್ದೀರಿ ಮತ್ತು ಇಂತಹದೊಂದು ವಿಶೇಷವಾದಂಥ ಕಲ್ಪನೆ ನಿಮಗೆ ಬರಲಿಕ್ಕೆ ಕಾರಣ ಏನು, ಅದಕ್ಕೆ ಗುರುವಾಯನಕೆರೆಗೆ ಆಯ್ಕೆ ಯಾಕೆ? ಹೌದು, ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಭಾಳಷ್ಟು ವರ್ಷದ ಹಿಂದೆ. ಕಳೆದ 25 ವರ್ಷದಿಂದ ನಾನು ಕೆಲಸ ಮಾಡ್ತಿರುವ ಸಂಸ್ಥೆ ಟೂರಿಸಮ್ ಮತ್ತು ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟದ್ದು. ನಮ್ಮ ಸಮೂಹ ಸಂಸ್ಥೆಗಳಲ್ಲಿ ನಾವು ಹೋಟೆಲ್ಸು ಇದೆ, ಸ್ಟಾರ್ ಹೋಟೆಲ್ಸು ಇದೆ, ಆನಂತರ ಟ್ರಾವೆಲ್ ಏಜೆನ್ಸಿ, ಮನಿ ಎಕ್ಸ್ಚೇಂಜ್, ರಿಯಲ್ ಎಸ್ಟೇಟ್, ಇಂಥ ಬೇರೆ ಬೇರೆ ಸಂಸ್ಥೆಗಳಿವೆ. ಹಾಗೆ ಅದರಲ್ಲಿ ಪಡೆದ ಅನುಭವದಿಂದ ನಾನು ಕಂಪನಿಗಳ ಆರ್ಥಿಕ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ಪಡೆದ ಅನುಭವ ಮತ್ತು ಅದರಲ್ಲಿ ನನಗೆ ಸಿಗುವಂಥ ಒಂದು ವಿಶೇಷ ಅನುಭವದಿಂದ ನಾನು ನನ್ನ ಹುಟ್ಟಿದ ಊರಿನಲ್ಲಿ ಒಂದು ಒಳ್ಳೆಯ ಹೋಟೆಲನ್ನು ಮಾಡಬೇಕೆಂಬ ಒಂದು ಸದುದ್ದೇಶ ಭಾಳಷ್ಟು ಸಮಯದಿಂದ ನಾನು ಇಟ್ಟುಕೊಂಡಿದ್ದೆ. ಈಗ ರಸ್ತೆ ಅಗಲ ಆಗ್ತದೆ, ಇಲ್ಲಿ ಊರಿನಲ್ಲಿ ಒಂದು ಹೈವೇ ಪಾಸ್ ಆಗ್ತದೆ, ಆನಂತರ ತುಂಬ ಉತ್ತಮ ಬೆಳವಣಿಗೆಗಳು ಮುಂದಕ್ಕೆ ನಡೆಯುವಂಥ ಅನುಕೂಲತೆ ಇದೆ ಎಂದನ್ನು ಮನಗಂಡು ನಾನೊಂದು ಇಲ್ಲೊಂದು ಹೋಟೆಲನ್ನು ಮಾಡಬೇಕು, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಸಹ ಮಾಡಬೇಕೆಂಬ ದೃಷ್ಟಿಯಿಂದ ಹೋಟೆಲ್ ರೇಸಿನ್ ಎಂಬ ಹೆಸರಿನಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನಾನು ಕೇವಲ 1 ವರ್ಷ 9 ತಿಂಗಳ ಹಿಂದೆ ನಾನು ಅದನ್ನು ಡಿಸೈಡ್ ಮಾಡಿದ್ದೆ. ಸಾಧಾರಣ ಫೆಬ್ರವರಿ ಮಾರ್ಚ್ನಲ್ಲಿ ನಾನು ಇದರ ಕಟ್ಟಡವನ್ನು ನಿರ್ಮಾಣದ ಬಗ್ಗೆ ಮೂಡುಬಿದ್ರೆಯ ಹೆಸರಾಂತ ಬಿಲ್ಡರ್ಸನ್ನು ಸಂಪರ್ಕಿಸಿ ಅವರಿಗೆ ಇದರ ವಿನ್ಯಾಸವನ್ನೆಲ್ಲ ನಾವು ಡಿಸೈಡ್ ಮಾಡಿ ಅವರಿಗೆ ಕೊಟ್ಟಿದ್ದೆವು. ಇಂಥ 3 ಮಾಳಿಗೆಯ ಕಟ್ಟಡವನ್ನು 1 ತಿಂಗಳು 9 ಅಥವಾ 1 ತಿಂಗಳು 10 1 ವರ್ಷ 10 ತಿಂಗಳಲ್ಲೇ ಮುಗಿಸುವಂಥ ಒಂದು ಸಾಹಸವನ್ನು ಸಹ ನಾವು ಇಲ್ಲಿ ಮಾಡಿದ್ದೇವೆ. ಈಗ ರೇಸ್ ಇನ್ ಅಂದರೆ ಏನು? ರೇಸ್ ಎಂಬ ಶಬ್ದ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ನನ್ನ 2 ಮಕ್ಕಳ ಹೆಸರು ರೇ ಇಂದ ಪ್ರಾರಂಭ ಆಗ್ತದೆ. ರೇಸ್ ಎಂಬುದಕ್ಕೆ ಒಂದು ಉತ್ತಮ ಒಂದು ವ್ಯಾಖ್ಯಾನ ಏನೆಂದು ಹೇಳಿದರೆ, ದೇವರ ಒಂದು ಆಶೀರ್ವಾದ ಅಂತ ಹೇಳ್ತೇವೆ ನಾವು, ದೇವರ ಅಥವಾ ಒಂದು ಕಿರಣ. ಸೊ ಅದು ಮಾತ್ರ ಅಲ್ಲ, ನನ್ನ 2 ಮಕ್ಕಳ ಹೆಸರು ಕೂಡ ರೇ ಇಂದ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ಇದೊಂದೊಂದು ಅವರ ಹೆಸರಿನಲ್ಲಿ ರೇಸ್ ಅಂತ ಹೇಳಿ ನಾನು ಹೆಸರಿಟ್ಟಿದ್ದೇನೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ರೆಸ್ಟೋರೆಂಟ್, ಒಂದು ಬಾರು ಎಲ್ಲವೂ ಕೂಡ ಇರುತ್ತೆ. ಸರ್, ಗ್ರೌಂಡ್ ಫ್ಲೋರ್ನ ಬಗ್ಗೆ ಸ್ವಲ್ಪ ವಿವರಿಸಿ. ಗ್ರೌಂಡ್ ಫ್ಲೋರಲ್ಲಿ ನಾವು ಫೈನ್ ಡೈನ್ ರೆಸ್ಟೋರೆಂಟ್ ವಿಭಾಗ ಮಾಡಿದ್ದೇವೆ. ಇದರಲ್ಲಿ ಸಾಧಾರಣ ಒಂದು 80 ಕಸ್ಟಮರ್ಸ್ ಇಂಡಿವಿಜುವಲಿ ಕ್ಯಾನ್ ಬಿ ಸೀಟೆಡ್. ಇಲ್ಲಿ ಏನಂತ ಹೇಳಿದರೆ, ವಿಶೇಷತೆ ಏನಂತ ಹೇಳಿದರೆ AC ಇದೆ. ಆ ಪರಿಚಾರಿಕೆಯ ಕ್ರಮವೂ ಕೂಡ ನಾವು ಒಂದು ವಿಶೇಷ ರೀತಿಯಲ್ಲಿ ಅತಿಥಿಗಳನ್ನು ಸ್ವೀಕರಿಸುವಂಥದ್ದು ಅಥವಾ ಅವರಿಗೆ ನೀಡುವ ಪರಿಚಾರಿಕೆಯಲ್ಲಿ ಸಹ ವ್ಯತ್ಯಾಸ ಇದೆ. ಇಲ್ಲಿ ಫ್ಯಾಮಿಲೀಸಿಗೆ ಅದನ್ನು ರಿಸರ್ವ್ ಮಾಡಿದ್ದೇವೆ. ಮತ್ತು ಮಾತ್ರ ಅಲ್ಲ, VIP ಕಸ್ಟಮರ್ಸನ್ನು ಸಹ ನಾವು ಅಕೊಮೊಡೇಟ್ ಮಾಡಲಿಕ್ಕೆ ಇಲ್ಲಿ ಅನುಕೂಲತೆ ಇದೆ. ಆನಂತರ ನಮ್ಮದು ಪೆಕ್ಸ್ ಬಾರ್ ಅಂತ ಒಂದು ಸಪ್ರೇಟ್ ಯೂನಿಟನ್ನು ವಿಭಾಗವನ್ನು ಇಟ್ಟಿದ್ದೇವೆ. ಅದರಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಅಲ್ಲಿ ಅಕ್ರಾಸ್ ದ ಕೌಂಟರ್ ಪಾನೀಯಗಳನ್ನು ಕೊಡಲಿಕ್ಕಾಗ್ತದೆ. ಅದು ಮಾತ್ರ ಅಲ್ಲ, ಅಲ್ಲಿ ಒಂದು 60 ರಿಂದ 70 ಕಸ್ಟಮರ್ಸ್ ಕೂತ್ಕೊಳ್ಳುವ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಬ್ಲಾಕ್ಸ್ ಮಾಡಿ ಕ್ಯಾಬಿನ್ ರೂಪದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ನಾವು ಇಂಡಿವಿಜುವಲ್ಸ್ ಕೂತ್ಕೊಳ್ಬೋದು ಕ್ಯಾಬಿನ್ನಲ್ಲಿ, ಅಥವಾ ಫ್ರೆಂಡ್ಸ್ ಜೊತೆಗೂಡಿ ಕೂತ್ಕೊಂಡು. ಅನುಕೂಲತೆ ಏನಂತ ಹೇಳಿದರೆ, ಅಕ್ರಾಸ್ ದ ಟೇಬಲ್ ನಾವು ಸರ್ವ್ ಮಾಡ್ತೇವೆ. ಆನಂತರ ನಾವು ಫಸ್ಟ್ ಫ್ಲೋರಲ್ಲಿ
ವಿಶೇಷ ರೀತಿಯಲ್ಲಿ ಇನ್ನೂ ಕ್ಯಾಬಿನ್ಸನ್ನು ಎಡಿಷನಲ್ ಕ್ಯಾಬಿನ್ಸನ್ನು ಮಾಡಿ ಅದರಲ್ಲಿಯೂ ಒಂದು ಚಿಕ್ಕ AC ಹಾಲ್ ಸಹ ಇಟ್ಟಿದ್ದೇವೆ. ಅದನ್ನು ಕಾರ್ಯಕ್ರಮಕ್ಕಾಗಲಿ, ಒಂದು ಚಿಕ್ಕ ಬರ್ತ್ಡೇ ಸೆಲೆಬ್ರೇಷನ್ಗಾಗಲಿ ಅಥವಾ ಒಂದು ವಿಶೇಷ ಆತಿಥ್ಯ ನೀಡಲಿಕ್ಕೋಸ್ಕರ ಕೂಡ ಅದನ್ನು ಉಪಯೋಗಿಸ್ಬೋದು. ಫುಲ್ಲಿ AC ರೂಮ್. ಎಸ್, ಈಗ ಎಂಟ್ರೆನ್ಸ್ ಒಳಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ತಾವು ನೋಡ್ತಾ ಇದ್ದೀರಿ. 30ರಿಂದ 35 4 ವೀಲರ್ ನಿಲ್ಲಲಿಕ್ಕೆ ಅವಕಾಶಗಳಿದ್ದಾವೆ. 2 ವೀಲರ್ ಒಂದು 50ರಿಂದ 60 ನಿಲ್ಲಬಹುದು. ಅದರ ಜೊತೆಗೆ ಸಂಪೂರ್ಣವಾಗಿ ವಿದ್ಯುತ್ ಚಾಲನೆಯಲ್ಲಿರ್ತದೆ. ಯಾಕೆಂತಂದರೆ ಬೇಕಾದಂತಹ ಹೈಟೆಕ್ ಜನರೇಟ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇದು ಗ್ರೌಂಡ್ ಫ್ಲೋರ್ನಲ್ಲಿ ನೀವು ನೋಡ್ಬೋದು. ಬಹಳಷ್ಟು ದೊಡ್ಡ ಸಮಸ್ಯೆ ಅಂತಂದರೆ ಪಾರ್ಕಿಂಗ್ ಉಂಟಾ ಅಂತ ಕೇಳೋದು. ಪಾರ್ಕಿಂಗ್ 35ರಿಂದ 40 ವಾಹನಗಳಿಗೆ ನಿಲ್ಲಬಹುದು ಮತ್ತು ಒಂದಷ್ಟು 2 ವೀಲರ್ಸ್ಗೆ ಇಲ್ಲಿ ನಿಲ್ಲಲಿಕ್ಕೆ ಅವಕಾಶಗಳು ಇದ್ದಾವೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ 2 ಲೋಗೋಗಳನ್ನು ಹಾಕಲಾಗಿದೆ. ಒಂದು ರೇಸ್ ಇನ್, ಇನ್ನೊಂದು ವೆಲ್ಜಿಲ್ AC ಪಾರ್ಟಿ ಹಾಲ್. ಇದರದ್ದು ಕೂಡ ಈ ಹೆಸರಿನಲ್ಲೂ ಒಂದು ವಿಶೇಷತೆ ಇದೆ. ಆ ರೇಸ್ ಇನ್ನ ವಿಶೇಷತೆಯನ್ನು ಈಗಾಗಲೇ ವಿಜಯ್ ಅವರು ಹೇಳಿದರು. ಜೊತೆಗೆ ನಾವು ಎಂಟ್ರಿ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸ್ ಅಂದರೆ ಇಲ್ಲಿಯ ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ. ಯಾವ ರೀತಿಯಾಗಿದೆ ರಿಸೆಪ್ಷನ್ ಅನ್ನೋಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ರಿಸೆಪ್ಷನ್, ಒಳಭಾಗದ ರಿಸೆಪ್ಷನನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ 3 ಫ್ಲೋರ್ ಇದೆ, AC ಪಾರ್ಟಿ ಹಾಲ್ ಇದೆ. ಎಲ್ಲದಕ್ಕೂ ಕೂಡ ಹೋಗಲಿಕ್ಕೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇದೆ. ನೋಡಿ, ಇದೀಗ ಲಿಫ್ಟಿಗೆ ನಾವು ತೆರಳುತ್ತೇವೆ. ಲಿಫ್ಟ್ ವ್ಯವಸ್ಥೆ ಇದೆ. ಈ ಸುಸಜ್ಜಿತವಾದಂಥ ಸಂಪೂರ್ಣ AC ಫೆಸಿಲಿಟಿ ಇರುವಂತಹ ಒಂದು ರೂಮ್ಸು, ಜೊತೆಗೆ ಪಾರ್ಟಿ ಹಾಲು ಮತ್ತು ಲಿಫ್ಟ್ ವ್ಯವಸ್ಥೆ ಇರುವಂಥದ್ದು ಎಲ್ಲವೂ ಕೂಡ ಇಲ್ಲಿದೆ. ನಾವೀಗ ಫಸ್ಟ್ ಫ್ಲೋರಿಗೆ ಹೋಗುವ. ಫಸ್ಟ್ ಫ್ಲೋರ್ನಲ್ಲಿ ಏನೆಲ್ಲ ಇದೆ ನೋಡ್ಕೊಂಬರೋಣ. ನಾವೀಗ ರೇಸಿನ್ ಹೋಟೆಲ್ನ 2ನೇ ಫ್ಲೋರ್ನಲ್ಲಿದ್ದೇವೆ. ಇದು ಎಂಡಲ್ಲಿರುವಂಥದ್ದು 208 ನಂಬರ್ನದ್ದು ಸ್ವೀಟ್ ರೂಮು. ಬಹಳ ವಿಶೇಷವಾಗಿ ಇಲ್ಲಿ ಗೆಸ್ಟ್ಗಳಿಗೆ ಈ ರೂಮನ್ನು ರೆಂಟ್ ರೂಪದಲ್ಲಿ ಕೊಡಲ್ಪಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಸ್ವೀಟ್ ರೂಮಿನ ವಿಶೇಷತೆ ಏನು ಮತ್ತು ಯಾವ ರೀತಿಯಾಗಿ ಸ್ವೀಟ್ ರೂಮ್ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು 208 ನಂಬರ್ನ ಸ್ವೀಟ್ ರೂಮ್. ಇದು ಹೇಗಿದೆ ಸ್ವೀಟ್ ರೂಮ್ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿದ್ದಾರೆ ವಿಜಯ್ ಮತ್ತು ಜನವರಿಬ್ಬರು ಕೂಡ ಇದ್ದಾರೆ. ವಿಜಯ್ ಸರ್, ಸ್ವೀಟ್ ರೂಮ್ ಅಂದರೆ ಏನು ವಿಶೇಷವಾಗಿ ಇದನ್ನು ನೀವು ರೆಂಟ್ ಕೊಡ್ತೀರೋ? ಈಗ ನೀವು ಇರ್ತೀರಿ ಅಂತ ಒಂದು ರೆಂಟ್ ಕೊಡೋದಾದರೆ ಯಾರು ಪಡ್ಕೋಬೋದು? ಹೌದು, ಇದು ಸ್ವೀಟ್ ರೂಮ್ನಲ್ಲಿ ವಿಶೇಷತೆ ಏನಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಸೌಲಭ್ಯಗಳು ಮತ್ತು ಅದರ ಪ್ರಕಾರ ಮತ್ತು ಅದರ ವಿಸ್ತೀರ್ಣ ಸ್ವಲ್ಪ ಜಾಸ್ತಿ ಇರ್ತದೆ. ಸಾಮಾನ್ಯ ರೂಮ್ ಬೇರೆ ರೂಮಿಗಿಂತ ಸ್ವಲ್ಪ ವಿಸ್ತಾರ ಆಗಿರ್ತದೆ ಮತ್ತು ಸ್ವಲ್ಪ ಫರ್ನಿಷಿಂಗ್ ಮತ್ತು ಬೇರೆ ಎಲ್ಲ ವ್ಯವಸ್ಥೆಗಳಿರ್ತವೆ. ಕಿಚನ್ ಇಂಥ ಎಲ್ಲ ವ್ಯವಸ್ಥೆಗಳು ಇರ್ತವೆ. ಕಿಚನ್ ವ್ಯವಸ್ಥೆ, ಹೌದು. ಇದೀಗ ಒಳಗೆ ರೂಮ್. ಹೌದು. ಈ ಸ್ವೀಟ್ ರೂಮ್ನಲ್ಲಿ ಇದು ಬೆಡ್ರೂಮು. ಇದರಲ್ಲಿ ಕಬಾರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಟೇಬಲ್, ಬೆಡ್ ಮತ್ತು ಸ್ವಲ್ಪ ಒಳಾಂಗಣವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಸ್ವಲ್ಪ ಚಂದ ಮಾಡಿದ್ದೇವೆ. ಸೂಟ್ ರೂಮ್ನಲ್ಲಿ ವಿಶೇಷ ಏನಂತ ಹೇಳಿದರೆ ಒಂದು ಬೆಡ್ರೂಮು, ಅದು ಸ್ಪೇಷಿಯಸ್ ಆಗಿರಬೇಕು. ಫೀಲಿಂಗ್ ಫುಲ್ ಆಗಿ ಅದರ ಇಂಟೀರಿಯರ್ಸ್ ಸ್ವಲ್ಪ ಪ್ಲೆಸೆಂಟ್ ಆಗಿರಬೇಕು. ಅದಕ್ಕಾಗಿ ಇದನ್ನು ವಿಶೇಷ ವಿನ್ಯಾಸದಲ್ಲಿ ನಾವು ಮಾಡಿದ್ದೇವೆ. ಇದರಲ್ಲಿ ದೊಡ್ಡ ಮಂಚ ಸಹ ನೋಡ್ತಾ ಇದ್ದೀರಿ ನೀವು. ಆಮೇಲೆ ಕಿಟಕಿಗಳು ಆಗಲಿ ಮತ್ತು AC ಫೆಸಿಲಿಟೀಸ್, ಕಬಾರ್ಡ್ಸ್, ಆನಂತರ ಈವನ್ ಟಾಯ್ಲೆಟ್ ಫೆಸಿಲಿಟೀಸ್ ಸಹ ಸ್ವಲ್ಪ ಕಾಮನ್ ಆಗಿ ಇರುವುದಿಲ್ಲ, ಸ್ವಲ್ಪ ವಿಶೇಷತೆಯಲ್ಲಿ ಇರ್ತದೆ. ಈಗ ನೀವು ನೋಡ್ತಾ ಇದ್ದೀರಿ, ವಿಶೇಷವಾಗಿ ಇಲ್ಲಿ ಕಬೋರ್ಡ್ಸನ್ನೆಲ್ಲ ನೀವು ಮನೆಯ ಫೀಲ್ ಮಾಡ್ಬೋದು. ಇಲ್ಲಿ ಬಂದಾಗ ಕಬೋರ್ಡ್ಸನ್ನು ನೋಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ನೀವು ಮನೆಯ ಫೀಲ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. TV ಯೂನಿಟ್ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಕಬೋರ್ಡ್ಸ್ ಇರ್ಬೋದು, ಇಲ್ಲಿರುವಂಥ ಬೆಡ್ ಮತ್ತು ಕಾಟ್ ಇರ್ಬೋದು. ಜೊತೆಗೆ ಇಲ್ಲಿ ಬಹಳ ವಿಶೇಷವಾಗಿ ಈ ಬೆಡ್ಡಿನ ಹಿಂಬದಿಯಲ್ಲಿ
ಒಂದು ಕಿಟಕಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಅದಕ್ಕೊಂದು ಕವರ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹೊರಗಿನಿಂದ ಲೈಟ್ಸ್ ಬರುವಂಥದ್ದು ಭಾಳ ವಿಶೇಷವಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದು ಈ ಒಂದು ರೇಸಿನ್ ಹೋಟೆಲ್ನ 2ನೇ ಫ್ಲೋರ್ನಲ್ಲಿರುವಂಥ ವಿಶೇಷವಾದಂಥ ರೂಮ್. ರೇಸಿನ್ ಹೋಟೆಲ್ನಲ್ಲಿ ಯಾವ ರೀತಿಯಾದಂತಹ ರೂಮ್ಗಳಿದ್ದಾವೆ ಅನ್ನುವಂಥದ್ದಕ್ಕೆ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇರುವಂಥದ್ದು ಇದು ವಿಶೇಷ ರೂಮ್. ಇಲ್ಲಿ 7 ಕುದುರೆ ಓಡುವಂತಹ ವಿಶೇಷವಾದಂಥ ವಾಸ್ತುಗೆ ಸಂಬಂಧಪಟ್ಟಂಥ ಒಂದು ಫೋಟೋವನ್ನು ಕೂಡ ಇಡಲಾಗಿದೆ. ಅದು ಕರೇಜ್ ಇರ್ಬೋದು, ಒಂದಷ್ಟು ಸಿಗ್ನಿಫಿಕೆನ್ಸನ್ನು ಕೊಡುವಂಥ ಒಂದು ಕುದುರೆಗಳು. ಜೊತೆಗೆ ಈ ಒಂದು ರೂಮಿನ ವಿಶೇಷತೆ ಬಗ್ಗೆ ನಮಗೆ ವಿಜಯ್ ಹೇಳ್ತಾರೆ. ಸರ್, ಈ ರೂಮಿನ ವಿಶೇಷತೆ ಆ್ಯಕ್ಚುಲಿ ಬ್ಯಾಚುಲರ್ಸ್ ಅಥವಾ ಮ್ಯಾರಿಡ್ ಬ್ಯಾಚುಲರ್ಸ್ ಅಂತ ಹೇಳ್ತೇವಲ್ಲ, ಯಾರಾದರೂ ಅವರಿಗೆ ಸಪ್ರೇಟ್ ಆಗಿ ವಿಶ್ರಾಂತಿಗಾಗಿ ಅವರು ಅನುಕೂಲತೆ ಕೇಳುವುದಾದರೆ ನಾವು ಸಪ್ರೇಟ್ ಬೆಡ್ಸನ್ನು ಮಾಡಿದ್ದೇವೆ, ಅದನ್ನು ಜಾಯಿನ್ ಮಾಡಿಲ್ಲ. ಹಾಗೆ 2 ಆಕ್ಯುಪೆಂಟ್ಸ್ ಇರ್ಬೋದು. ಅದೇ ರೀತಿ ಈ ರೂಮಿನಲ್ಲಿ ನಾವು ವಿಸ್ತಾರವಾದ ಒಂದು ರೂಮ್ನಲ್ಲಿ ನಾವು ಬಾಲ್ಕನಿಯನ್ನು ಸಹ ಕೊಟ್ಟಿದ್ದೇವೆ. ಕಾರಣ ಕೆಲವೊಮ್ಮೆ ಸ್ಮೋಕಿಂಗ್ ನಾವು ರೆಸ್ಟ್ರಿಕ್ಟ್ ಮಾಡಿದರೂ ಕೆಲವೊಮ್ಮೆ ಸ್ಮೋಕಿಂಗ್ ಮಾಡ್ತಾರೆ, ಅದನ್ನು ಅವರಿಗೆ ಅನುಕೂಲತೆಗೋಸ್ಕರ ನಾವು ಹೊರಗೆ ಬಾಲ್ಕನಿಯನ್ನು ಸಹ ಇಟ್ಟಿದ್ದೇವೆ. ಅಥವಾ ಒಳ್ಳೆ ಗಾಳಿ ಸಹ ಬರ್ತದೆ ಹಿಂಬದಿ ನಮ್ಮ ಬಾಲ್ಕನಿಯಲ್ಲಿ. ಸೊ ಅದಕ್ಕೋಸ್ಕರ ನಾವು ಬಾಲ್ಕನಿಯನ್ನು ಸಹ ಮಾಡಿದ್ದೇವೆ. ಓಕೆ, ಇದು 2 ಸಪ್ರೇಟ್ ಆಗಿರುವಂತಹ ಒಂದು ಬೆಡ್. ಈಗ ಬ್ಯಾಚುಲರ್ಸ್ ಯಾರಾದರೂ ಬಂದರೆ ಅಥವಾ ಫ್ರೆಂಡ್ಸ್ ಬಂದರೆ ಅವರಿಗೆಲ್ಲ ನೆರವಾಗಲಿ ಅನ್ನುವಂಥ ಕಾರಣಕ್ಕಾಗಿ ಇದು ಇಲ್ಲಿಯೂ ಕೂಡ ಎಲ್ಲ ರೀತಿಯಂಥ ಸೌಲಭ್ಯಗಳಿದ್ದಾವೆ. ಆದರೆ ಬೆಡ್ ಸಪ್ರೇಷನ್ ಇದ್ದು ಅವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆಯಾಯ ಅವರವರ ಬೇಡಿಕೆಗಳಿಗೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಬೆಡ್ರೂಮ್ ಇದೆ, ಅದು ಡಬಲ್ ಬೆಡ್ರೂಮ್. ಅಲ್ಲಿಗೆ ಹೋಗುವ ಫ್ಯಾಮಿಲಿಗೋಸ್ಕರ ನಾವು ಕೊಡುವಂಥ ರೂಮು. ಇದನ್ನು ಅದೇ ರೀತಿಯಾಗಿ ನಾವು ವಿನ್ಯಾಸ ಮಾಡಿದ್ದೇವೆ. ಇದರಲ್ಲಿಯೂ ಬಾಲ್ಕನಿ ಇದೆ, ಹಾಗೂ ರೀಡಿಂಗ್ ಟೇಬಲ್ ಅಥವಾ ಸ್ಟೋರಿಂಗ್ ಕಬಾಟ್, ಈ ವ್ಯವಸ್ಥೆಯನ್ನು ಸಹ ಕಾಮನ್ ಆಗಿ ನಾವು ಎಲ್ಲ ರೂಮ್ಸಲ್ಲಿ ಇಟ್ಟಾಕಿ ಇದರಲ್ಲಿ ಇಟ್ಟಿದ್ದೇವೆ. ಆದರೆ ಇದು ಮೋಸ್ಟ್ಲಿ ನಾವು ಕಪಲ್ಸಿಗೆ ಅಂತ ಕೊಡುವಂಥದ್ದು, ಫ್ಯಾಮಿಲಿಗೆ ಕೊಡುವಂಥದ್ದು. ಮತ್ತು ನಾವು ಎಡಿಷನಲ್ ಬೆಡ್ಸ್ ಸಹ ಕೊಡ್ತೇವೆ. ಒಂದು ವೇಳೆ ಮಗು ಅಕೊಮಡೇಟ್ ಮಾಡಲಿಕ್ಕೆ ಬೇಕಾದರೆ ಅದೇ ರೂಮಲ್ಲಿ ಎಡಿಷನಲ್ ಬೆಡ್ಸನ್ನು ಕೂಡ ನಾವು ಕೊಡ್ತೇವೆ. 14 ರೂಮ್ಗಳಿದ್ದಾವೆ. ಸಿಂಗಲ್ ಕಾಟೆಡ್ ಇರ್ಬೋದು, ಡಬಲ್ ಕಾಟೆಡ್ ರೂಮ್ಗಳಿದ್ದಾವೆ. ಇದ್ರ ಜೊತೆಗೆ ಹಾಲ್, ಬಹಳ ವಿಶೇಷವಾಗಿ ರೇಸಿನ್ನ ವೆಲ್ಜಿಲ್ ಹಾಲ್ ಇದೆ. ಆ ಹಾಲ್ನ ವಿಶೇಷತೆ ಏನು ನೋಡುವ. ರೇಸಿನ್ ಹೋಟೆಲ್ನಲ್ಲಿ ಬಹಳ ವಿಶೇಷವಾಗಿ ಸಜ್ಜಾಗಿರುವಂಥದ್ದು ವೆಲ್ಜಿಲ್ ಅನ್ನುವಂತಹ ಸಭಾಂಗಣ. ನೋಡಿ, ನಿಮಗೆ ಸಂಪೂರ್ಣವಾದಂಥ ಪರಿಚಯವನ್ನು ಈಗ ವೆಲ್ಜಿಲ್ ಸಭಾಂಗಣವನ್ನು ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಸುಮಾರು 300ರಿಂದ 500 ಜನಕ್ಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. ಬಹಳ ಸುಸಜ್ಜಿತವಾದಂತಹ, ಸಂಪೂರ್ಣವಾಗಿ ಹವಾನಿಯಂತ್ರಿತ, ಅಂದರೆ AC ಒಂದು ಹಾಲ್. ಇದು AC ಹಾಲ್ನ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನಿದು ವೆಲ್ಜಿಲ್ ಅನ್ನುವಂತಹದ್ದು ಕೂಡ ಬಹಳ ವಿಶೇಷ. ಯಾಕಂತಂದರೆ ವೆಲ್ಜಿಲ್ನಲ್ಲೂ ಒಂದು ಕತೆ ಇದೆ, ವೆಲ್ಜಿಲ್ನಲ್ಲೂ ಒಂದು ಭಾವನಾತ್ಮಕ ಸಂಬಂಧ ಇದೆ, ಜೊತೆಗೆ ಆ ಇಡೀ ಒಂದು ಮನೆತನದ ಒಂದು ಹೆಗ್ಗಳಿಕೆ ಇದೆ ಅನ್ನುವಂತಹದ್ದನ್ನು ವಿಜಯ್ ಅವರು ಹೇಳ್ತಾ ಇದ್ರು. ಸರ್, ಈ ಸಭಾಂಗಣದ ವಿಶೇಷತೆ ಏನು? ವೆಲ್ಜಿಲ್ ಅಂದರೆ ಏನು? ಹೇಗೆ ವೆಲ್ಜಿಲ್ ಅನ್ನುವಂಥ ಹೆಸರಿಡಲಿಕ್ಕೆ ಕಾರಣ ಏನು? ಇದು ಒಂದು ಪ್ರೀತಿಪೂರ್ವಕವಾಗಿ ನನ್ನ ಹಿರಿಯರಿಗೆ ನಾನೊಂದು ಕೊಡುವ ಗೌರವ. ಮತ್ತು ಈ ಮನೆತನದ ಹಿರಿಯ ವ್ಯಕ್ತಿ ನನ್ನ ತಂದೆ ವೆಲೇರಿಯನ್ ಡಿಕುನ್ನ. ಅವರು 1996 ಇಸ್ವಿಯಲ್ಲಿ ತಿರಿಯೋದ್ರು. ಮತ್ತು ನಮ್ಮ ತಾಯಿ ಜುಲಿಯಾನ ಪ್ರೆಸಿಲ್ಲ. ಇವರ 2 ಹೆಸರನ್ನು ಒಂದು ಚೊಕ್ಕಟವಾಗಿ ಅದನ್ನು ವೆಲ್ಜಿಲ್ ಎಂಬ ಪದದೊಂದಿಗೆ ಅದಕ್ಕೆ ನಾಮಕರಣ ಮಾಡಿದ್ದೇನೆ ಈ ಹಾಲಿಗೆ. ಗುರುವಾಯನಕೆರೆಯಲ್ಲಿ ನಿಮ್ಮ ಒಂದು ವಂಶದವರು ಬಹಳ ವಿಶೇಷವಾಗಿ ಆಸಕ್ತಿ ವಹಿಸಿ ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರು. ನಿಮ್ಮ ತಂದೆಯವರು 2ನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು ಅಂತ, ಅದು ಏನು ಕತೆ? ನಮ್ಮ ತಂದೆಯವರು ಬ್ರಿಟಿಷ್ ಏರ್ಫೋರ್ಸ್, ಅಂದರೆ 1947 ಇಸ್ವಿಗಿಂತ ಮುಂಚೆ ಬ್ರಿಟಿಷರು ಆಳ್ವಿಕೆ ಇತ್ತು. ಆ ಸಮಯದಲ್ಲಿ 2ನೇ ಮಹಾಯುದ್ಧವು ನಡೆಯುತ್ತಿತ್ತು. ನಾನು ಹುಟ್ಟಿರಲಿಲ್ಲ. ನಮ್ಮ ತಂದೆಯವರು ಆಗ 2ನೇ ಮಹಾಯುದ್ಧದಲ್ಲಿ ಸೇವೆ ಸಲ್ಲಿಸಿದ್ರು, ಹಾಗೂ ಬ್ರಿಟಿಷ್ ಏರ್ಫೋರ್ಸ್ನಲ್ಲಿ ಅವರು ಜಾಯ್ನ್ ಆಗಿದ್ದರು. ಕಾಲಾಂತರ 1947 ಇಸ್ವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಂಡಿಯನ್ ಏರ್ಫೋರ್ಸ್ ಆಗಿ ಅದು ಚೇಂಜ್ ಆಯಿತು. ಆಗ
SHFJ ಮಾಣಿಕ್ ಶಾ ಏರ್ ಚೀಫ್ ಮಾರ್ಷಲ್ ಆಗಿದ್ದರು. ಅವರ ಕೈ ಕೆಳಗೆ ಇವರು ಒಬ್ಬರು ಸ್ಕ್ವಾಡನ್ ಲೀಡರ್ ಆಗಿ ಪೈಲಟ್ ಆಗಿದ್ದರು. ತಾಯಿ ನನ್ನ ತಾಯಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಈ ಕಾನೂನು ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಹಲವಾರು ವರ್ಷ ದುಡಿದಿದ್ದಾರೆ. ಬೆಳ್ತಂಗಡಿಯಲ್ಲಿ ತುಂಬ ವರ್ಷ ಇದ್ದರು. ಶಿರಸ್ತಾರಾಗಿ ಅವರು ಇದ್ದರು. ಅವರು ಸೇವೆ ಸಲ್ಲಿಸ್ತಿರುವಾಗಲೇ ತೀರಿ ಹೋಗಿದ್ದಾರೆ. ಸರ್, ವಿಶೇಷ ಈ ಹಾಲ್ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣ ಹವಾನಿಯಂತ್ರಿತ. ಗುರುವಾಯನಕೆರೆಯಲ್ಲಿ ಇಂಥದ್ದೊಂದು ಹಾಲ್ ಮಾಡುವಾಗಲೂ ಒಂದು ಕನಸಿರುತ್ತೆ, ಇಂಥದ್ದೊಂದು ಹಾಲ್ ಮಾಡಬೇಕು ಅಂತ. ಈ ಹಾಲಿನ ವಿಶೇಷತೆ, ನಿಮ್ಮ ಕನಸು ಹಾಲಿನ ಬಗ್ಗೆ ಅಷ್ಟೇ. ಈ ಹಾಲ್ ನಾವು 300 ಸೀಟರ್ಸನ್ನು ಅರೇಂಜ್ ಮಾಡಿದ್ದೇವೆ. ಆದರೆ 500 ಸೀಟರ್ಸಿಗೂ ಅದನ್ನು ಕನ್ವರ್ಟ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ನಾವು ಸ್ಟೇಜ್ AC ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ. ಈ AC ವಿಶೇಷತೆ ಏನಂತ ಹೇಳಿದರೆ, ನನಗೆ ಹೈಟ್ ಕೆಳಗಿದ್ದರೆ ಕೂಲಿಂಗ್ ಇಫೆಕ್ಟ್ ಸಿಗ್ತದೆ ಎಂಬ ಒಂದು ಭಾವನೆಯಿಂದ ಅದನ್ನು ಸ್ವಲ್ಪ ತಗ್ಗಿಸಿ ನಾನು AC ಹಾಕಿದ್ದೇನೆ. ಇದು ಈ ಬೇಸಿಗೆ ಕಾಲದಲ್ಲಿ ಇದರ ಅನುಕೂಲತೆ ಹೆಚ್ಚಿರ್ತದೆ. ಆಮೇಲೆ ಪಫ್ ಶೀಟ್ನಲ್ಲಿ ಇದರ ಸಂಪೂರ್ಣ ಮಾಡನ್ನು ನಾನು ಪಫ್ ಶೀಟಲ್ಲೇ ಮಾಡಿಸಿದ್ದೇನೆ. ಪಫ್ ಶೀಟ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಹೀಟ್ ಹಾಲ್ನಲ್ಲಿ ಬರುವುದಿಲ್ಲ, ಕೆಳಗೆ ಬರುವುದಿಲ್ಲ. ಮತ್ತು ಸ್ವಲ್ಪ ಭಾಗ ಎಲ್ಲಿ ನಮಗೆ ಸೆರೆ ಎಲ್ಲ ಸಿಗ್ತದೆ ಅದನ್ನು ಕಂಪ್ಲೀಟ್ ಕವರ್ ಮಾಡಿ ಆ ಹೀಟ್ ಹಾಲಿಗೆ ಬರದ ಹಾಗೆ ನಾವು ಸ್ವಲ್ಪ ಸುಂದರೀಕರಣ ಮಾಡಿದ್ದೇವೆ ನಮ್ಮ ಒಳಗಿನ ಹಾಲ್ನ ಇದನ್ನು ರೂಫನ್ನು. ಇದೀಗ ಮದುವೆ, ರಿಸೆಪ್ಷನ್ ಯಾವುದಕ್ಕೆಲ್ಲ ನೀವು ಕೊಡ್ತೀರಿ? ನಾವು ಎಲ್ಲ ಕಾರ್ಯಕ್ರಮಗಳಿಗೂ ಈ ಹಾಲನ್ನು ಕೊಡ್ತೇವೆ. ಈಗ ಬೇಸಿಕಲಿ ಕೆಲವರಿಗೆ ಅದರ ಖಾಲಿ ಕುರ್ಚಿ ಮಾತ್ರ ಅವರು ಹಾಕ್ತಾರೆ. ಕೆಲವೊಮ್ಮೆ ಮೇಜು ಹಾಕುವುದಾದರೆ ಸ್ವಲ್ಪ ನಂಬರ್ಸ್ ಕಡಿಮೆ ಆಗ್ತದೆ ಮೇಜು ಹಾಕುವಾಗ. ಆದರೆ ಕುರ್ಚಿಗಳನ್ನು ಇಟ್ಟು ಇಲ್ಲಿಯೇ ನಾವು ಮಾಡಲಿಕ್ಕಿದ್ದೇವೆ. ಅದರ ನಂತರ ನೆಕ್ಸ್ಟ್ ರೆಸ್ಟೋರೆಂಟ್ ರಿಸೆಪ್ಷನ್ ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ. ಸನ್ಮಾನ್ಯ ಶ್ರೀ ವಿಜಯ್ ಡಿಕುನ್ನ ದಂಪತಿಗಳು ನೆಲೆಸಲಿಕ್ಕಿರುವಂತಹ ಮನೆಯನ್ನು ಕೂಡ ನಾವಿವತ್ತು ಉದ್ಘಾಟನೆಗೊಳಿಸಲಿಕ್ಕಿದ್ದೇವೆ. ಅತ್ಯಂತ ಸುಸಜ್ಜಿತವಾಗಿ ಈ ಒಂದು ಕೆಲಸದ ನಿರ್ವಹಣೆಯನ್ನ ಪೂರೈಸಿಕೊಟ್ಟಂತ ಖ್ಯಾತ ಬಿಲ್ಡರ್ ಐಕೆ ಬಿಲ್ಡರ್ನ ಮಾಲಕರಾದಂತ ಸನ್ಮಾನ್ಯ ಮೊತ್ತ ಮೊದಲನೇದಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ವಸಂತ ಬಂಗೇರರವರು ನಮ್ಮ ಪೆಕ್ಸ್ ಬಾರ್ ಅನ್ನ ಯೂನಿಟ್ ಆಫ್ ಹಳ್ಳಿಮನೆ ಜಿಲ್ಲೆಯಲ್ಲಿ ಖ್ಯಾತ ಹೆಸರು ಮಾಡಿದಂತಹ
Malaysia to inaugurate this wonderful business. ಈ ಸಂದರ್ಭದಲ್ಲಿ ನಮ್ಮ ಮಳಕ್ಯಾರು ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ಆಗಿರುವಂತಹ ಮಾತ್ರವಲ್ಲ ಶ್ರೀ ಹಾಗೂ ಶ್ರೀಮತಿ ವಿಜಯ್ ಹಾಗೂ ಜಯಂತಿ ಕುನ್ನ ಇವರ ಕುಟುಂಬಸ್ಥರು ಕೂಡ ಆಗಿರುವಂತಹ ವಂದನೀಯ ಫಾದರ್ ಸ್ಟ್ಯಾನಿಂಗ್ ಓವಿಯಸ್ ಇದೀಗ ಟೆಕ್ಸ್ ರೆಸ್ಟೋರೆಂಟ್ ಅನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡುತ್ತೇವೆ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಹೀಗೆಂದರು, ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವರಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ ಕೇಳಿ. ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ತಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಮುಚ್ಚು ಹೊಳೆ ಬಂದು ಪ್ರವಾಹವು ಅಪ್ಪಳಿಸಿದರೂ ಅದು ಕದಲಲಿಲ್ಲ, ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು. ನನ್ನ ಮಾತನ್ನು ಗಣ್ಯರಿಗೆ ನಾವು ಹೂಗುಚ್ಛವನ್ನು ನೀಡಿ ಫ್ಲವರ್ ಬೊಕ್ಕೆಯನ್ನು ನೀಡಿ ಸ್ವಾಗತಿಸಲಿಕ್ಕಿದ್ದೇವೆ. ಈ ಒಂದು ಸ್ವಾಗತದ ರೀತಿಯನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ರೇಸಿನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಇದರ ಮಾಲಕರು ಹೊರದೇಶದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದು ತಾನು ಹುಟ್ಟಿದಂತಹ ಗುರುವೆನ್ಕೇರಿಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು, ಗುರುವೆನ್ಕೇರೆ ಅನ್ನುವಂಥ ಪುಟ್ಟ ಪ್ರದೇಶದಲ್ಲಿ ಒಂದು ದೊಡ್ಡ ಉದ್ಯಮವನ್ನ ಸ್ಥಾಪಿಸಬೇಕು ಅನ್ನುವಂಥ ಕನಸನ್ನ ಹೊತ್ತಿ ಇವತ್ತು ಆ ಕನಸನ್ನ ನನಸು ಮಾಡುವಲ್ಲಿ ಪ್ರೀತಿಯ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಇವತ್ತು ಬಹುದೊಡ್ಡ ರೀಸನ್ ಅನ್ನುವಂತಹ ಮಾಲಕತ್ವವನ್ನು ಪಡೆದಂತಹ ನಮ್ಮ ನೆಚ್ಚಿನ ವಿಜಯ್ ಡಿಕುನರ್ ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ನಾವೆಲ್ಲರೂ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸಬೇಕಾಗಿದೆ, ಅವರನ್ನ ಅಭಿನಂದಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅತ್ಯುನ್ನತ ಡಿಗ್ರಿಯನ್ನು ಅವರು ಪಡೆದಿದ್ದಾರೆ. MBA LLB ಉನ್ನತ ವಿದ್ಯೆಯನ್ನು ಪಡೆದುಕೊಂಡು ಇವತ್ತು ಗುರುವೆನ್ಕೇರೆ ಅನ್ನುವಂತಹ ಈ ಒಂದು ಪುಟ್ಟ ಪ್ರದೇಶದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಆ ಹೆಜ್ಜೆ
ಸಾಕಾರವಾಗಲಿ, ಯಶಸ್ಸಾಗಲಿ, ಅವರಿಗೆ ಯಶಸ್ಸು ಸದಾ ಹೆಜ್ಜೆಯಲ್ಲಿ ಸಿಗಲಿ ಅನ್ನುವ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿರುವಂಥ ಗಣ್ಯರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊತ್ತ ಮೊದಲನೇದಾಗಿ ಬೆಳ್ತಂಗಡಿ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ಅತಿ ವಂದನೀಯ ಫಾದರ್ ವಾಲ್ಟರ್ ಡಿಮೆಲ್ಲರ್ ಅವರಿಗೆ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವಿಜಯ್ ಡುಕುನರ್ ಅವರು ಅವರಿಗೆ ಒಂದು ಪ್ರೀತಿಯ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಮಡಂತ್ಯಾರು ಚರ್ಚಿನ ಪ್ರಧಾನ ಧರ್ಮಗುರುಗಳು, ಈ ಕುಟುಂಬದ ಫಾದರ್ ಆಗಿರುವಂತಹ ವಂದನೀಯ ಫಾದರ್ ಸ್ಟಾನಿ ಗೋವಿಯಸ್ ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಈ ಒಂದು ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅತ್ಯುನ್ನತ ಜನಮನೆ ಅನ್ನ ಪಡೆದಂತ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ವಸಂತ ಬಂಗೇರವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತ, ಸುಸ್ವಾಗತವನ್ನ ನೀಡ್ತಾ ಇದ್ದೇವೆ. ನವಶಕ್ತಿ ಸಂಸ್ಥೆಯ ಮಾಲಕರು, ಖ್ಯಾತ ಉದ್ಯಮಿ, ಗುರುವೆನ್ಕೆರೆ ಅನ್ನುವಂಥ ಪುಟ್ಟ ಪ್ರದೇಶವನ್ನ ಇಡೀ ರಾಜ್ಯ ದೇಶಕ್ಕೆ ತೋರಿಸಿಕೊಟ್ಟಂತ ಪ್ರಪ್ರಥಮ ನಾಯಕರು ಕೂಡ ಅಂತ ಹೇಳ್ಬೋದು. ನಮ್ಮ ಪ್ರೀತಿಯ ಶ್ರೀ ಶಶಿಧರ್ ಶೆಟ್ಟಿ ಅವರು, ಪ್ರೀತಿಯಿಂದ ಶಶಿಯನ್ನ ಅಂತೇಳಿ ನಾವು ಅವರನ್ನು ಕರೀತೇವೆ. ಶಶಿಯನ್ನನಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೆಪಿಸಿಸಿ ಉಪಾಧ್ಯಕ್ಷರು, ಖ್ಯಾತ ವಾಗ್ಮಿ, ಖ್ಯಾತ ವಕೀಲರು, ಕುದ್ರೋಳಿ ಕ್ಷೇತ್ರದ ಹೆಚ್ಚಿನ ಖಜಾಂಚಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತವರು, ನಮ್ಮ ಮಡಂತ್ಯಾರು ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಕೂಡ ಆಗಿರುವಂತ ಸನ್ಮಾನ್ಯ ಶ್ರೀ ಪದ್ಮರಾಜ್ ಸರ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ರೇಸಿನ್ ಹೋಟೆಲ್ಗೆ ಬರುವಾಗ ಒಮ್ಮೆ ಶಾಕ್, ವಾವ್ ಅಂತೇಳಿ ಅನಿಸಿತು ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಿಲ್ಡಿಂಗ್ ಕಟ್ಟಿದ ರೀತಿ ಎಲ್ರಿಗೂ ಕೂಡ ಅತ್ಯಂತ ನೆಚ್ಚಿನ ರೀತಿಯಲ್ಲಿ ಇದು ಲೈಕ್ ಆಗಿದೆ. ಎಲ್ಲರೂ ಕೂಡ ಹೇಳಿದ್ರು ಮಂಗಳೂರಿನಲ್ಲಿ ಕೂಡ ಇಂಥ ಒಂದು ಬಿಲ್ಡಿಂಗ್ ಅಥವಾ ಇಂಥ ಒಂದು ಸುಸಜ್ಜಿತವಾದಂಥ ರೀತಿಯಲ್ಲಿ ಇದನ್ನು ಕಟ್ಟಿದ್ದಾರೆ ಅಂತೇಳಿ. ಇದರ ಹಿಂದೆ ಇರುವಂಥ ಖ್ಯಾತ ಪಾತ್ರಧಾರಿ ಮತ್ತು ಸೂತ್ರಧಾರಿ ಐಕೇರ್ ಬಿಲ್ಡರ್ನ ಮಾಲಕರು ಆಗಿರುವಂಥ ಸನ್ಮಾನ್ಯ ಶ್ರೀ ಅಶ್ವಿನ್ ಜಾಸ್ಸಿ ಪೆರೇರಾ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ವಿಜಯ್ ಡುಕುನರ್ ಅವರಿದ್ದಾರೆ. ಪ್ರತಿ ಯಶಸ್ಸನ್ನ ಗಳಿಸಿದಂತಹ ಪುರುಷನ ಹಿಂದೆ ಒಬ್ಬ ಸ್ತ್ರೀಯ ಪಾತ್ರ ಇರ್ತದೆ. ಆ ಸ್ತ್ರೀ ನಾವು ಇವತ್ತು ಜೇನ್ ಡುಕುನ್ನರ್ ಅವರ ಮುಖಾಂತರ ಕಾಣ್ತಾ ಇದ್ದೇವೆ. ಹೂಗುಚ್ಛ ನೀಡುವಂಥದ್ದು ಎಷ್ಟು ಸಮಂಜಸ ಗೊತ್ತಿಲ್ಲ. ಬದಲಾಗಿ ಪ್ರೀತಿಯನ್ನ ವ್ಯಕ್ತಪಡಿಸಬಹುದು. ಥ್ಯಾಂಕ್ ಯು. ಅವರ ಸುಪುತ್ರರು ಕೂಡ ಇದ್ದಾರೆ. ಅವರಿಗೆ ನಾನೇ, ನೀವು ಕೊಟ್ಟರೆ ಅದು ಎಷ್ಟು ಸಮಂಜಸ ಗೊತ್ತಿಲ್ಲ, ನಾನೇ ಅವರಿಗೆ ಒಂದು ಪ್ರೀತಿಯ ಹೂಗುಚ್ಛವನ್ನು ನೀಡ್ತೇನೆ. ಎಸ್, ಥ್ಯಾಂಕ್ ಯು ಸರ್. ಆತ್ಮೀಯರೇ, ಗುರುವೆನ್ಕೆರೆ ಅನ್ನುವಂಥ ಪುಟ್ಟ ಪ್ರದೇಶದಲ್ಲಿ ಇವತ್ತು ಈ ಒಂದು ದೊಡ್ಡ ಮಟ್ಟದ ಉದ್ಯಮ ಯಶಸ್ಸಾಗಲಿ ಅಂತ ಹೇಳಿ ನಾವೆಲ್ಲರೂ ಗಣ್ಯರನ್ನ ಈ ಒಂದು ಸಂಭ್ರಮಕ್ಕೆ ಕರೆದಿದ್ದೇವೆ. ಕರೆದವರು ಈ ಒಂದು ಆಸನವನ್ನು ಸ್ವೀಕರಿಸಿದ್ದಾರೆ. ಬೆಳ್ತಂಗಡಿ ಧರ್ಮ ಕೇಂದ್ರದ ಧರ್ಮಗುರುಗಳು ಇದೀಗಲೇ ಮನೆಯನ್ನ ಆಶೀರ್ವಚನಗೊಳಿಸುವ ಸಂದರ್ಭದಲ್ಲಿ ಅವರ ಹಿತನುಡಿಯ ಶುಭಾಶಯವನ್ನು ನೀಡಿದ್ದಾರೆ. ಅವರು ಇನ್ನೊಮ್ಮೆ ಮಾತನಾಡಿದರೂ ಕೂಡ ನಮಗೇನು ತೊಂದರೆ ಇಲ್ಲ, ತಾವು ತಮ್ಮ ಆಶೀರ್ವಚನವನ್ನು ನೀಡಬಹುದು. ಮೊದಲನೇದಾಗಿ ಈ ಒಂದು ಉದ್ಯಮಕ್ಕೆ ಯಶಸ್ಸನ್ನು ಬಯಸಿ ಆಶೀರ್ವಚನವನ್ನು ನೀಡಬೇಕಾಗಿ ನಮ್ಮ ಮಡಂತ್ಯಾರು ಧರ್ಮ ಕೇಂದ್ರದ ಧರ್ಮಗುರುಗಳಲ್ಲಿ ವಂದನೀಯ ಫಾದರ್ ಸ್ಟಾನಿ ಗೋವಿಯಸ್ ತಮ್ಮಲ್ಲಿ ನಾನು ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇದ್ದೇನೆ. ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿ ವಂದನೀಯ ಧರ್ಮಗುರು ವಾಲ್ಟರ್ ಡಿಮೆಲ್ಲೋ ಅಂತೆ ಇತರರ ಹೆಸರುಗಳನ್ನು ಹೇಳಲಿಕ್ಕೆ ಸ್ವಲ್ಪ ಭಯಪಡ್ತೇನೆ. ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯತೆ, ದಯಮಾಡಿ ಕ್ಷಮಿಸಬೇಕು. ಎಲ್ಲ ಅತಿಥಿ ಗಣ್ಯರಿಗೆ, ಊರ ಮುಖಂಡರಿಗೆ, ಉದ್ಯಮರಿಗೆ, ಈ ಇಡೀ ಹೋಟೆಲ್ ಮಾಲಕರಾದ ವಿಜಯ್ ಮತ್ತು ಜೇನ್ ಡುಕುನರ್ ಮತ್ತು ಅವರ ಮಗ ರನ್ಸನ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೆ ನಮ್ರತೆಯಿಂದ ನಾನು ವಂದಿಸ್ತಾ ಇದ್ದೇನೆ.
ಈ ಸಮಾರಂಭದಲ್ಲಿ ಭಾಗಿಯಾಗಲು ಸಂತೋಷ ಪಡ್ತೇನೆ. ಸುಮಾರು 2 ವರ್ಷಗಳ ಹಿಂದೆ ಈ ಕಟ್ಟಡಕ್ಕೆ ತಳಹದಿಯನ್ನು ಹಾಕುವ ಸಂದರ್ಭದಲ್ಲಿ ಬೆಳ್ತಂಗಡಿಯ ಸಹಾಯಕ ಗುರುಗಳಾದ ಫಾದರ್ ಕ್ಲಿಫರ್ಡ್ ರವರು ಆಶೀರ್ವಚನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಇದ್ದೆ. ಯಾವ ರೀತಿಯ ಒಂದು ಕಟ್ಟಡ ಮೇಲೆ ಬರಬಹುದೆಂಬುದಾಗಿ ನನಗೆ ಕಲ್ಪನೆ ಇದ್ದಿಲ್ಲ. ಇಂದಿನ ಕೆಲವೊಂದು ವಾರಗಳಲ್ಲಿ, ತಿಂಗಳುಗಳಲ್ಲಿ ನಾನು ಆಚೀಚೆ ಹೋಗುವಾಗ ಇಲ್ಲಿ ಒಂದು ತಕ್ಕ ಗಗನಚುಂಬಿ ಅಂತೆನ್ನುವಂಥ ಒಂದು ಕಟ್ಟಡ ಕಾಣಲಿಕ್ಕೆ ಸಿಕ್ತಿತ್ತು. ವಿಜಯರವರ ಒಂದು ಕನಸು ನನಸಾಗಿದೆ. ನಮ್ಮ ಈ ಗುರುವಾಯನಕೆರೆ ಎಂಬ ಚಿಕ್ಕ ಊರು ಈಗ ಚಿಕ್ಕ ಪಟ್ಟಣವಾಗಿದೆ. 50-60 ವರ್ಷಗಳ ಹಿಂದೆ ನಾನು ಇದೇ ದಾರಿಯಲ್ಲಿ ನಮ್ಮೂರು ಬದ್ಯಾರ್ನಿಂದ ಬೆಳ್ತಂಗಡಿ ಶಾಲೆಗೆ ಮತ್ತು ಕುತ್ಯಾರು ಹೈಸ್ಕೂಲಿಗೆ ಬರುತ್ತಿದೆ. ಆ ಸಂದರ್ಭದಲ್ಲಿ ಗುರುವಾಯನಕೆರೆ ಎಂಬುದು ನಿಜವಾಗಿಯೂ ಒಂದು ಚಿಕ್ಕ ಊರು, ಪುಟ್ಟ ಊರು. ಬಲು ಇಕ್ಕಟ್ಟಾದ ರಸ್ತೆ ಇತ್ತು. ಅಲ್ಲಿ ಇಲ್ಲಿ ಒಂದೊಂದು ಮನೆಗಳು, ರಸ್ತೆಗೆ ತಾಗಿಕೊಂಡೇ ಇದ್ದ ಕೆಲವೊಂದು ಅಂಗಡಿಗಳು. ಆದರೆ ಇವತ್ತು 50 ವರ್ಷಗಳ ನಂತರ ಗುರುವಾಯನಕೆರೆ ಒಂದು ಪಟ್ಟಣವಾಗಿ ಬೆಳೆದಿದೆ. 100 ಪಾಲು, 1000 ಪಾಲು, 10,000 ಪಾಲು, ಅದಕ್ಕಿಂತಲೂ ಹೆಚ್ಚು ಮಟ್ಟಿನಲ್ಲಿ ಇಲ್ಲಿ ಪ್ರಗತಿಯಾಗಿದೆ. ಇಂಥ ಗುರುವಾಯನಕೆರೆ ಬಗ್ಗೆ ಖಂಡಿತವಾಗಿ ನಮ್ಮೆಲ್ಲರಿಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಈ ಒಂದು ಹೊಸ ಹೋಟೆಲ್ ರೈಸ್ ಇನ್, ಅದು ನಮ್ಮ ವಿಜಯ್ ಡಿಕ್ಕುನರವರು ಗುರುವಾಯನಕೆರೆಗೆ ಕೊಡುವಂಥ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಗುರುವಾಯನಕೆರೆ ಎಂಬ ಈ ಪಟ್ಟಣ, ಇಲ್ಲಿ ಎಲ್ಲ ನಾಗರಿಕರು ನಮ್ಮ ವಿಜಯ್ ಡಿಕ್ಕುನರವರಿಗೆ ಕೊಡುವಂಥ ಒಂದು ಪ್ರತಿ ಕೊಡುಗೆ, ಎ ಕೈಂಡ್ ಆಫ್ ಎಕ್ಸ್ಚೇಂಜ್. 2 gifts are being exchanged. Vijay is offering something to Guruvayanakere and Guruvayanakere is offering something to Vijay. ಆಶೀರ್ವಚನದ ಮಾತುಗಳನ್ನು ಹೇಳುವುದಿದ್ರೆ ಬೈಬಲ್ನಲ್ಲಿ 2 ಶ್ಲೋಕಗಳನ್ನು ನಾನು ಓದಲಿಕ್ಕೆ ಇಚ್ಛೆ ಪಡುತ್ತೇನೆ. ಒಂದು ಕೀರ್ತನೆಯಿಂದ 127ನೇ ಕೀರ್ತನೆ ಹೀಗೆ ಹೇಳ್ತದೆ: ಪ್ರಭುವೇ ಮನೆ ಮಠವನ್ನು ಕಟ್ಟದ ಹೊರತು ಅದನ್ನು ಕಟ್ಟುವವರ ಪ್ರಯಾಸ ವ್ಯರ್ಥ. ಪ್ರಭುವೇ ಪಟ್ಟಣವನ್ನು ಕಾಯದ ಹೊರತು ಕಾವಲುಗಾರನು ಅದನ್ನು ಕಾಯುವುದು ವ್ಯರ್ಥ. Unless the Lord builds the house, the laborers labor in vain. Unless the Lord guards the city, the watchmen guard it in vain. ಅಂದರೆ ಎಲ್ಲವೂ ದೇವರಿಂದ ನಾವು ಪಡೆಯುವಂಥ ಒಂದು ವರ. ದೇವರ ಶಕ್ತಿಯಿಂದಲೇ ಎಲ್ಲವೂ ಸಾಧ್ಯ. ವಿಜಯನನ್ನು ನಾನು ಬಾಲ್ಯದಿಂದಲೇ ನೋಡುತ್ತಾ ಇದ್ದೇನೆ. ನಾನು ಮಂಗಳೂರಿನಿಂದ ನನ್ನ ತಾಯಿಯನ್ನು ನೋಡಲಿಕ್ಕೆ ಮನೆಗೆ ಬರುವಾಗ ಕೆಲವೊಮ್ಮೆ ಬಸ್ನಲ್ಲಿ ನಾವು ಒಟ್ಟಾಗಿ ಪ್ರಯಾಣಿಸ್ತಿದ್ದೆವು. ಬಸ್ಸಿನಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರ್ತಿರಲಿಲ್ಲ. ಇಡೀ ಹೊತ್ತು ಮಂಗಳೂರಿಂದ ಗುರುವಾಯನ ತನಕ ನಾವು ನಿಂತುಕೊಂಡೇ ಬರಬೇಕಿತ್ತು. ಆ ಸಂದರ್ಭದಲ್ಲಿ ವಿಜಯರವರು ನನಗೆ ಪೂರ್ಣವಾಗಿ ಆಕ್ಯುಪೈ ಮಾಡ್ತಿದ್ರು. ನಿರಂತರವಾಗಿ ಏನಾದರೂ ಹೇಳುತ್ತಾ ಇದ್ರು. ಆದರೆ ಒಟ್ಟಾರೆ ಹೇಳುವುದಲ್ಲ, ಜ್ಞಾನದ ವಿಷಯಗಳು. ಆ ಮೂಲಕ ನನಗೆ ತುಂಬ ಮನೋರಂಜನೆ ಆಗ್ತಿತ್ತು, ನನಗೆ ಪ್ರೇರಣೆ ಕೂಡ ಬರುತ್ತಿತ್ತು. ಬಲು ಕಷ್ಟದ ಒಂದು ವಾತಾವರಣ ಬೆಳೆದ ಈ ವಿಜಯ್ ಇವತ್ತು ಒಂದು ದೊಡ್ಡ ಮಾತು ಕಾರ್ಯವನ್ನು ಮಾಡಿದ್ದಾನೆ. ಆ ಮಾತು ಕಾರ್ಯದ ಬಗ್ಗೆ ನಮ್ಮ ಯೇಸು ಸ್ವಾಮಿಯವರ ತಾಯಿ ಹೇಳುವಂಥ ಮಾತು ಹೀಗಿದೆ: ಏಕನೇ ಮಾಡಿಯ ನೆನಗೆ ಸರ್ವಶಕ್ತನು ಮಾತು ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜಾ. ದ ಲಾರ್ಡ್ ಇಸ್ ಗನ್ ಗ್ರೇಟ್ ಥಿಂಗ್ಸ್ ಫಾರ್ ಮೀ, ಹೋಲಿ ಈಸ್ ನೇಮ್. ವಿಜಯ್, ಈ ಸಂದರ್ಭದಲ್ಲಿ ನಿಮಗೂ ನಿಮ್ಮ ಪ್ರೀತಿಯ ಪತ್ನಿ ಜೇನ್ರವರಿಗೂ ನಿಮ್ಮ 2 ಮಕ್ಕಳಿಗೂ ನಾನು ಅಭಿನಂದಿಸ್ತೇನೆ. ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾಮಾಣಿಕ ರೀತಿಯಲ್ಲಿ ಪರಿಶ್ರಮ ಬೆವರು ಸುರಿಸಿ ನೀವು ಕೆಲಸ ಮಾಡಿ ಇಂಥ ಒಂದು ಸಾಧನೆಯನ್ನು ಗೈದಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ನಮ್ರತೆಗೆ ದೇವರು ಕೊಟ್ಟಂಥ ಒಂದು ಪ್ರತಿಫಲ, ಬಹುಮಾನ ಅಂತ ಇದನ್ನು ನೀವು ತಿಳಿದುಕೊಳ್ಳಿ. ನಿಮಗೇನಾದರೂ ಬುದ್ಧಿವಾದ ಹೇಳುವುದಿದ್ದರೆ, ಈ ನಿಮ್ಮ ಹೋಟೆಲ್ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಆಡಿದ ಆ ಕವನದ ಒಂದು ಲೈನ್, ಒಂದು ಸಾಲು ಹೀಗಿದೆ: ಸಾರ್ವಜನಾಂಗದ ಶಾಂತಿಯ ತೋಟವಾಗಲಿ. ಇಲ್ಲಿ ಹೋಟೆಲ್ಗೆ ಎಲ್ಲರೂ ಬರ್ತಾರೆ, ಎಲ್ಲ ಧರ್ಮದವರು, ಎಲ್ಲ ಹಿನ್ನೆಲೆಯವರು, ಹಿರಿಯರು ಕಿರಿಯರು, ಅಂತೆ ಶ್ರೀಮಂತರು ಬಡವರು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಅಂಥ ಸಂದರ್ಭದಲ್ಲಿ ಈ ಹೋಟೆಲ್ ಇಲ್ಲಿ ನಮ್ಮ ಗುರುವಾಯನ ಪಟ್ಟಣದ ನಾಗರಿಕರಿಗೆ ಮಾತ್ರವಲ್ಲ, ಇತರರಿಗೂ ಒಂದು ಆಕರ್ಷಣೆಯ ತಾಣವಾಗಿರಲಿ. ಎಲ್ಲ ಗ್ರಾಹಕರಿಗೆ ನಿಮ್ಮಿಂದ ತೃಪ್ತಿ ಸಿಗಲಿ. ಈ ನಮ್ಮ ಗುರುವಾಯನಕೆರೆ ಪಟ್ಟಣದ ಕೀರ್ತಿ ಇನ್ನಷ್ಟು
ಬೆಳೆಯಲಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಮತ್ತು ಈ ನಿಮ್ಮ ಕನಸು ಇಲ್ಲಿಯೇ ನಿಲ್ಲದೆ ಇನ್ನೂ ಕೂಡ ಬೆಳೆಯಲಿ ಮತ್ತು ಕೇವಲ ಗುರುವಾಯನಕೆರೆ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಪಟ್ಟಣಗಳ ಊರುಗಳ ಜನರಿಗೆ ಇದರಿಂದ ಹಿತವಾಗಲಿ ಎಂದು ಬಯಸುತ್ತಾ, ದೇವರನ್ನು ಬೇಡುತ್ತಾ, ಶುಭವನ್ನು ಕೋರುತ್ತಾ, ಎಲ್ಲರನ್ನು ನಮಿಸುತ್ತಾ ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ವಂದನೀಯ ಫಾದರ್ ಸ್ಟ್ಯಾನಿ ಗೋವಿಯಸ್ ಅತ್ಯಂತ ನೆಚ್ಚಿನ ರೀತಿಯಲ್ಲಿ ಈ ಒಂದು ಉದ್ಯಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಒಂಟಿ ಪಯಣ ಇರೋ ತನಕ ಜಂಟಿ ಪಯಣ ಕೊನೆ ತನಕ ಅಂತೇಳಿ ನಾವು ಕೇಳಿದ್ದೇವೆ. ಇವತ್ತು ನಮ್ಮ ರೇಸ್ ಇನ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಇದರ ಒಂದು ಸಂಸ್ಥೆ ನಾವು ಮೊದಲನೇದಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಪೆಕ್ಸ್ ರೆಸ್ಟೋ ಬಾರ್ ಅಂಡ್ ರೆಸ್ಟೋರೆಂಟ್ ಇವರ ಜೊತೆ ವಿಜಯ್ ಡಿಕುನ್ನರ ಜೊತೆ ಹಳ್ಳಿ ಮನೆಯ ಪ್ರವೀಣ್ ಫರ್ನಾಂಡಿಸ್ ರವರು ಕೂಡ ಕೈ ಜೋಡಿಸಿದ್ದಾರೆ. ಉಜಿರೆಯಲ್ಲಿ ಹೆಸರನ್ನು ಗಳಿಸಿದಂತ ಹಳ್ಳಿ ಮನೆಯವರು ಕೂಡ ಈ ಒಂದು ಸಂಸ್ಥೆಯ ಒಂದು ಪಾಲುದಾರರಾಗಿ ಪೆಕ್ಸ್ ರೆಸ್ಟೋ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಒಂದು ಯೂನಿಟ್ ಅನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಒಂದು ಅವಕಾಶಕ್ಕಾಗಿ ಪ್ರವೀಣ್ ಫರ್ನಾಂಡಿಸ್ ರವರು ಶ್ರೀ ವಿಜಯ್ ಡಿಕುನ್ನ ಇವರಿಗೆ ಒಂದು ಹೂವನ್ನು ಕೊಟ್ಟು ಗೌರವಿಸ್ತಾರೆ. ದಯವಿಟ್ಟು ಪ್ರವೀಣ್ ಫರ್ನಾಂಡಿಸ್ ರವರು ವೇದಿಕೆಗೆ ಬಂದು ವಿಜಯ್ ಡಿಕುನ್ನರವರಿಗೆ ಒಂದು ಪ್ರೀತಿಯ ಹೂಗುಚ್ಛವನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಜಿರೆಯಲ್ಲಿ ಹೆಸರಾಂತ ಉದ್ಯಮವನ್ನ ನೆರವೇರಿಸುತ್ತಿರುವಂತಹ ಪ್ರವೀಣ್ ಹಾಗೂ ಸವಿತಾ ದಂಪತಿಗಳು ಈ ಒಂದು ಸಂಭ್ರಮದಲ್ಲಿದ್ದಾರೆ. ಅವರು ಸೇರಿ ವಿಜಯ್ ಡಿಕುನ್ನರವರಿಗೆ ಒಂದು ಪ್ರೀತಿಯ ಹೂಗುಚ್ಛವನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ವಿಜಯ್ ಡಿಕುನ್ನರವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸುತ್ತೇವೆ. ಓಕೆ, ಈ ಸಂದರ್ಭದಲ್ಲಿ ಮುಂದಿನ 2 ಹಿತನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾನು ನಮ್ಮ ನೆಚ್ಚಿನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತ ಸನ್ಮಾನ್ಯ ಶ್ರೀ ವಸಂತ ಬಂಗೇರವರಲ್ಲಿ ನಮ್ಮ ಪ್ರವೀಣ್ ರವರು ಹಳ್ಳಿ ಮನೆಯನ್ನ ಪ್ರಾರಂಭಿಸಿದ್ದಾಗ ಅದರ ಉದ್ಘಾಟನೆಯನ್ನ ಮಾಡಿದ್ದು ನಮ್ಮ ವಸಂತ ಬಂಗೇರರು. ಪ್ರವೀಣ್ ರವರ ಒಂದು ದ್ವಿತೀಯ ಹಳ್ಳಿ ಮನೆ ಆಗುವಂತ ಸಂದರ್ಭದಲ್ಲಿ ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ವಸಂತ ಬಂಗೇರರು. ಇವತ್ತು ಪೆಕ್ಸೋ ರೆಸ್ಟೋ ಬಾರ್ ರೆಸ್ಟೋರೆಂಟ್ ಆ ಯೂನಿಟ್ ಆಫ್ ಹಳ್ಳಿ ಮನೆ ಅದನ್ನು ಕೂಡ ನಮ್ಮ ವಸಂತ ಬಂಗೇರರು ನೆರವೇರಿಸಿದ್ದಾರೆ. ವಸಂತ ಬಂಗೇರರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದ ಉದ್ಘಾಟನೆ ಇಂದಿನ ತನಕ ಮುಳುಗಲಿಲ್ಲ, ಅದು ಎದ್ದು ನಿಂತಿದೆ. ಮಾತ್ರವಲ್ಲ, ನಮ್ಮ ಪ್ರವೀಣನವರ ಒಂದು ಯಶಸ್ಸಿಗೆ ನಮ್ಮ ವಸಂತ ಬಂಗೇರರವರ ಉದ್ಘಾಟನೆ ಕಟ್ಟಿಟ್ಟ ಬುತ್ತಿಯ ಯಶಸ್ಸಾಗಿದೆ. ಅದಕ್ಕಾಗಿ ನಾವು ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ವಸಂತ ಬಂಗೇರರು ಈ ಸಮಾರಂಭವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹೋಟೆಲ್ ರೇಸ್ ಇನ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಈ ಒಂದು ಅನೇಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟಕರು ಅತಿ ವಂದನೀಯ ಫಾದರ್ ವಾಲ್ಟರ್ ಡಿಮೆಲ್ಲೋ, ಧರ್ಮಗುರುಗಳು ಹೋಲಿ ರೆಡಿಮರ್ ಚರ್ಚ್ ಬೆಳ್ತಂಗಡಿ. ಆಶೀರ್ವಚನ ಅತಿ ವಂದನೀಯ ಫಾದರ್ ಸ್ಟ್ಯಾನಿ ಗೋವಿಯಸ್, ಪ್ರಧಾನ ಧರ್ಮಗುರುಗಳು ಸೇಕ್ರೆಡ್ ಹಾರ್ಟ್ ಚರ್ಚ್ ಮಡಂತ್ಯಾರ್. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಯಮಿ ಬರೋಡಾ ಮಾನ್ಯ ಶ್ರೀ ಶಶಿಧರ್ ಶೆಟ್ಟಿ ನವಶಕ್ತಿ, ಶ್ರೀ ಅಶ್ವಿನ್ ಪಿರೇರಾ ಬಿಲ್ಡರ್, ಶ್ರೀಮತಿ ವಿಜಯ್ ಡಿ ಕುನ್ನ, ಮಾನ್ಯ ಶ್ರೀ ವಿಜಯ್ ಡಿ ಕುನ್ನ ಮತ್ತು ಕುಟುಂಬಸ್ಥರು, ಇಲ್ಲಿ ಸೇರಿದ ಎಲ್ಲ ಬಂಧುಗಳು, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನಾಲ್ಕೈದು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇತ್ತು. ನನಗೆ
ಪೆಗ್ಗಿನ್ ಬಾರ್ನ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದರು. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪೆಗ್ಗಿನ್ ಬಾರನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಿಸಲು ಸಂತೋಷ ಪಡ್ತಾ ಇದ್ದೆ. ಕೆಲವರು ಈಜುಕೊಳ ಉದ್ಘಾಟನೆ ಮಾಡುವಾಗ ಈಜುಕೊಳಕ್ಕೆ ಹಾರಿ ಉದ್ಘಾಟನೆ ಮಾಡ್ತಾರೆ. ಪೆಗ್ಗಿನ ಬಾರ್ ಉದ್ಘಾಟನೆ ಮಾಡುವಾಗ ಒಂದು ಪೆಗ್ ಹಾಕಿ ಉದ್ಘಾಟನೆ ಮಾಡ್ತಾರೆ. ಆದರೆ ನಾನು ಪೆಗ್ ಹಾಕೋದನ್ನು ಬಿಟ್ಟು ಒಂದು 8 ವರ್ಷ ಆಯಿತು. ಆದ್ದರಿಂದ ವಿಜಯ್ ಡಿ ಕುಂದ್ರೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ. ಆದರೆ ಹೆಚ್ಚು ಜನರನ್ನು ಕುಡಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಮಿತಿ ಮೀರಿ ಕುಡಿಬೇಡಿ, ಕುಡಿಸೋದು ದೊಡ್ಡ ತಪ್ಪೆ. ಆದರೆ ವಿಜಯ್ ಡಿ ಕುಂದ್ರಿಗೆ ವ್ಯಾಪಾರ ಆಗಬೇಕು. ವ್ಯಾಪಾರ ನಡೆದಿದ್ರೆ ಈ ವ್ಯವಹಾರ ನಡೆಯೋದಿಲ್ಲ. ಎಲ್ರಿಗೂ ಶೋಕಿ, ಗಂಡಸರು ಮಾತ್ರ ಕುಡಿಯೋದಿಲ್ಲ, ಹೆಂಗಸರು ಕುಡಿತೀರ ನನಗೆ ಗೊತ್ತು. ನಮಗಿಂತ ಜಾಸ್ತಿ ಕುಡಿಯೋರು ನೀವು. ನಿಮ್ಮನ್ನು ದೂರುವಂಥದ್ದಲ್ಲ, ನಿಮ್ಮ ಹತ್ರ ಶಕ್ತಿ ಇದೆ, ನಮ್ಮ ಹತ್ರ ಗಂಡಸಂತ್ರ ಆ ಶಕ್ತಿ ಇಲ್ಲ. 2 ಪೆಗ್ ಹಾಕಿದ ಕೂಡಲೇ ನಾವು ಹೀಗಾಗಲಿ ಶುರು ಆಗ್ತೇವೆ. ನೀವು 4 ಪೆಗ್ ಹಾಕಿದರೂ ನೇರವಾಗಿ ಇರ್ತೀರಿ. ಹಾಗೆ ನೀವು ಅವರಿಗೆ, ನಿಮ್ಮ ಯಜಮಾನರುಗಳಿಗೆ ಸ್ವಲ್ಪ ಪ್ರಚೋದನೆಯನ್ನು ಕೊಟ್ಟು ಸ್ವಲ್ಪ ಕುಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಈ ಸಂದರ್ಭ ಮಾಡುತ್ತಾ ಇದ್ದೆ. 1972ರಲ್ಲಿ 51 ವರ್ಷಗಳ ಹಿಂದೆ ಬೆಳ್ತಂಗಡಿಯಲ್ಲಿ 3 ಸ್ಟಾರ್ ವೈನ್ ಸ್ಟೋರ್ ಅಂತೇಳಿ ನಾನು ಶುರುವಿಗೆ ಉದ್ಘಾಟನೆ ಮಾಡಿದ್ದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. 51 ವರ್ಷಗಳ ಹಿಂದೆ. ಅದರ ನಂತರ ಅನೇಕ ಬಾರ್ಗಳಾದವು, ಅನೇಕ ವೈನ್ ಸ್ಟೋರ್ಗಳಾದವು. ಹೆಚ್ಚಿನದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಗ್ರಾಮ ಕುವೆಟ್ಟು ಗ್ರಾಮ. ಕುವೆಟ್ಟು ಗ್ರಾಮದ ಇದು ನನ್ನ ಗ್ರಾಮ. ಕುವೆಟ್ಟು ಗ್ರಾಮ ಇದು ನನ್ನ ಗ್ರಾಮ. ಇದು ಪುಟ್ಟ ಗ್ರಾಮ. ಈ ಪುಟ್ಟ ಗ್ರಾಮದಲ್ಲಿ 3 ಬಾರ್ಗಳಿವೆ, 1 ವೈನ್ ಸ್ಟೋರ್ ಇದೆ, 4 ಕಡೆ ಕುಡಿಸ್ತಾ ಇದ್ದಾರೆ. ಇದು 4ನೇ ಕಡೆ ಕುಡಿಸುವಂಥದ್ದು. 4 ಕಡೆನೂ ಚೆನ್ನಾಗಿ ಕುಡಿಸಿ, ಮಿತಿ ಮೀರಲಿಕ್ಕೆ ಬಿಡಬೇಡಿ. ಮಿತಿ ಮೀರಿದರೆ ಅನಾಹುತ ಆಗುತ್ತೆ, ಅದಾಗಬಾರ್ದು. ಮಿತಿ ಮೀರದಂತೆ ಕುಡಿಸಿ ಅಂತೇಳುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ವಿಜಯ ಡಿ ಕುನ್ನಾರ್ ಅವರು ಈ ಗ್ರಾಮದಲ್ಲಿ, ಈ ಊರಿನಲ್ಲಿ ಹುಟ್ಟಿದವರು. ಅವರು ವೃತ್ತಿಯಲ್ಲಿ ವಕೀಲರು. ನಮ್ಮ ಶಶಿಧರ್ ಶೆಟ್ಟಿಯವರ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಾಸ್ಮೇಟ್ ಅಂತ ಹೇಳಿದರು. ಒಟ್ಟಿಗೆ ಗುರುವಾಂಕೆರೆಯ ಶಾಲೆಯಲ್ಲಿ ಓದಿದವು. ಈಗ ವಕೀಲರಾಗಿ ಬೆಳ್ತಂಗಡಿಯಲ್ಲೂ ಕೂಡ ದುಡಿದಿದ್ದಾರೆ ಅಂತೇಳುವಂಥದ್ದನ್ನು ಕೇಳಿದೆ, ನನಗೆ ಗೊತ್ತಿಲ್ಲ. ಅವರ ಅಜ್ಜ ಕಾಶ್ಮೀರ್ ಮ್ಯಾನೇಜರ್ಸ್. ಅವರು ಬಟ್ಟೆ ವ್ಯಾಪಾರ ಮಾಡ್ತಿದ್ರು. ತಾಮ್ರದ ಅಂಗಡಿ ಇತ್ತವರಿಗೆ. ಅವರ ತಂದೆಯವರು ವಲೇರಿಯನ್ ದಿ ಕುನ್ನ. ಅವರು ಪೈಲಟ್ ಆಗಿ ಕೆಲಸ ಮಾಡಿದವರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೆ. ಅದು ನಮ್ಮ ಗ್ರಾಮಕ್ಕೊಂದು ಹೆಮ್ಮೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತೂ ಅವರು ಕೂಡ ಮುಂದೆ ವ್ಯಾಪಾರವನ್ನು ಪ್ರಾರಂಭ ಮಾಡಿದವರು. ಅವರಂತೆ ವಿಜಯ್ ಡಿ ಕುನ್ನಾರ್ ಅವರು ಕೂಡ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡಿ ಅದರೊಟ್ಟಿಗೆ ರೂಮ್ಸ್ಗಳನ್ನ ಬಾಡಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಆ ರೀತಿಯಲ್ಲಿ ಸುಮಾರು 4 ಕೋಟಿಗೂ ಮಿಕ್ಕಿ ಹಣವನ್ನು ವ್ಯಯಿಸಿ ಈ ದೊಡ್ಡ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ದೊಡ್ಡ ಬಿಲ್ಡಿಂಗ್ ಬಂದದ್ದು ನಮ್ಮ ಊರಿಗೆ ಒಂದು ಗೌರವ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಹೆಚ್ಚು ಜನ ವ್ಯಾಪಾರಕ್ಕೆ ಬರಬೇಕು. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್, ಗುರುವಾಯೂರು ತಂಗೋರು ಕಮ್ಮಿ. ನಮ್ಮ ವಿಜಯ್ ಡಿಕ್ಕುನ್ನರ ಲಾಡ್ಜಿನಲ್ಲಿ ತಂಗಬೇಕು ಅಂತೇಳಿಯೇ ಬಂದು ಇಲ್ಲಿ ತಂಗಬೇಕು. ಆ ಯೋಚನೆಯನ್ನು ಮಾಡಿ ಮಂಗಳೂರಿನಲ್ಲೋ ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಎಲ್ಲಿಂದ ಬಂದು ಇಲ್ಲಿ ತಂಗುವಾಗ ನಾನು ಓಪನ್ ಮಾಡಿದಂಥ ಬಾರಿ ಇದೆ, ಒಂದೊಂದೇ ಪೆಗ್ಗು ಹೊಡೀರಿ, ಸ್ವಚ್ಛಂದವಾಗಿ ರೂಮ್ನಲ್ಲಿ ಮಲಗಿ, ಚೆನ್ನಾಗಿ ಆಹಾರ ಸಿಗ್ತದೆ, ಸೇವಿಸಿ. ಆ ರೀತಿಯಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಈ ಒಂದು ರೂಮ್ನಲ್ಲಿ ಮಲಗುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಾಂತಿಯಿಂದ ಒಂದು 4 ದಿವಸ 5 ದಿವಸ ಇಲ್ಲಿ ಕಳೆದು ಹೋಗುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳಿ ಅಂತೇಳುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಅಂತೂ ನಾನು ಇಷ್ಟೇ ವಿಜಯ್ ಡಿಕ್ಕುನ್ನರಿಗೆ ನಾನು ಪ್ರೇರಣೆ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಹೆಚ್ಚು ಜನ ಬನ್ನಿ ಇಲ್ಲಿಗೆ, ಪೆಗ್ ಸಿಸ್ಟಮ್ಗೆ ಹೋಗಿ ರೂಮ್ನಲ್ಲಿ ಇಳ್ಕೊಳ್ಳಿ, ಈ ಸುತ್ತಮುತ್ತಲಿನ ನೋಟವನ್ನು ನೋಡಿ ಸಂತೋಷಪಡಿ, ಮನಸ್ಸಿಗೆ ನೆಮ್ಮದಿ ಬರಲಿ. ಅದರೊಟ್ಟಿಗೆ ನೆಮ್ಮದಿಯ ಒಂದು ವಾರದ ಒಂದು 5 ದಿವಸದ ಬಾಳುವೆಯನ್ನು ಇಲ್ಲಿ ಮಾಡಿ ಅಂತೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ ರೀತಿ ವಿಜಯ್ ಡಿಕ್ಕುನ್ನರವರು ಇಂದು ಪ್ರಾರಂಭಿಸಿದ 3-4 ಸಂಸ್ಥೆಗಳು ಕೂಡ ಹೆಚ್ಚಿನ ಯಶಸ್ಸನ್ನು ನಾನು ಆಶಿಸ್ತೇನೆ. ನಮಸ್ಕಾರ. MLC ಅವರಾದ ಪ್ರತಾಪ್ ಸಿಂಹ ನಾಯಕರು ಬಂದಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೂ ಪ್ರತಾಪ್ ಸಿಂಹ ನಾಯಕರು ಮಾತ್ರ ಕುಡಿಯೋದಿಲ್ಲ. ಈಗ ಅವರಿಗೆ ನಾನು ವಿನಂತಿಯನ್ನು ಮಾಡೋದು, ಪ್ರತಾಪ್ ಸಿಂಹರೇ ನೀವು ಸ್ವಲ್ಪ ಟ್ರೈ ಮಾಡಬೇಕು, ಸ್ವಲ್ಪ ದೊಡ್ಡ ಪೆಗ್ ಹೊಡಿಬೇಡಿ, ಸ್ಮಾಲ್ ಪೆಗ್ಸ್ ಅಂತ ಉಂಟು. ಈಗ ಇದು ಪೆಗ್ ಸಿಸ್ಟಮ್ 60-30, ಭಾರಿ ಸ್ಮಾಲ್ 30 ml ಮಾತ್ರ ಸ್ವಲ್ಪ ಸೇವಿಸಿ ರುಚಿ ನೋಡಬೇಕು. ನೀವು ರುಚಿ ನೋಡಿದರೆ ಮತ್ತೆ ಗೊತ್ತಾಗ್ತದೆ ನಿಮಗೆ. ಮತ್ತೇನು ಮಾಡ್ತೀರಿ ಅಂತ ಮತ್ತೆ ನೀವು ವಿಜಯ್ ಡಿಕ್ಕುನ್ನರವರ ಈ ಬಿಲ್ಡಿಂಗಿಗೆ ಬರ್ತೀವಿ. ಜಾಸ್ತಿ ಕುಡಿಬೇಕು, ಮಿತವಾಗಿ ಬಳಸಿ, ಆನಂದ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಅವಮಾನ ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡಲಿಲ್ಲ. ನಮ್ಮ ವಿಜಯ್ ಡಿಕ್ಕುನ್ನರಿಗೆ ವ್ಯಾಪಾರ ಆಗಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡಿದ್ದೇನೆ. ಪ್ರತಾಪ್ ಸಿಂಹರೇ ದಯವಿಟ್ಟು ಕ್ಷಮಿಸಿ. ಅಂತೂ ನಿಮ್ಮೆಲ್ಲರೂ ನಾನು ವಿನಂತಿಯನ್ನು ಮಾಡುವಂಥ ವಿಜಯ್ ಡಿಕ್ಕುನ್ನರಿಗೆ ಪ್ರೋತ್ಸಾಹವನ್ನು ಕೊಡಿ, ಅವರ ವ್ಯಾಪಾರವನ್ನು ಬೆಳೆಸಿ ಅಂತ ಹೇಳುವಂಥ ಮಾತನ್ನು ಹೇಳಿ ನಿಮ್ಗೆ ಎಲ್ರಿಗೂ ಹೊಂದಿಸಿ ನಾನು 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮ ನೆಚ್ಚಿನ ವಸಂತ ಬಂಗೇರರು ನಮಗೆ ಇಷ್ಟ ಆಗುವುದು ಇದೇ ಒಂದು ಕಾರಣಕ್ಕೋಸ್ಕರ. ಯಾಕೆಂತ ಹೇಳಿದ್ರೆ, ಯಾವ ವೇದಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ಹೇಗೆ ಮಾತನಾಡಬೇಕು ಅನ್ನುವುದು ನಾವು ಸನ್ಮಾನ್ಯ ವಸಂತ ಬಂಗೇರರ ಹತ್ರ ಕಲಿಯುವಂಥದ್ದು ತುಂಬ ಇದೆ. ಜೋರಾದ ಒಂದು ಚಪ್ಪಾಳೆಯನ್ನು ನಾವು ತಟ್ಟಿ ಅವರಿಗೆ ಸ್ವಾಗತವನ್ನು ಕೋರುವ ಕೆಲವು ಅತಿಥಿ ವರಿಯರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಮೊದಲನೇದಾಗಿ ಕುವೆಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿರುವಂತಹ ಭಾರತೀಯ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಕುವೆಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಇವರಿಗೆ ನಾವು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಿದ್ದೇವೆ. ಸನ್ಮಾನ್ಯ ಶ್ರೀ ವಿಜಯ್ ಡಿಕ್ಕುನ್ನರ್ ಅವರು ಹೂಗುಚ್ಛವನ್ನು ನೀಡಿ ಕುವೆಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿರುವಂತಹ ಭಾರತೀಯ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಅದೇ ರೀತಿ ಅತಿಥಿ ವರಿಯರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಮ್ಮ ಪ್ರವೀಣ್ ಫರ್ನಾಂಡಿಸ್ ರವರು ದಯವಿಟ್ಟು ವೇದಿಕೆಗೆ ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಬಂಟ್ವಾಳದ ಖ್ಯಾತ ಉದ್ಯಮಿಯಾಗಿರುವಂತಹ ಮತ್ತು ಲೆವಿನ್ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರು ಆಗಿರುವಂತಹ ನೆಚ್ಚಿನ PSL ರೋಡ್ರಿಗಸ್ ರವರು ದಯವಿಟ್ಟು ಅವರಿಗೆ ನಮ್ಮ ಪ್ರವೀಣ್ ಫರ್ನಾಂಡಿಸ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. MCC ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ನೆಚ್ಚಿನ ಮುಖಂಡರು, ಕ್ರೈಸ್ತ ಮುಖಂಡರು, ಇತ್ತೀಚೆಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಅನಿಲ್ ಬೊಫರ್ಮಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಮಿತ್ರರೇ, ಈ ಒಂದು ವೆಲ್ಜಿಲ್ ಪಾರ್ಟಿ ಹಾಲಿನ ಹಿಂಭಾಗದಲ್ಲಿ 2 ಸುಂದರವಾದಂಥ ಫೋಟೋಗಳನ್ನು ನೀವು ಕಾಣ್ತಾ ಇದ್ದೀರಿ. ಆ ಫೋಟೋಗೆ ವರ್ಷ ತುಂಬ ಆಗಿದೆ. ಅದನ್ನ ಒಂದು ಪ್ರೀತಿಯಿಂದ ಇಷ್ಟೊಂದು ಸುಂದರವಾಗಿ ನಮ್ಮ ವಿಜಯ್ ಡಿಕ್ಕುನ್ನರ್ ಅವರು ಮಸ್ಕತ್ನಿಂದ ಅದಕ್ಕೆ ರೂಪುರೇಷೆಯನ್ನು ತಯಾರಿಸಿ ಇಲ್ಲಿ ತಂದಿದ್ದಾರೆ. ಆ ಒಂದು 2 ಹೆಸರುಗಳಿಗೆ ನಾವಿದೀಗ ನಮ್ಮ ಪ್ರೀತಿಯ ನಮನಗಳನ್ನು ಸಲ್ಲಿಸಬೇಕಾಗಿದೆ. ಅವರು ಬೇರೆ ಯಾರೂ ಅಲ್ಲ. ಇವತ್ತು ಈ ಒಂದು
ಪ್ರೀತಿಯ ಪ್ರತಿಭೆ, ಈ ಒಂದು ನಾಯಕತ್ವ ಬೆಳಿಲಿಕ್ಕೆ ಗುರುವೆನ್ಕೆರೆಯಲ್ಲಿ ಇಂಥ ಒಂದು ದೊಡ್ಡ ಹೆಜ್ಜೆ ಮೂಡಿ ಬಂದಿದೆ ಅಂತ ಹೇಳಿದ್ರೆ, ಆ ಹೆಜ್ಜೆ ಹಿಂದೆ ಇರುವಂತಹ ಕಾಣದ ಮತ್ತು ಕಂಡಂತ ಶಕ್ತಿಗಳು ಇವರು ನೆಚ್ಚಿನ ಇವರ ಪ್ರೀತಿಯ ಪೋಷಕರು ಆಗಿರುವಂತಹ ವಲೇರಿಯನ್ ಡಿಕುನ್ನ ಹಾಗೂ ಪ್ರೆಸಿಲ್ಲಾ ಡಿಕುನ್ನ ಇವರ ಹೆಸರನ್ನ ಸೇರಿಸಿ ವೆಲ್ಜಿಲ್ ಅನ್ನುವಂತ ಒಂದು ಹೆಸರನ್ನು ನಾವಿಟ್ಟಿದ್ದೇವೆ. ಒಂದು ಗಳಿಗೆ ನಾವೆಲ್ಲರೂ ಎದ್ದು ನಿಲ್ಲುವ ಒಂದು ಮೌನ ಪ್ರಾರ್ಥನೆಯನ್ನ ಈ ಎರಡು ಪ್ರೀತಿಯ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳಿಗೆ ನಾವು ಸಲ್ಲಿಸುವ. ವಸಂತ ಬಂಗೇರು ಈಗಲೇ ಹೇಳಿದ್ರು, ವಿಜಯ್ ಡಿಕುನ್ನರ್ ಅವರ ತಂದೆ ಖ್ಯಾತ ಪೈಲಟ್ ಆಗಿದ್ದರು ಮತ್ತು ತಾಯಿ ಪ್ರೆಸಿಲ್ಲಾ ಡಿಕುನ್ನ ಇವರು ಕೋರ್ಟಿನಲ್ಲಿ ಶಿರಸ್ತುದಾರರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಒಂದು ಪ್ರೀತಿಯ 1 ನಿಮಿಷ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಎರಡೂ ಆತ್ಮಗಳಿಗೆ ದೇವರು ಚಿರಶಾಂತಿಯನ್ನ ಕೋರಲಿ ಅನ್ನುವ ಆಶಯದೊಂದಿಗೆ ನಾವು 1 ಗಳಿಗೆ ಮೌನವಾಗಿ ನಿಲ್ಲಬೇಕಾಗಿ ವಿನಂತಿ. ಧನ್ಯವಾದಗಳು. ದೈವಾಧೀನರಾದಂತಹ ವಲೇರಿಯನ್ ಡಿಕುನ್ನ ಹಾಗೂ ಪ್ರೆಸಿಲ್ಲಾ ಡಿಕುನ್ನ ಇವರಿಗೆ ದೇವರು ಚಿರಶಾಂತಿಯನ್ನ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಆತ್ಮೀಯರೇ, ವಿಜಯ್ ಡಿಕುನ್ನರ್ ಅವರ ಪ್ರಾಥಮಿಕ ಶಾಲೆಯ ಸಂಗಾತಿ ಸಹಪಾಠಿಯಾಗಿ ಖ್ಯಾತ ಉದ್ಯಮವನ್ನ ನೆರವೇರಿಸುತ್ತಿರುವಂತಹ ನಮ್ಮ ನೆಚ್ಚಿನ ಗುರುವೆನ್ಕೆರೆಯ ಇನ್ನೊಂದು ಶ್ರೇಷ್ಠ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ನೆಚ್ಚಿನ ನವಶಕ್ತಿಯ ಶ್ರೀ ಶಶಿಧರ್ ಶೆಟ್ಟಿ ಅವರು. ಗುಜರಾತಿನಿಂದ ಹಿಡಿದು ಇಡೀ ಭಾರತದಲ್ಲಿ ಇವತ್ತು ಶಶಿಯನ್ನ ಅಂತ ಹೇಳಿದರೆ ಯಾರು ಅಂತ ಹೇಳಿ ನಾವೆಲ್ಲರೂ ಗುರುತಿಸುವ ಮಟ್ಟಿಗೆ ಮತ್ತು ಅವರೆಲ್ಲ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಮಟ್ಟಿಗೆ ಬೆಳೆದಿದ್ದಾರೆ. ಶಶಿಯಣ್ಣನಿಗೊಂದು ಜೋರಾದ ಚಪ್ಪಾಳೆಯನ್ನ ನಾವು ಕೊಟ್ಟು ಶಶಿಧರ್ ಶೆಟ್ಟಿ ಅವರು 1-2 ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇವತ್ತು ಭಾಳ ವಿಶೇಷ ಕಾರ್ಯಕ್ರಮದ ನಾನು ಪಾಲ್ಗೊಂಡಿದ್ದೇನೆ. ಉದ್ಘಾಟನೆಯಲ್ಲಿ ತುಂಬ ಉದ್ಘಾಟನೆಯನ್ನು ಮಾಡಿದ್ದೇನೆ, ಅದ್ರ ಜೊತೆಗೆ ಸೇರಿಕೊಂಡಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ಹೇಗಿತ್ತು ಅಂತ ಕೇಳಿದರೆ, ನಮ್ಮ ಶಾಲೆಗೆ ಹೋಗುವಾಗ ನನ್ನ ಜೊತೆಯಲ್ಲಿ ಇದ್ದವರು ವಿಜಯಕ್ಕೆ ಒಂದೇ ಬೆಂಚ್, ನಮಗೆ ಶಾಲೆನೂ ಒಂದೇ, ಕ್ಲಾಸ್ ರೂಮು ಒಂದೇ, ಬೆಂಚು ಒಂದೇ. ಆ ಒಂದೇ ಬೆಂಚಲ್ಲಿ ಇದ್ದ ನಮ್ಮ ಒಬ್ಬ ಸಹಪಾಠಿ ನನ್ನ ಊರಿನಲ್ಲಿಯೇ, ನಮ್ಮ ಗುರುವೆನ್ಕೆರೆ ಹೇಗಿತ್ತು ಅಂತೇಳಿ ನೀವು ಸುದ್ದಿ ಬಿಡುಗೆರೆಯಲ್ಲೆಲ್ಲ ಅದನ್ನು ಕೇಳಿದ್ದೀರಿ. ಗುರುವೆನ್ಕೆರೆಯಲ್ಲಿ ಇರುವಂಥ ಒಂದೇ ಬಿಲ್ಡಿಂಗ್ ದೊಡ್ಡದು ಯಾವುದು ಅಂತ ಕೇಳಿದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್, ನಾಗರಿಕ ಸೇವಾ ಸಮಿತಿ ಬಿಲ್ಡಿಂಗ್, ಅತ್ಯಂತ ದೊಡ್ಡವಾದಂಥ ಬಿಲ್ಡಿಂಗ್. ನಮ್ಮ ಕುಗ್ರಾಮದಿಂದ ಒಂದು ಸ್ವಲ್ಪ ಸಿಟಿ ಮಟ್ಟಿಗೆ ಬರಬೇಕಾದ್ರೆ ಕಾರಣಕರ್ತರಾದವರು ನಾಗರಿಕ ಸೇವಾ ಸಮಿತಿಯಿಂದ ದೊಡ್ಡ ಬಸ್ ಸ್ಟ್ಯಾಂಡನ್ನು ಇಲ್ಲಿ ನಿರ್ಮಿಸಿದ್ದಾರೆ. ತದನಂತರವಾಗಿ ಈಗ ಗುರುವೆನ್ಕೆರೆಯಲ್ಲಿ ಕಾಣುವಂಥ ದೊಡ್ಡ ಬಿಲ್ಡಿಂಗ್ ಯಾವುದು ಅಂತ ಕೇಳಿದರೆ ಅದು ವಿಜಯರ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ವಸಂತ ಬಂಗೇರ್ ಅದನ್ನು ಉಲ್ಲೇಖ ಮಾಡಿದರೆ, ಈಗ ಇಲ್ಲಿ 3 ಬಾರು ಮತ್ತು ಒಂದು ವೈನ್ ಶಾಪು ಇದೆ, ಅದರಲ್ಲಿ ಒಂದು ನಂದು ಕೂಡ ಇದೆ. ನಾವು ಶಾಲೆಯಲ್ಲಿರುವ ಹಾಗೆ ಆ ಕಡೆಯಲ್ಲಿ ವಿಜಯ್, ಮಧ್ಯದಲ್ಲಿ ನಾನು, ಬದಿಯಲ್ಲಿ ಇನ್ನೊಬ್ಬರು. ನಂದು ಬಾರು ಹಾಗೆ ಉಂಟು, ಆ ಕಡೆ ಭೂಷಣ ಉಂಟು, ನಡುವಿನಲ್ಲಿ ನವಶಕ್ತಿ ಉಂಟು, ಈ ಕಡೆ ವಿಜಯ್ ಅವರದು ಈ ಬಿಲ್ಡಿಂಗ್ ಉದ್ಘಾಟನೆ ಆಗಿದೆ. ವಿಜಯವರು ಕೂಡ ಹಾಗೆ ಕಲಿತ ಮೇಲೆ ಇಲ್ಲಿ ಬೆಳ್ತಂಗಡಿಯಲ್ಲಿ ವೃತ್ತಿಯನ್ನು ಮಾಡಿ ತದನಂತರವಾಗಿ ಅವರು ವಿದೇಶಕ್ಕೆ ಹೋಗಿ ತಮ್ಮ ಯಶಸ್ಸನ್ನು ಕಂಡು ಅಲ್ಲಿ ಯಶಸ್ಸನ್ನು ಗಳಿಸಿದ ಸಂಪಾದನೆಯಲ್ಲಿ ತನ್ನ ತಂದೆಯವರು, ತನ್ನ ತಾಯಿಯವರು ಕೊಟ್ಟ ಒಂದು ಜಾಗದಲ್ಲಿ ಅವರ ನೆನಪಿಗೋಸ್ಕರ ದೊಡ್ಡ ಒಂದು ಬಿಲ್ಡಿಂಗನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇದೊಂದು ಸಾಹಸ ಸಾದಂಥ ಒಂದು ಕೆಲಸ. ಯಾಕೆಂತ ವಸಂತ ಬಂಗೇರ್ ಅದನ್ನು ಮೆನ್ಷನ್ ಮಾಡಿದರು. ಯಾಕೆ ಅಂತ ಹೇಳಿದರೆ ಈ ಚಿಕ್ಕ ಊರಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕೆಲಸಕ್ಕೆ ಕೈ ಹಾಕಿದ ಸಾಹಸ ಬೇಕು. ಇಲ್ಲಿ ಅವರು ಲಾಭಕ್ಕೋಸ್ಕರ ಮಾಡಿದೆ ಅಂತ ಹೇಳೋದಕ್ಕಿಂತಲೂ ನಮ್ಮ ಹುಟ್ಟಿದ ಊರಿನಲ್ಲಿ ನನ್ನ ಹಾಗೆ ಏನಾದರೂ ಮಾಡಬೇಕಂತೇಳಿ ಉದ್ದೇಶದಿಂದ ಈ ಬಿಲ್ಡಿಂಗನ್ನು ನಿರ್ಮಿಸಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಅಭಿನಂದನೆಯನ್ನು ಹೇಳುತ್ತಾ
ವಿಶೇಷವಾಗಿ ಈ ಬಿಲ್ಡಿಂಗ್ಗೆ ಬಂದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಉಂಟು. ಯಾಕೆ ಅಂತ ಹೇಳಿದರೆ ಇದನ್ನು ಮಾಡಿದವರು ನನ್ನ ಆತ್ಮೀಯರು ಮೂಡುಬಿದ್ರೆ ಅವರು ಇದನ್ನು ನಿರ್ಮಿಸಿದ್ದಾರೆ. ಯಾಕೆ ಅಂತ ಹೇಳಿ ಬಿಲ್ಡಿಂಗ್ ಮಾಡುವಾಗ ಹಣ ಹೆಚ್ಚು ಖರ್ಚು ಮಾಡಿ ಒಳ್ಳೆ ರೀತಿಯನ್ನು ಬಿಲ್ಡಿಂಗ್ ಮಾಡಲಿಕ್ಕೆ ಆಗ್ತದೆ. ಒಂದು 4 ಕೋಟಿ ವೆಚ್ಚದಲ್ಲಿ ಒಂದು ಸುಂದರವಾದ ಬಿಲ್ಡಿಂಗನ್ನು ನಿರ್ಮಿಸ್ತಾರೆ ಹೇಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಅವರು ಮಾಡಿದಂಥ ಒಂದು ರೂಮಿಗೆ ಹೋದಾಗ ಅಲ್ಲಿ ಕಟ್ಟನಿಂದ ಹಿಡಿದು ಪೇಂಟಿಂದ ಹಿಡಿದು ಇಲ್ಲಿ ನೋಡುವಾಗಲೂ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾಗಿ ತುಂಬ ವಿನ್ಯಾಸದಿಂದ ಈ ಬಿಲ್ಡಿಂಗನ್ನು ಮಾಡಿದ್ದಾರೆ. ತುಂಬ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಕೂಡ ನಾನು ಸಂತೋಷ ಪಡ್ತೇನೆ. ಭಾಳ ಸಮಯದ ನಂತರ ಇವತ್ತು ವಸಂತ ಬಂಗೇರ ಒಂದು ಸ್ಪೀಚನ್ನು ಕೇಳಲಿಕ್ಕೆ ಸಿಕ್ಕಿದೆ ನನಗೆ. ನಾವು ಅವರ ಸ್ಪೀಚ್ ಇರುವಾಗ ಎಲ್ಲೆಲ್ಲಿ ಹೋಗೋದು, ಅವರ ಸ್ಪೀಚ್ ಕೇಳಲಿಕ್ಕೆ ಅಂತಲೇ ಹೋಗೋದು. ಭಾಳ ಸಮಯದ ನಂತರ ಒಳ್ಳೆಯ ಸ್ಪೀಚ್ ವಸಂತ ಬಂಗೇರ್ರೆ. ಇವತ್ತು ಎಲ್ಲರೂ ನಕ್ಕು ಸಾಕಾಗಿದೆ. ಒಂದು ಉದ್ಘಾಟನೆ ಮಾಡಿದ ನಂತರ ಯಾವ ರೀತಿ ಅವರು ಹೇಳಿದರು, ಪ್ರತಾಪ್ರವರೇ ಅವರು ಪೆಗ್ ಬಾರನ್ನು ಉದ್ಘಾಟನೆ ಮಾಡಿದರು. ಅವರು ಪೆಗ್ ಬಾರನಿಗೆ ಉದ್ಘಾಟನೆ ಮಾಡುವಾಗ ಅಲ್ಲಿ ಒಂದು ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಬ್ರಹ್ಮಕಲಶೋತ್ಸವ ಮಾಡಬೇಕು. ಹಾಗೆ ಇಲ್ಲಿ ಉದ್ಘಾಟನೆ ಹೇಗಂದ್ರೆ ಪೆಗ್ ಕುಡಿದು ಉದ್ಘಾಟನೆ ಮಾಡಬೇಕಂತ ಕುಡಿದ ಮೇಲೆ ಪೆಗ್ ಕುಡಿಬೇಕಂತ ಅವರು ಕುಡಿಸಿದ ನಿಲ್ಲಿಸಿದ್ದಾರೆ. ಆದರೆ ಒಂದು ಮಾತು ಅವರು ಹೇಳಿದರು, ಬೆಳ್ತಂಗಡಿ ತಾಲೂಕಿಗೆ ಸುರುಗು ಕುಡಿಸಿದವರೇ ವಸಂತ ಬಂಗೇರು ಅಂತ. ಫಸ್ಟ್ ಸ್ಟಾರ್ಟ್ ಮಾಡಿದ ವಸಂತ ಬಂಗೇರು. ಹಾಗೆ ಅವರ ಮಾರ್ಗದಲ್ಲಿ ಇನ್ನಷ್ಟು ಬಾರ್ಗಳು ಬರ್ತಾ ಇದೆ. ಹಾಗೆ ಅವರು ಬಿಟ್ಟಿದ್ದಾರೆ ಮಾತ್ರ 8 ವರ್ಷ. ನಾನು ಕೂಡ ಬಿಟ್ಟಿದ್ದೇನೆ ಸರ್, ನಾನು ಕುಡಿಯೋದೇ ಇಲ್ಲ, ಹಾಗೆ ನಾನು ತಿನ್ನೋದೇ ಇಲ್ಲ. ಹಾಗೆ ಅಂತೇಳಿ ಈಗ ನೀವು ಹೇಳಿದ ಮೇಲೆ ನೀವು ಈಗ ಬಾರ್ ಉದ್ಘಾಟನೆ ಮನೆಗೆ ಒಂದು ಪೆಗ್ ಹಾಕಬೇಕಾಗ್ತದೆ. ಈಗ ಅವ್ರು ಹೇಳಿದರು, ಇದು ಪ್ರತಾಪನಲ್ಲಿ ಕೂಡ ಅದನ್ನು ಹೇಳಿದ್ರು, ನೀವು ಒಂದು ಪೆಗ್ ಸ್ಟಾರ್ಟ್ ಮಾಡಿ ಅಂತೇಳಿ. ಅವರು ಮಾಡಿದ್ರೆ ಮತ್ತೆ ಬೆಳ್ತಂಗಡಿ ಎಲ್ಲ ಕುಡಿತಾರೆ. ಆದರೆ ಪ್ರತಾಪ್ ಸಿಂಹ ಅವರು ಕುಡಿಸಿದವರು ನಿಲ್ಲಿಸುವವರು, ಅದಕ್ಕೆ ತಡವಾಗಿ ಬಂದದ್ದು ಅವರು ಅಲ್ಲ. ಭಾಳ ಯಾಕಂತ ಹೇಳಿದರೆ ಇವತ್ತು ಇದು ಪಾಸಿಟಿವ್ ವೈಬ್ರೇಷನ್ಗೆ ನಾನೊಂದು ಹೇಳಿದೆ, ಅದಕ್ಕೆ ಸಾಕ್ಷಿ ವೇದಿಕೆ. ಪ್ರತಾಪ ಸಿಂಹರು ಬರುವಾಗ ಅವರನ್ನು ಸ್ವಾಗತವನ್ನು ಮಾಡಿದಂಥ ರೀತಿ ವಸಂತ ಬಂಗೇರೆ ನಮ್ಮ ಬೆಳ್ತಂಗಡಿಯ ರಾಜಕೀಯದ ಒಂದು ವ್ಯವಸ್ಥೆಗೆ ತಾವು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬ ತಾವು ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಬಿಟ್ಟು ಇನ್ನೂ ಬರುವಾಗ ಭಾಳ ಹೃದಯಾಂತರದಿಂದ ನೀವು ಅವರನ್ನು ಸ್ವಾಗತ ಮಾಡಿ ನೋಡಿದರೆ ಇದೇ ರೀತಿ ಎಲ್ಲರೂ ಇರಬೇಕು, ಜೊತೆಯಾಗಿರಬೇಕಂತ ನನಗೆ ತುಂಬ ಸಂತೋಷವಾಗ್ತದೆ. ಮತ್ತೊಮ್ಮೆ ಎಲ್ಲರನ್ನು ಕೂಡ ಅಭಿನಂದಿಸುತ್ತಾ, ವಿಶೇಷವಾಗಿ ವಿಜಯರವರು, ನಾನು ಶಾಲೆ ಬಿಟ್ಟ ಮೇಲೆ ಈ ಸಿಗುದು ವಿಜಯರಿಗೆ ಇವತ್ತು ಫಸ್ಟ್ ಇಲ್ಲಿ ಒಂದು 30-40 ವರ್ಷ ಆಯ್ತು ಅಂತ ಕಾಣ್ತದೆ. ಹಾಗೆ ಇದ್ದರು. ನಾವು ಶಾಲೆಗೆ ಹೋಗೋ ಚೀಟುವಾಗ ನಮ್ಗೆ ಹೆದರಿಕೆ ಆಗೋದು. ನಮ್ಮ ಚಿಕ್ಕದ್ರು ಚೂಟದೊಂದು ಅಭ್ಯಾಸ ಇರ್ತದೆ. ಇವ್ರಿಗೆ ಚೀಟಿದ್ರೆ ತಂದೆಯವರು ಪೈಲಟು ಪಟ ನೇಮಿರಾಜಿಗೆ ಒಂದು ಕಂಪ್ಲೇಂಟ್ ಮಾಡಿ ನಮಗೆ ಅವರು ಬಂದ್ರು ಅಂತ ಹೇಳಿದ್ರೆ ಯಾರಿಗಾದರೂ ವಿಜಯ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಅಷ್ಟು ಆಗ ತುಂಟತನದಿಂದ ಇದ್ದರು ಅವರಿಗೆ. ನಾನೀಗ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಖುಷಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಊರಿಗೆ ಇಂಥ ಒಂದು ಕೊಡುಗೆಯನ್ನು ಕೊಟ್ಟಂಥ ವಿಜಯ ಮತ್ತು ಅವರ ತಾಯಿ ಕೂಡ ಇಲ್ಲಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲುತ್ತಾ ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿಕ್ಕೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು. ಖ್ಯಾತ ಉದ್ಯಮಿಯಾಗಿರುವಂತಹ ಶ್ರೀ ಶಶಿಧರ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಲು ಚಂದವಾಗಿ ಮಾತನಾಡಿದ್ದಾರೆ. ಕೆಲ ವ್ಯಕ್ತಿಗಳನ್ನು ನಾವು ಗುರುತಿಸ್ತಾ ಇದ್ದೇವೆ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಜೊತೆ ಉಜಿರೆ ಧರ್ಮ ಕೇಂದ್ರದ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಆಂಟನಿ ಫರ್ನಾಂಡಿಸ್ ರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಆಂಟನಿ ಫರ್ನಾಂಡಿಸ್ ರವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯ್ ಡಿಕ್ಕುನ್ನರವರ ಈ ವ್ಯಾಪ್ತಿ ಮನೆ ನಮ್ಮ ಪೌಲನ್ ರೇಗೂರ್ ಅವರ ವಾಳೆಗೆ ಸೇರ್ತದೆ. ಈ ವಾಳೆಯ ಗುರಿಕಾರರು ಆಗಿರುವಂತಹ ಪೌಲನ್ ರೇಗೂರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಪೆಗ್ ರೆಸ್ಟೋ ಬಾರ್ ಯೂನಿಟ್ ಆಫ್ ಹಳ್ಳಿಮನೆ ನಮ್ಮ ಪ್ರವೀಣ್ ರವರು ವಾಸಿಸುವಂತಹ ವಾಳೆಯ ಗುರಿಕಾರರು ಆಗಿರುವಂತಹ ನಿತ್ಯಾದರು ವಾಳೆಯ ವಲೇರಿಯನ್ ಪಿಂಟು ಅವರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅನುಗ್ರಹ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ವಲೇರಿಯನ್ ರೊಡ್ರಿಗಸ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನುದ್ದೇಶಿಸಿ ಈ ಸಂಸ್ಥೆಗೆ ಯಶಸ್ಸನ್ನು ಬಯಸಬೇಕಾಗಿ ಖ್ಯಾತ ವಾಗ್ಮಿ ನಮ್ಮ ನೆಚ್ಚಿನ ಕೆಪಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪದ್ಮರಾಜ್ ಸರ್ ಅವರಲ್ಲಿ ಪ್ರೀತಿಯ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂತಹ ಈ ಪ್ರಾಂತ್ಯದ ಧರ್ಮಗುರುಗಳೇ, ಹಾಗೆ ಸ್ಯಾಕ್ರೆಡ್ ಹಾರ್ಟ್ ಚರ್ಚ್ನ ಧರ್ಮಗುರುಗಳೇ, ಹಾಗೆ ಹಿರಿಯರು, ನನ್ನ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಮಾಜಿ ಶಾಸಕರು ಆದಂತಹ ಶ್ರೀಯುತ ಕೆ ವಸಂತ ಬಂಗೇರ್ರವರೇ, ಹಾಗೆ ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ಕೂಡ ಆದಂತಹ ಪ್ರದೀಪ್ ನಾಯ್ಕರವರೇ, ಈ ಒಂದು ಕಟ್ಟಡದ ಮಾಲಕರಾದಂತಹ ಆತ್ಮೀಯರಾದಂತಹ ಶ್ರೀಯುತ ವಿಜಯ್ ಡಿಕ್ಕುನ್ನ ಅವರೇ, ಹಾಗೆ ಅವರ ಧರ್ಮಪತ್ನಿ ಅವರು ಕೂಡ ಇದ್ದಾರೆ, ಹಾಗೆ
ದೂರದ ಈ ಊರಿನ ಬಿಂದು ಬಹಳಷ್ಟು ಹೆಸರನ್ನು ಮಾಡಿರುವಂಥ ಶಶಿಧರ್ ಶೆಟ್ರೆ, ಈ ಕುವೆಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅನಿತಾ ಭಾರತಿ ಶೆಟ್ಟಿಯವರೇ, ಹಾಗೆ ಈ ಒಂದು ಸಂಸ್ಥೆಯಲ್ಲಿ 2 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸುವಂತಹ ನನ್ನ ಆತ್ಮೀಯ ಮಿತ್ರರಾದಂತಹ ಪ್ರವೀಣ್ ರವರೇ, ಎಲ್ಲ ವೇದಿಕೆ ಮುಂದಿರುವಂತಹ ನನ್ನ ಬಂಧುಗಳೇ, ಪ್ರಪ್ರಥಮವಾಗಿ ನಾನು ವಿಜಯ್ ಕುಟೀನ್ ಅವರ ದಂಪತಿಗಳನ್ನು ನಾನು ಅಭಿನಂದಿಸ್ತಿದ್ದೇನೆ. ಯಾಕೆಂತ ಹೇಳಿದರೆ, ಜನಗಳಿಗೆ ದುಡ್ಡಾದ ತಕ್ಷಣ ದೊಡ್ಡ ನಗರಗಳ ಪ್ರದೇಶಗಳನ್ನು ಆರಿಸಿಕೊಂಡು ಹೋಗ್ತಾರೆ, ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಲಾಭ ಜಾಸ್ತಿ ತೆಗೆದುಕೊಳ್ಬೋದು ಅನ್ನುವಂಥ ಉದ್ದೇಶ. ಆದರೆ ವಿಜಯ್ ಅವರು ತನ್ನ ಹುಟ್ಟೂರಲ್ಲೇ ನಮ್ಮ ಊರಿನ ಜನಗಳಿಗೆ ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕನ್ನುವ ದೃಷ್ಟಿಯಿಂದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಬಹಳ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವರು ಮನಸ್ಸು ಮಾಡಿದ್ದು ಖಂಡಿತವಾಗ್ಲೂ ಅಭಿನಂದನೀಯ. ಅವರನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಿದ್ದೇನೆ. ಈ ಕಟ್ಟಡದಲ್ಲಿ ನಾವು ನೋಡುವಾಗ ಬಹುಶಃ ಇದು ಒಂದು ನಗರ ಪ್ರದೇಶದಲ್ಲಿರುವಂತಹ ಕಟ್ಟಡಗಳಿಗೆ ಇಲ್ಲಿ ಯಾವುದೇ ಕಡಿಮೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಳ್ಳೆಯ ರೀತಿಯಲ್ಲಿ ವಿನ್ಯಾಸ, ನಮ್ಮ ಇಂಜಿನಿಯರ್ ಕೂಡ ಇದರ ವೇದಿಕೆಯಲ್ಲಿ ಇದ್ದಾರೆ, ಬಹಳ ಒಂದು ಸುಂದರವಾಗಿ ಇದನ್ನು ವಿನ್ಯಾಸಗೊಳಿಸಿದ್ದಾರೆ. ಕೆಳಗಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಾಗೆ ರೂಮ್ಸ್, ಲಾಡ್ಜಿಂಗ್ಗಳನ್ನು ಕೂಡ ನಾವು ಬರಬೇಕಾದ್ರೆ ನೋಡ್ತಾ ಬಂದೆವು. ಎಲ್ಲ ರೀತಿಯಲ್ಲೂ ಕೂಡ ಬಹಳಷ್ಟು ಸುಸಜ್ಜಿತವಾಗಿದೆ. ಇದೊಂದು ಜಂಕ್ಷನ್, ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂತಹ ಜಾಗ. ಖಂಡಿತವಾಗ್ಲೂ ಇಂಥ ಪ್ರದೇಶಕ್ಕೆ ಇದೊಂದು ಅಗತ್ಯ ಇತ್ತು ಅನ್ನುವಂಥದ್ದು ನನ್ನ ಭಾವನೆ. ಅದನ್ನು ಇವತ್ತು ವಿಜಯ್ ಅವರ ಒಂದು ಕನಸಿನಿಂದ ಇದು ಈಡೇರಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಪ್ರವೀಣ್ ಫರ್ನಾಂಡಿಸ್ ಅವರ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ನನ್ನ ಒಬ್ಬ ಆತ್ಮೀಯ ಮಿತ್ರರು ಕೂಡ ಹೌದು. ಹಳ್ಳಿ ಮನೆ ಒಂದು ಬ್ರ್ಯಾಂಡ್ ಆಗಿ ಇವತ್ತು ಬೆಳೀತಾ ಇದೆ. ಒಳ್ಳೆ ಈ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಹೊರಗಡೆಯವರು ಕೂಡ ಹಳ್ಳಿ ಮನೆ ಇಲ್ಲಿ ಎಲ್ಲಿ ಅಂತ ಹೇಳಿ ಕೇಳಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ಮಾತ್ರ ಯಾವಾಗಲೂ ಹೇಳ್ತಾ ಇರ್ತೇನೆ, ಬಹುಶಃ ಆ ಸಂಸ್ಥೆಯನ್ನು ಬಹಳಷ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ನಡೆಸ್ಕೊಂಡು ಹೋಗುವವರು ಯಾರು ಅಂತ ಕೇಳಿದರೆ ಪ್ರವೀಣ್ ಫರ್ನಾಂಡಿಸ್ಗಿಂತಲೂ ಅವರ ಧರ್ಮಪತ್ನಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವರಲ್ಲಿ ಯಾವಾಗಲೂ ನಾನು ಹೇಳಲಿಕ್ಕುಂಟು, ನೀವು ಸ್ವಲ್ಪ ಹೊತ್ತಾದರೂ ಅಲ್ಲಿ ಕಳಿಬೇಕು ಅಂತ ಹೇಳುವಂಥ ಮಾತನ್ನು ನಾನು ಯಾವಾಗಲೂ ಹೇಳ್ತೇನೆ. ಅವ್ರು ಯಾವಾಗಲೂ ಹೊರ ಪ್ರಪಂಚದಲ್ಲೇ ಬ್ಯುಸಿಯಾಗಿರುವಂಥವ್ರು. ಯಾಕೆ ಅಂತ ಹೇಳಿದರೆ, ಖಂಡಿತವಾಗಲೂ ಒಬ್ಬ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿ, ಎಲ್ಲರ ಸೇವೆ ಮಾಡಬೇಕನ್ನುವಂಥದ್ದು. ಖಂಡಿತ ಅವರನ್ನು ಪರಮಾತ್ಮ ಬಿಟ್ಟು ಹಾಕೋದಿಲ್ಲ. ಆದರೆ ನಾವು ನಡೆಸ್ತಿರುವ ಸಂಸ್ಥೆಯಲ್ಲಿ ನಾವು ಸ್ವಲ್ಪ ಅದು ಸಮಯ ಕಳೆದಷ್ಟು ಇನ್ನಷ್ಟು ಅದು ಬೆಳವಣಿಗೆ ಕಾರಣ ಆಗುತ್ತೆ. ನೀವು ಬೆಳೆದಿದ್ದೀರಿ, 2-3 ಕಡೆ ನೀವು ಇಂಥ ಒಂದು ಸಂಸ್ಥೆಗಳನ್ನು ನೀವು ನಡೆಸ್ಕೊಂಡು ಬರ್ತಿರೋದು ಕೂಡ ಗೊತ್ತುಂಟು. ನಿಮಗೆ ಪರಮಾತ್ಮ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಸಂಸ್ಥೆಗಳನ್ನು ನಡೆಸುವಂತೆ ನಿಮ್ಮಿಂದ ಆಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಹಾಗೆ ವಿಜಯ ಡಿಮೆಲ್ ಅವರಿಗೂ ವಿಜಯ ಡಿಕುನ್ನ ಅವ್ರಿಗೆ ಕೂಡ ಅಷ್ಟೇ, ಒಳ್ಳೆಯ ಒಂದು ಅವರು ಒಳ್ಳೆ MBA ಮಾಡಿ LLB ಮಾಡಿ ಸರ್ಕಾರಿ ವಕೀಲರು ಕೂಡ ಆಗಿದ್ದಂಥವರು. ಅವರಿಂದ ಇನ್ನಷ್ಟು ಸೇವೆಗಳು ಜನಗಳಿಗೆ ಬೇಕು. ಯಾಕಂತ ಹೇಳಿದರೆ, ಈ ಗ್ರಾಮೀಣ ಪ್ರದೇಶದಲ್ಲೂ ನೋಡುವವರು ಬಹಳ ಕಡಿಮೆ. ಈ ಒಂದು ಊರಿನ ಪರಿಸರದ ಜನರಿಗೂ ಕೂಡ ಇಲ್ಲಿ ಬಹುಶಃ ಒಂದು ನಗರದಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಾವೀಗ ನೋಡ್ತಿದ್ದೇವೆ. ಈ ಕಾರ್ಯಕ್ರಮ ನಡೆಯುತ್ತಂಥ ಒಂದು ಹಾಲ್ ಕೂಡ ಅಷ್ಟೇ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಲ್ಲಿ ನಡೀಲಿಕ್ಕೆ ಅವಕಾಶ ಇದೆ. ಇದರ ಸದುಪಯೋಗಗಳನ್ನು ಇಲ್ಲಿಯ ಜನರು ಕೂಡ ಬಳಸ್ಕೊಳ್ಳಿ ಅಂತ ಹೇಳಿ ಈ ಸಂಸ್ಥೆಗೆ ಮತ್ತೊಮ್ಮೆ ಯಶಸ್ಸನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು. ಇದೀಗಲೇ ಹೇಳಿದಾಗೆ ಈ ಒಂದು ರೇಸಿನ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಇದರ ಒಂದು ಪಾಲುದಾರರಾಗಿ ಹಳ್ಳಿ ಮನೆ ಸಂಸ್ಥೆಯ ಪ್ರವೀಣ್ ರವರಿದ್ದಾರೆ. ಅವರು ಕೆಲವರನ್ನ ಗುರುತಿಸಿ ಅವರಿಗೆ ಸಹಕರಿಸಿದವರಿಗೆ ಒಂದು ಹೂಗುಚ್ಛವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಐಕೇರ್ ಬಿಲ್ಡರ್ ಆಗಿರುವಂತಹ ಅಶ್ವಿನ್ ಜೊಸ್ಸಿಪಿರೇರ್ ಅವರಿಗೆ ನಮ್ಮ ಪ್ರವೀಣ್ ಫರ್ನಾಂಡಿಸ್ ಅವರು ಪ್ರೀತಿಯ ಹೂಗುಚ್ಛವನ್ನು ನೀಡಿ ಅವರಿಗೆ ನೀಡಿದಂತಹ ಎಲ್ಲ ಸಹಕಾರಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಅಶ್ವಿನ್ ರವರು ಪ್ರವೀಣ್ ಫರ್ನಾಂಡಿಸ್ರ ಕೈಯಿಂದ ಒಂದು ಪ್ರೀತಿಯ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ, ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರವೀಣ್ ರವರ ತಂದೆ ತಾಯಿ ಇಲ್ಲಿದ್ದಾರೆ. ಪ್ರೀತಿಯ ತಂದೆ ತಾಯಿಯವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರೀತಿಯ ತಂದೆ ಮತ್ತು ತಾಯಿ ಬೇಗನೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಪ್ರವೀಣ್ ರವರು ಪ್ರೀತಿಯ ತಂದೆ ತಾಯಿಗೆ ಒಂದು ಹೂಗುಚ್ಛವನ್ನು ನೀಡಿ ಸಹಕರಿಸ್ತಾರೆ. ಯಶಸ್ಸಿನ ಹಿಂದೆ ತಂದೆ ತಾಯಿಯ ಅವಿರತ ಶ್ರಮ ಇದೆ. ಅದೇ ರೀತಿ
ಹಳ್ಳಿಮನೆ ಸಂಸ್ಥೆ ಇವತ್ತು ಉಜಿರೆಯಲ್ಲಿ ತಲೆ ಎತ್ತಿ ನಿಲ್ಲಿಕ್ಕೆ ಕಾರಣೀಕರ್ತರಾದವರು ಯಾರು ಅಂತ ಹೇಳಿದರೆ ಆ ಜಾಗವನ್ನ ಒದಗಿಸಿಕೊಟ್ಟಂತಹ ಕನ್ಯಾಡಿ ಗುತ್ತಿನ ಸನ್ಮಾನ್ಯ ಶ್ರೀ ಅರುಣ್ ರೆಬೆಲ್ಲೋರವರು. ಅರುಣ್ ರೆಬೆಲ್ಲೋರವರು ಕೂಡ ವೇದಿಕೆಗೆ ಬಂದು ತಮ್ಮ ಪ್ರವೀಣ್ ಫರ್ನಾಂಡಿಸ್ ರವರ ಕೈಯಿಂದ ಒಂದು ಹೂಗುಚ್ಛವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಯ ಪ್ರವೀಣ್ ಫರ್ನಾಂಡಿಸ್ ರವರ ಪೋಷಕರು ಇವತ್ತು ಪ್ರವೀಣ್ ರವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಅವರ ಸಹಕಾರ ಇದೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅರುಣ್ ರೆಬೆಲ್ಲೋರವರು ತನ್ನ ಜಾಗವನ್ನ ಉಜಿರೆಯ ಹಳ್ಳಿಮನೆಗೆ ಕೊಟ್ಟಿರುವುದರಿಂದ ಮೊತ್ತ ಮೊದಲನೆಯ ಹಳ್ಳಿಮನೆ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಯಿತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಒಂದು ಗೌರವವನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪದ್ಮರಾಜ್ ಸರ್ ಸರಿಯಾಗಿ ಹೇಳಿದ್ರು, ಇವತ್ತು ಉಜಿರೆಯಲ್ಲಿ ಹಳ್ಳಿಮನೆ ತಲೆ ಎತ್ತಿ ನಿಂತಿದೆ ಅಂತ ಹೇಳಿದ್ರೆ ಪ್ರವೀಣ್ ರವರು ಹಳ್ಳಿ ಮನೆಯಲ್ಲಿದ್ದದ್ದು ಭಾರಿ ಕಡಿಮೆ. ಪ್ರವೀಣ್ ರವರು ನಮಗೆ ಗೊತ್ತುಂಟು ಎಲ್ಲಿ ಅವರು ಅಂದ್ರೆ ಅವರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ಬ್ಯುಸಿ. ಪ್ರವೀಣ್ ರವರ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಈಸ್ 24/7 ಅವೈಲೇಬಲ್, ರೆಡಿ ಅವೈಲೇಬಲ್ ಫ್ರೆಂಡ್. ನೀವು ಅವರ ನಂಬರ್ ಈ 108 ಆಂಬ್ಯುಲೆನ್ಸ್ನ ನಂಬರ್ ಇದ್ದ ಹಾಗೆ. ನೀವು 108 ಸೇವ್ ಮಾಡೋದಿದ್ರು ತೊಂದರೆ ಇಲ್ಲ, ನೀವು ಈ ನಂಬರ್ ಅನ್ನು ಸೇವ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಎನಿ ಟೈಮ್ ಅವರಿಗೆ ಕಾಲ್ ಮಾಡಿ, ಹಿ ಇಸ್ ದೇರ್. ಅದ್ರಿಂದ ಪದ್ಮರಾಜ್ ಸರ್ ಹೇಳಿದ್ರು ಹಳ್ಳಿ ಮನೆ ಇವತ್ತು ಬೆಳೆದು ನಿಂತಿದೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಇವರು ನನ್ನ ಅಣ್ಣ, ಅವನ ಒಂದು ಮುತುವರ್ಜಿ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ಸವಿತಕ್ಕಂದು ಅದರಲ್ಲಿ ಮುತುವರ್ಜಿ ಇದೆ. ಅದಕ್ಕೋಸ್ಕರ ಪ್ರೀತಿಯ ಪತಿ ಪ್ರವೀಣ್ ಈಗ ಪತ್ನಿಗೆ ಒಂದು ಹೂಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸವಿತಾ ಮೇಡಮ್ ಅನ್ನು ಬೇಗನೆ ಬರಬೇಕಿಲ್ಲಿ, ಅಂದು ಪ್ರವೀಣ್ ರವರ ಕೈಯಿಂದ ಒಂದು ಪ್ರೀತಿಯ ಹೂಗುಚ್ಛವನ್ನ ಪಡ್ಕೊಳ್ಬೇಕು. ವಿಜಯ್ ಡಿಕುನರ್ ಅವರು ಇವತ್ತು ನಾನು ಬೆಳಿಗ್ಗೆ ಬರುವಾಗ ಹೇಳಿದ ಒಂದು ಮಾತಿತ್ತು, ಹಳ್ಳಿ ಮನೆ ಶೈನಿಂಗ್ ಬಿಕಾಸ್ ಆಫ್ ಸವಿತಾ ಅಂತ ಹೇಳಿ. ಅಲ್ಲ ರೈಟ್ ಸರ್, ಯು ಸೆಡ್ ದ್ಯಾಟ್. ಎಸ್, ಸವಿತಾ ಮೇಡಮ್ ರವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಡುವ. ಓಕೆ, ಇವತ್ತು ಇನ್ನು ಅವರ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಉಂಟು. ಥ್ಯಾಂಕ್ ಯು. ಆತ್ಮೀಯರೇ, ಕಾರ್ಯಕ್ರಮವನ್ನ ಮುಗಿಸುವತ್ತ ಹೊತ್ತಿಗೆ ನಾವು ತಲುಪ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಅಲ್ಲಿ ವೆಜ್ ಬಿರಿಯಾನಿ ಮತ್ತು ವೆಜ್ ಪಲಾವ್ನ ವ್ಯವಸ್ಥೆ ಇದೆ. 2 ಮಾತುಗಳು ಮಾತ್ರ ಬಾಕಿ ಇದೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಶಿವನಾಯಕರು ನಾವೆಲ್ಲ ಮಾತಾಡಿ ಆಯ್ತು ಸರ್, ತಮ್ಮಿಂದ 2 ಮಾತುಗಳು ಶುಭವನ್ನ ಹಾರೈಸಿ ತಾವು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾವು ನಂಬುವ ಎಲ್ಲ ದೈವದೇವರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡ್ತಾ, ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನೆರೆದಿರುವ ಎಲ್ಲ ಬಂಧು ಭಗಿನಿಯರಿಗೆ ವಂದಿಸ್ತೇನೆ. ಬೆಳಗಾಂ ಅಧಿವೇಶನದಲ್ಲಿರುವಾಗ ನಮ್ಮ ವಕೀಲರು ಫೋನ್ ಮಾಡಿದರು, ನಾನೊಂದು ಲಾಡ್ಜ್ ಉದ್ಘಾಟನೆ ಮಾಡ್ತಾ ಇದ್ದೇನೆ, ನೀವು ಬರಬೇಕು ಅಂತ ಹೇಳುವಂತಹ ಆಹ್ವಾನವನ್ನು ಕೊಟ್ಟರು. ವಕೀಲ ಮಿತ್ರರು ಬೇರೆ, ಅದರ ಜೊತೆಗೆ ಅವರ ತಾಯಿಯವರು ಕೋರ್ಟಿನಲ್ಲಿ ಶಿರಸ್ತೇದಾರರಾಗಿದ್ದಂಥವರು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಮ್ಮ ತಂದೆಯವರು ವಕೀಲರಾಗಿರುವಾಗ ನಮ್ಮ ಮನೆಗೆ ಗಣೇಶ ಚತುರ್ಥಿಗೆ ಬರ್ತಿದ್ದಂತಹ ಒಂದು ಕುಟುಂಬ. ಹಾಗಾಗಿ ಅವರ ಪ್ರೀತಿಯ ಕರೆಗೆ ಹೋಗೊಟ್ಟು ಒಂದು ಜೀವನದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳುವಾಗ ಸಹಜವಾಗಿ ನಾನು ಹಿಂದೆ ಮುಂದೆ ಏನು ಆಲೋಚನೆ ಮಾಡದೆ ಅವರ ಪ್ರೀತಿಗೆ ಹೋಗೊಟ್ಟು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮೇಲಾಗಿ ನಾನೊಬ್ಬ ಜನಪ್ರತಿನಿಧಿ. ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೊಂದು ಜನರ ಸೇವೆ ಮಾಡುವಂತಹ ಅವಕಾಶ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸ್ವಲ್ಪ ತಡವಾಗಿ ಬಂದಿದ್ದೇನೆ. ತಡವಾಗಿ ಬಂದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಮೊದಲು ಏನಾಗಿದೆ ಅಂತ ಹೇಳುವಂಥದ್ದು ಗೊತ್ತಿರುವುದಿಲ್ಲ. ಮೊನ್ನೆ ವಸಂತ್ ಬಂಗೇರರು ಮಾತನಾಡುವಾಗ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದೇ ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗುವಾಗ ಶಶಿಧರ್ ಶೆಟ್ಟರು ಮಾತನಾಡುವಾಗ ಓ ಇಂಥದ್ದೊಂದು ಸಂಗತಿ ಇಲ್ಲಿ ಇದೆ ಅಂತ ಹೇಳುವಂಥದ್ದು ಗೊತ್ತಾದದ್ದೇ ಈ ವೇದಿಕೆಯಲ್ಲಿ ಬಂದು ಕೂತ ಮೇಲೆ.
ಮತ್ತು ವಸಂತ ಬಂಗೇರರು ಯಾವಾಗಲೂ ನಮ್ಮ ತಂದೆಯವರ ದೋಸ್ತವರು. ಅವರು ಯಾವಾಗಲೂ ಸ್ಪಿರಿಟೆಡ್, ಬೆಳಗಿಂದ ಸಾಯಂಕಾಲದವರೆಗೆ ಅವರಲ್ಲಿ ಆ ಸ್ಪಿರಿಟ್ ಇದ್ದೇ ಇರ್ತದೆ. ಹಾಗಾಗಿ ಅವರು ಹಿರಿಯರಾಗಿ ಒಂದು ಮಾತು ಹೇಳುವಾಗ, ಈ ವೇದಿಕೆಯಲ್ಲಿ ನಾವು ಸೇರಿರುವಂಥದ್ದು ಇವರಿಗೆ ಶುಭ ಹಾರೈಸುವುದಕ್ಕೆ. ಹಾಗಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾವ ಕನಸನ್ನು ಹಿಡ್ಕೊಂಡು ಈ ಕಟ್ಟಡವನ್ನು ಮಾಡಿದ್ದಾರೆ, ಸುಮ್ಮನೆ ಆಗೋದಿಲ್ಲ ಈ ಕಟ್ಟಡ. ಇದರ ಹಿಂದೆ ಸಾಕಷ್ಟು ಶ್ರಮ ಇದೆ, ಅವರ ಜೀವನದ ದುಡಿತದ ಬೆವರಿದೆ. ಬೆವರು ಅಂತ ಹೇಳಿದರೆ ಅದು ರಕ್ತವೇ ಬೆವರಾಗುವಂಥದ್ದು. ಹಾಗಾಗಿ ಅಷ್ಟು ಪರಿಶ್ರಮ ಪಟ್ಟು ಇಷ್ಟು ದೊಡ್ಡ ಸಂಗತಿಯನ್ನು ಮಾಡಿರುವಾಗ ನಾನು ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಈಗಾಗಲೇ ಸಂಘಟಕರು ಹೇಳುವಾಗಲೇ ಹೇಳಿದರು, ನಾವು ಕೊನೆಘಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಆದರೂ ಒಂದು ಮಾತು, ನಾನು ಜನಜಾಗೃತಿಯ ಸದಸ್ಯ, ನನಗೆ ಅದರಲ್ಲೇನು ಹೇಳೋದಕ್ಕೆ ಹಿಂದೆ ಮುಂದೆ ಇಲ್ಲ. ನಾನು ಸಮಾಜದಲ್ಲಿ ಈ ರೀತಿಯ ಅಭ್ಯಾಸಗಳಿಗೆ ಹೋದಂಥವರಿಗೆ ಬಿಡಿಸುವಂತಹ ದೃಷ್ಟಿಯಲ್ಲಿ ನಾನು ನನ್ನ ಜೀವನ ಪೂರ್ತಿ ಕೆಲಸ ಮಾಡಿದ್ದೇನೆ. ನನಗೆ ಅದರ ಬದ್ಧತೆ ಇದೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಅಮಲು ಅಂತೇಳಿ ಹೇಳುವಂಥದ್ದು ಅದು ಬರೀ ಕುಡಿತದಿಂದಲೇ ಬರಬೇಕಾಗಿ ಇಲ್ಲ. ದೇಶ ಸೇವೆಯ ಅಮಲು, ಸಮಾಜ ಸೇವೆಯ ಅಮಲು, ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂತಹ ಅಮಲು, ಅದು ಒಂದು ಅಮಲೆ. ಆ ಅಮಲಿದ್ದವರು ಮನೆಯನ್ನು ಸುಟ್ಟಾದರೂ ಸಮಾಜಕ್ಕೋಸ್ಕರ ಕೆಲಸ ಮಾಡಿ ನಮಗೆಲ್ಲ ಪ್ರೇರಣೆ ಕೊಟ್ಟಂತಹ ತುಂಬ ಉದಾಹರಣೆಗಳಿದ್ದಾವೆ. ಬಡವರ ಬಗ್ಗೆ ಕಳಕಳಿ ಇದ್ದು ಕೆಲಸ ಮಾಡಿದಂಥವರಲ್ಲಿ ನಮ್ಮ ತಾಲೂಕಿನಲ್ಲಿ ವಸಂತ ಬಂಗೇರರು ಕೂಡ ಒಬ್ಬರು. ಅದರಲ್ಲಿ ಏನು ಎರಡು ಮಾತಿಲ್ಲ. ರಾಜಕೀಯವಾಗಿ ಎಷ್ಟೋ ಸಂಗತಿಗಳು ಬರುತ್ತದೆ ಹೋಗ್ತದೆ, ಆದರೆ ಅವರ ಬದ್ಧತೆಯನ್ನು ನಾನು ಪ್ರಶ್ನಿಸುವುದಿಲ್ಲ. ಆದರೆ ಅವರು ಕೊಟ್ಟ ಸಲಹೆಯನ್ನು ಮಾತ್ರ ನಾನು ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ, ಅವರು ಎಷ್ಟೇ ಹಿರಿಯರಾದರೂ ಈ ಮಟ್ಟಿಗೆ ನಾನು ಅವರ ಮಾತನ್ನು ಕೇಳೋದಿಲ್ಲ ಅಂತ ಹೇಳುವಂಥದ್ದನ್ನು ಅವರಿಗೆ ಹೇಳ್ತಾ, ನಿಮ್ಮ ಅಮಲು ನಿಮಗೆ, ನನ್ನ ಅಮಲು ನನಗೆ ಅಂತ ಹೇಳುವಂಥದ್ದನ್ನು ಹೇಳಿ, ಮತ್ತೊಮ್ಮೆ ಪ್ರತಿಷ್ಠಿತ ದಿಕ್ಕುನ್ನ ಕುಟುಂಬದ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಶ್ರೇಷ್ಠ ವೇದಿಕೆಯಲ್ಲಿ ಒಟ್ಟುಗೂಡಿದಾಗ ಮಾತ್ರ ಇಂಥ ಶ್ರೇಷ್ಠ ಆರೋಗ್ಯಕರ ಸಲಹೆಗಳು ಮಾತ್ರ ಬರಲಿಕ್ಕೆ ಸಾಧ್ಯ. ಪ್ರತಾಪ್ ಸಿಂಹ ನಾಯಕ್ ಸರ್ ಅವರು ಅತ್ಯಂತ ಸುಂದರವಾದ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಈ ಸಂಭ್ರಮದ ಕೃತಜ್ಞತೆಗಳನ್ನು ಸಲ್ಲಿಸುವ. ಈ ಒಂದು ರೇಸ್ ಇನ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಇವತ್ತು ಸುಸಜ್ಜಿತವಾಗಿ ತಲೆ ಎತ್ತಿ ನಿಲ್ಲಲು ಸಹಕರಿಸಿದಂತೆ ಎಲ್ಲರಿಗೂ ಕೂಡ ನಾವೊಂದು ಗಿಫ್ಟ್ ಕೊಡಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತ ಅಶ್ವಿನ್ ರವರು ಕುಳಿತುಕೊಂಡಿದ್ದಲ್ಲಿಂದಲೇ ತಮ್ಮ ಶುಭಾಶಯವನ್ನ ನಮಗೆ ತಿಳಿಸಿದ್ದಾರೆ. ಅದುದರಿಂದ ಧನ್ಯವಾದ ಸಮರ್ಪಣೆಗೆ ಹೋಗ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಿಸಿಕೊಡ್ಲಿಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾವಿದೀಗ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸ್ತೇವೆ. ವಿಜಯ್ ಡಿಕುನ್ನ ಹಾಗೂ ಜೇನ್ ಡಿಕುನ್ನ ದಂಪತಿಗಳು ಇದನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಮೊತ್ತ ಮೊದಲನೇದಾಗಿ ಇದೀಗಲೇ ನಮ್ಮ ಪದ್ಮರಾಜ್ ಸರ್ ಅವರು ತಮ್ಮ ಹೊಗಳಿಕೆಯನ್ನ ಉಲ್ಲೇಖಿಸಿದ್ದಾರೆ. ನಮ್ಮ ಅಶ್ವಿನ್ ಜಸ್ಸಿ ಪೆರೇರಾ ಅವರು ಕೂಡ ಸಾಮಾಜಿಕ ನಾಯಕರು, ರಾಜಕೀಯ ಧುರೀಣರು ಕೂಡ ಹೌದು. ಇದೀಗ ಈ ಒಂದು ಬಿಲ್ಡಿಂಗ್ ಅನ್ನ ನೆರವೇರಿಸಿಕೊಟ್ಟಂತಹ ಮೂಡುಬಿದ್ರೆ ಮಾತ್ರವಲ್ಲ, ಆಸುಪಾಸಿನ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿಯೇ ಹೆಸರಾಂತ ಐಕ್ಯೂರ್ ಸಂಸ್ಥೆಯ ಮಾಲಕರು ಅಶ್ವಿನ್ ಜಸ್ಸಿ ಪೆರೇರಾ ಇವರಿಗೆ ನೆನಪಿನ ಕಾಣಿಕೆ. ಒಂದು ನಿಮಿಷ, ಅಶ್ವಿನ್ ಜಸ್ಸಿ ಅವರ ಧರ್ಮಪತ್ನಿ ಇದ್ದಾರೆ ಮೇಡಮ್, ತಾವೊಮ್ಮೆ ಬನ್ನಿ ಪ್ಲೀಸ್, ಒಂದು ಫೋಟೋ ಪ್ಲೀಸ್. ಇಲ್ಲದಿದ್ರೆ ಹೆಂಡತಿಗಳನ್ನು ನಾವು ಮರೆತು ಹೋಗ್ತೇವೆ, ಅದಕ್ಕೋಸ್ಕರ ಬನ್ನಿ. ಹೇಗೆ ನಾವೀಗ ಪ್ರವೀಣ್ ರವರಿಗೆಲ್ಲ ಸಹಕಾರ ನೀಡಿದ್ದೇವೆ ಅಂತ ಹೇಳಿದ್ದೇವೆ, ಅಶ್ವಿನ್ ಜಸ್ಸಿ ಅವರ ಬೆನ್ನ ಹಿಂದೆ ಸಹಕರಿಸಿದಂತಹ ಅಶ್ವಿನ್ ಜಸ್ಸಿ ಅವರ ಧರ್ಮಪತ್ನಿ ಇಂಜಿನಿಯರ್ ಆಗಿರುವಂತಹ ವಿದ್ಯಾಕುಮಾರ್, ಕೆಲವರು ಇಲ್ಲಿ ಆಗಮಿಸಲಿಲ್ಲ ಅಂತ ಹೇಳಿ ನಾವು ತಿಳಿದುಪಟ್ಟಿದ್ದೇವೆ. ಇದ್ರೆ ಬರಬಹುದು. ಇಂಜಿನಿಯರ್ ವಿದ್ಯಾಕುಮಾರ್ ಇಲ್ಲ. ಬಶೀರ್ ಸೂಪರ್ವೈಸರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ನಮ್ಮ ವಿಜಯ್ ಡಿಕುನ್ನರ್ ಅವರು ಒಂದು ಮಾತು ಹೇಳಿದ್ರು. ಅವರು ಹೊರದೇಶದಲ್ಲಿ ಇದ್ದುಕೊಂಡು ಈ ಒಂದು ಉದ್ಯಮವನ್ನು ನೋಡಿಕೊಂಡಿರುವಂತಹ ವ್ಯಕ್ತಿ. ಆದುದರಿಂದ ಬಶೀರ್ ಅವರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ.
ಬಶೀರ್ ಅವರು ಸೂಪರ್ವೈಸರ್ ಆಗಿ ಎಲ್ಲ ಕೆಲಸವನ್ನ ನೋಡಿದ್ದಾರೆ. ವಕೀಲ್, ಪೇಂಟಿಂಗ್ ಕಾಂಟ್ರಾಕ್ಟರ್ ಆಗಿರುವಂತಹ ವಕೀಲ್ ರವರು ಇದರ ಇಲ್ಲ. ಸಲೀಂ ಅನ್ಸಾರಿ ಟೈಲ್ಸ್ ಕಾಂಟ್ರಾಕ್ಟರ್ ಆಗಿ ಸೇವೆಯನ್ನು ನಿರ್ವಹಿಸಿದಂಥದ್ದು ಸಲೀಂ ಅನ್ಸಾರಿ. ಅದೇ ರೀತಿ ಓಂ ಪ್ರಕಾಶ್ ಟೈಲ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿಕೊಟ್ಟಂಥದ್ದು ಓಂ ಪ್ರಕಾಶ್ ಇಲ್ಲ. ಅವರಿಗೆ ನಾವು ಮತ್ತೆ ತಲುಪಿಸುವ ಆಶೀಶ್ ಲೇಬರ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿಕೊಟ್ಟಂತ ಆಶೀಶ್ ರವರು ಇದ್ದಾರೆ ಇಲ್ಲಿ. ಆಶೀಶ್ ರವರು ವೇದಿಕೆಗೆ ಬರಬೇಕು. ಅದೇ ರೀತಿ ಲೇಬರ್ ಕಾಂಟ್ರಾಕ್ಟರ್ ಆಗಿ ಕೊಖೋನ್ ರವರು ಇದ್ರೆ ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊಖೋನ್ ಅವರಿದ್ದಾರೆ ಅಲ್ಲಿ. ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿದಂಥದ್ದು ಹನೀಫ್ ಪ್ಲಂಬಿಂಗ್ ಕಾಂಟ್ರಾಕ್ಟರ್ ಆಗಿರುವಂತಹ ಹನೀಫ್ ರವರು. ಇಂಜಿನಿಯರಿಂಗ್ ಕೆಲಸವನ್ನ ನಿರ್ವಹಿಸಿದಂಥದ್ದು ವೆಲ್ಡಿಂಗ್ ಇಂಜಿನಿಯರಿಂಗ್ ಕೆಲಸವನ್ನ ನಿರ್ವಹಿಸಿಕೊಟ್ಟಂತಹ ಹರ್ಮನ್ ರವರು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸಾದ್, ಭದ್ರಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾಗಿರುವಂತಹ ಪ್ರಸಾದ್ ರವರಿದ್ರೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸಾದ್, ಎಸ್, ಓಕೆ, ಪ್ರಸಾದ್ ರವರಿದ್ದಾರೆ. ಭದ್ರಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾಗಿರುವಂತಹ ಪ್ರಸಾದ್ ರವರು ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಭದ್ರಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾಗಿರುವಂತಹ ಪ್ರಸಾದ್ ರವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಕಾರ್ಯಕ್ರಮದ ಕೃತಜ್ಞತೆಗೆ ಹೋಗುವುದಕ್ಕಿಂತ ಮುಂಚೆ ಕುವೆಟ್ಟು ಗ್ರಾಮ ಪಂಚಾಯತಿನ ಅಧ್ಯಕ್ಷರು 2 ಮಾತುಗಳನ್ನ ಆಡ್ತಾರಂತೇಳಿ ತಿಳಿಸಿದ್ದಾರೆ. 2 ಮಾತುಗಳನ್ನ ಆಡಿ ತಾವು ಈ ಸಂಸ್ಥೆಗೆ ಶುಭವನ್ನ ಕೋರಬೇಕಾಗಿ ನಂತರ ವಿಜಯ್ ಡಿಕ್ಕುನ್ನರ್ ಅವರು ಎಲ್ಲರಿಗೆ ಧನ್ಯವಾದವನ್ನ ಸಮರ್ಪಿಸುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಧರ್ಮಗುರುಗಳಲ್ಲಿ ಆಶೀರ್ವಾದವನ್ನು ಬೇಡ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಕುವೆಟ್ಟು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಶ್ರೀಯುತ ವಿಜಯ್ ಡಿಕ್ಕುನ್ನರ್ ಅವರು ಇಂತಹ ಒಂದು ದೊಡ್ಡ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ, ಇಂಥ ಒಂದು ದೊಡ್ಡ ಉದ್ದಿಮೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದಾಗ ನಮಗೆ ಖಂಡಿತವಾಗಲೂ ತುಂಬ ಸಂತೋಷ ಆಗ್ತದೆ. ಒಂದನೇದಾಗಿ ನಮ್ಮ ಊರಿನ ಯುವಕರಿಗೆ ಉದ್ಯೋಗ ದೊರಕ್ತದೆ. ಎರಡನೇದಾಗಿ ಒಂದು ಸಣ್ಣ ಸ್ವಾರ್ಥ ಕೂಡ ಉಂಟು. ಯಾಕೆಂತ ಹೇಳಿದರೆ, ಇಂತಹ ದೊಡ್ಡ ಉದ್ದಿಮೆ ಬಂದಾಗ ನಮ್ಮ ಪಂಚಾಯತಿಗೆ ಒಂದು ದೊಡ್ಡ ಉದ್ದದ ತೆರಿಗೆ ಕೂಡ ಸಂಗ್ರಹ ಆಗ್ತದೆ. ಇಂತಹ ದೊಡ್ಡ ಮೊತ್ತದ ತೆರಿಗೆ ಸಂಗ್ರಹ ಆದಾಗ ನಮಗೆ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳನ್ನಾಗಲಿ ಒಂದು ಪ್ರದೇಶಗಳನ್ನು ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ. ಹಾಗಾಗಿ ನಾವು ಯಾವಾಗಲೂ ದೇವರಲ್ಲಿ ಬೇಡೋದು, ನಾವೊಂದು ಈಗ 2.5 ವರ್ಷಗಳ ಕಾಲ ನಮಗೆ ಜನರು ಅವಕಾಶ ಕೊಟ್ಟಿದ್ದಾರೆ ಒಂದು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಲಿಕ್ಕೆ. ಅದರಿಂದಾಗಿ ನಾವು ದೇವರಲ್ಲಿ ಕೂಡ ಬೇಡ್ತೇವೆ, ಒಂದು ದೊಡ್ಡ ದೊಡ್ಡ ಉದ್ದಿಮೆಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರಲಿ, ದೊಡ್ಡ ಮೊತ್ತದ ತೆರಿಗೆಗಳು ಸಂಗ್ರಹ ಆಗಲಿ, ನಮಗೆ ಕೂಡ ಜನರಿಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತೇಳಿ. ಇನ್ನೊಂದು, ಇಂತಹ ಒಂದು ದೊಡ್ಡ ಉದ್ದಿಮೆ ಸ್ಥಾಪನೆಯಾಗಿದೆ ನಮ್ಮ ಗುರೈನಕೆರೆಯಲ್ಲಿ. ಈ ಗುರೈನಕೆರೆಯಲ್ಲಿ ಸ್ಥಾಪನೆಯಾದ ಈ ಉದ್ದಿಮೆ ನಮ್ಮ ಗುರೈನಕೆರೆಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ, ಬೆಳೆಯಲಿ ಅಂತೇಳಿ ಆಶ್ರಯಿಸ್ತಾ, ನನಗೆ ಈ ಪಂಚಾಯತ್ ಅಧ್ಯಕ್ಷೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ವಿಜಯ್ ಡಿಕ್ಕುನ್ನರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ನೆಚ್ಚಿನ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು ಆಗಮಿಸಬೇಕಿತ್ತು. ಅನ್ಯ ಕಾರ್ಯದ ನಿಮಿತ್ತ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದಾರೆ. ಬೆಸ್ಟ್ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಕಾಂಗ್ರೆಸ್ ಮುಖಂಡರು ರಕ್ಷಿ ಶಿವರಾಮ್ ಕೂಡ ತಮ್ಮ ಶುಭವನ್ನ ಈ ಸಂದರ್ಭದಲ್ಲಿ ಕೋರಿರುತ್ತಾರೆ. ಕೃತಜ್ಞತೆಗೆ ಹೋಗುವುದಕ್ಕಿಂತ ಮುಂಚೆ ರೇಸಿನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನಲ್ಲಿ ಏನೆಲ್ಲ ಇದೆ,
ನಮ್ಮ ವಿಜಯ್ ಡಿಕುನರ್ ಅವರು ಮಸ್ಕತ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಒಬ್ಬ ಖ್ಯಾತ ಉದ್ಯಮಿ ಕೂಡ ಹೌದು. ಅಲ್ಲಿನ ಓಮ್ಸಿಸ್ ಗೋಲ್ಡನ್ ಮಾರ್ಮಲ್ ಹಾಸ್ಪಿಟಾಲಿಟಿ ಗ್ರೂಪ್ನ ಮ್ಯಾನೇಜ್ಮೆಂಟ್ನ ಭಾಗವಾಗಿರುವುದರಿಂದ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಹೊಂದಿದಂತಹ 14 ಐಷಾರಾಮಿ ಅತಿಥಿ ಕೊಠಡಿಗಳು, ಆರಾಮದಾಯಕವಾಗಿ ತಾವು ಇಲ್ಲಿ ನೆಲೆಸಬಹುದಂತ ವಾತಾವರಣ ತಮಗೆ ಸಿಗ್ತಾ ಇದೆ. ಸುಸಜ್ಜಿತ ಕಾನ್ಫರೆನ್ಸ್ ಹಾಲ್ ಇದೀಗ ನೀವು ಏನು ನೋಡ್ತಾ ಇದ್ದೀರಿ. ವೆಲ್ಜೆಲ್ ಔತಣಕೂಟಗಳು, ರೆಸ್ಟೋರೆಂಟ್, ಬಾರ್, ರೇಸಿನ್ನಲ್ಲಿ ಉತ್ತಮ ಅನುಭವವನ್ನು ತಮಗೆ ಕೊಡಲಿಕ್ಕೆ ಇದೆ. ಪೆಕ್ಸ್ ರೆಸ್ಟೋರೆಂಟ್ ಮತ್ತು ಬಾರ್ನಲ್ಲಿ ರುಚಿಕರವಾದಂಥ ಊಟ, ವಸಂತ ಬಂಗೇರರು ಹೇಳಿದಾಗೆ ಸ್ವಲ್ಪ ಆರೋಗ್ಯವಾದಂಥ ಪಾನೀಯಗಳು ಕೂಡ ತಮಗೆ ಸಿಗ್ತಾ ಇದೆ. ಉನ್ನತ ಉತ್ಸಾಹದಲ್ಲಿ ಈ ಒಂದು ಪ್ರದೇಶದಲ್ಲಿ ತಮ್ಮ ಸಮಯವನ್ನ ತಾವು ಕಳಿಬಹುದು. ಆದುದರಿಂದ ಈ ಒಂದು ಹೋಟೆಲ್ನಲ್ಲಿ 14 ಲಕ್ಸುರಿ ರೂಮ್ಸ್ ಇದೆ, ಸೂಟ್ ರೂಮ್ಸ್ ಇದೆ. 400 ಜನರು ಕೂತ್ಕೊಂಡು ಕಾರ್ಯಕ್ರಮವನ್ನು ಮಾಡಬಹುದಂತ ಈ ಒಂದು ಐಷಾರಾಮಿ ವೆಲ್ಜೆಲ್ ಹಾಲ್ ಕೂಡ ಇದೆ. ಈ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತ ವಿಜಯ್ ಡಿಕುನರ್ ಅವರಿಗೆ ನಾವು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಸಲ್ಲಿಸಿ ಇದೀಗ ಈ ಸಂಸ್ಥೆಯ ಉದ್ಘಾಟನಾ ಸಮಾರಂಭಕ್ಕೆ ಸಹಕಾರವನ್ನು ನೀಡಿದಂತ ಎಲ್ಲರಿಗೂ ಕೂಡ ಮಾಲಕರು ತಮ್ಮ ಧನ್ಯವಾದವನ್ನು ಸಮರ್ಪಿಸುತ್ತಾರೆ. ಅವರ ಧನ್ಯವಾದವನ್ನು ಸಮರ್ಪಿಸುವ ಈ ಒಂದು ಮಾತುಗಳನ್ನ ನಾವೆಲ್ಲರೂ ಕೇಳುವ. ತದನಂತರ ತಮ್ಮೆಲ್ಲರಿಗೂ ಕೂಡ ಅಲ್ಲೊಂದು ಫಲಹಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಧನ್ಯವಾದಗಳು ನೆಲ್ಸನ್ ರವರೇ. ಪ್ರಪ್ರಥಮವಾಗಿ ಈ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ವೈಯಕ್ತಿಕ ಆಮಂತ್ರಣವನ್ನು ಮನ್ನಿಸಿ ಸಭೆಗೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ವಸಂತ ಬಂಗೇರವರಿಗೆ ನನ್ನ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ನೆಚ್ಚಿನ ಧರ್ಮಗುರುಗಳಾದ ಬೆಳ್ತಂಗಡಿ ಹೋಲಿ ರೆಡಿಮೇಡ್ ಚರ್ಚಿನ ಫಾದರ್ ವಾಲ್ಟರ್ ಡೆಮೆಲ್ಲೋ ಅವರು ಬಂದು ನಮಗೆ ಆಶೀರ್ವಚನ ನೀಡಿ ಈ ಸಂಸ್ಥೆಯ ಪ್ರಗತಿಗೆ ಅವರು ದೇವರ ಆಶೀರ್ವಾದವನ್ನು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಕೊಟ್ಟಿರ್ತಾರೆ. ಅವರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾರೆ. ನಮ್ಮ ಕುಟುಂಬದ ಸದಸ್ಯರು, ನನ್ನ ಕಝನ್ ಆಗಿರುವ ಫಾದರ್ ಸ್ಟ್ಯಾನಿ ಗೋವಿಯಸ್, ಮಡಂತ್ಯಾರ್ ಚರ್ಚಿನ ಧರ್ಮಗುರುಗಳು, ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ, ನಮಗೆ ಆಶೀರ್ವಚನ ನೀಡಿದ್ದಾರೆ. ಅವರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು. ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕರು, ಇವರು ನಮ್ಮ ತಾಯಿಯ ಸಮಯದಿಂದ ಅವರ ತಂದೆಯವರು ಆತ್ಮೀಯರು. ಅವರ ಉಪಸ್ಥಿತಿ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆ ಮತ್ತು ನಮಗೆ ಒಂದು ಆಶೀರ್ವಾದವೇ ಸರಿ. ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ. ನನ್ನ ಸಹಪಾಠಿ, ನನ್ನ ಮಿತ್ರ ಆಗಿ ಹಲವಾರು ವರ್ಷಗಳ ನಂತರ ನಾವು ಒಬ್ಬರಿಗೊಬ್ಬರು ನೋಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಶಿಧರ್ ಶೆಟ್ಟಿಯವರು ಈ ಊರಿನ ಏಳಿಗೆಗೆ ಬಹಳಷ್ಟು ಅವರು ಕನಸು ಇಟ್ಟುಕೊಂಡಿದ್ದಾರೆ. ನಾನು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇನೆ ಯಾವಾಗಲೂ. ಅವರು ನನ್ನ ಆಮಂತ್ರಣಕ್ಕೆ ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ. ಕಾಂಗ್ರೆಸ್ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ವಕೀಲರು, ಅವರು ಈ ಸಮಾರಂಭಕ್ಕೆ ಬಂದು ನಮಗೆ ಎರಡು ಮಾತುಗಳನ್ನು ಹೇಳಿ ಆಶೀರ್ವಚನ ಮಾಡಿದ ಹಾಗೆ ಆಗ್ತದೆ. ಯಾಕೆಂದರೆ ಹಿರಿಯರವರು, ಅವರಿಗೂ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳು. ಇಷ್ಟು ದೊಡ್ಡ ಕಟ್ಟಡವನ್ನು 1 ವರ್ಷ 11 ತಿಂಗಳಲ್ಲಿ ಪೂರೈಸಿದಂತಹ ಸಾಹಸಿ ಅಶ್ವಿನ್ ಪಿರೇರಾ, ಐಕ್ಯಾರ್ ಬಿಲ್ಡರ್ಸ್ ಮೂಡುಬಿದ್ರೆ, ಇದು ಒಂದು ಮಹಾಸಾಹಸಿ. ಅವರ ಉತ್ತೇಜನದಿಂದ ಮತ್ತು ಅವರ ಪ್ರಾಯೋಜಕತ್ವದಿಂದ ಈ ಕಟ್ಟಡ ಇವತ್ತು ಮೇಲೆ ಬಂದಿದೆ. ಅವರು ಕೊಟ್ಟಂತಹ ಸಹಕಾರಕ್ಕೆ
ಮತ್ತು ಪ್ರೋತ್ಸಾಹಕ್ಕೆ ಮತ್ತು ಅವರು ಇವತ್ತು ಈ ಸಭೆಯಲ್ಲಿ ನೀಡಿರುವ ಉಪಸ್ಥಿತಿಗೆ ಅವರಿಗೆ ಮತ್ತು ಅವರ ಧರ್ಮಪತ್ನಿಗೆ ನನ್ನ ಕುಟುಂಬದ ಪರವಾಗಿ ಧನ್ಯವಾದ. ಕುವೆಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಭಾರತಿ ಎಸ್ ಶೆಟ್ಟಿಯವರು ನಮ್ಮ ಆಮಂತ್ರಣಕ್ಕೆ ಕೊಟ್ಟು ಮನ್ನಿಸಿ ಇವತ್ತು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ 2 ಮಾತುಗಳನ್ನು ಆಡಿದ್ದಾರೆ. ಪಂಚಾಯಿತಿಗೆ ತೆರಿಗೆ ಮಾತ್ರ ಅಲ್ಲ, ಊರಿಗೂ ಒಂದು ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ಕೂಡ ಅವರು ಮೂಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಮುಂದಕ್ಕೆ ಈ ಊರಿಗೆ ಒಳ್ಳೆಯದಾಗ್ಬೋದು. ನಾವು ಈ ಊರಿನಲ್ಲಿ ಹುಟ್ಟಿ ಬೆಳೆದವರು, ಈ ಊರಿಗೆ ಖಂಡಿತವಾಗಿಯೂ ನಮ್ಮ ದೇಣಿಗೆಯನ್ನು ನಾವು ಕೊಡ್ತೇವೆ ಎಂಬ ಮಾತನ್ನು ಅವರಿಗೆ ನಾನು ಕೊಟ್ಟು ಈ ಸಭೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನನ್ನ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳು. ಕೊನೆಯದಾದರೂ ಕೊನೆಯದಲ್ಲ, ನಮ್ಮ ಈ ಸಮಾರಂಭಕ್ಕೆ ಹಾಜರಾಗಿರಬೇಕಿತ್ತು ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜಾರವರು. ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರಿಗೂ ಅವರು ಕಳಿಸಿದಂಥ ಶುಭಾಶಯಗಳಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಕುಟುಂಬದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಬೆಳ್ತಂಗಡಿ ತಾಲೂಕಿನ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಹರೀಶ್ ಕುಮಾರ್ ಅವರು ಕೂಡ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಅವರು ಕೂಡ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಈ ಸಂಸ್ಥೆಯಲ್ಲಿ ಒಂದು ಬೆಳವಣಿಗೆಗೆ ಉತ್ತೇಜಕರಾಗಿ ನನ್ನೊಂದಿಗೆ ಕೈ ಜೋಡಿಸಿರುವಂತಹ ನಮ್ಮ ಊರಿನ ಜನಪ್ರಿಯ ಹೋಟೆಲ್ ಮಾಲಕರಾದಂತಹ ನಮ್ಮ ಪ್ರವೀಣ್ ಫರ್ನಾಂಡಿಸ್, ನಾವು ಯಾವಾಗಲೂ ಹಳ್ಳಿ ಮನೆ ಪ್ರವೀಣ್ ಎಂದು ಕಾಮನ್ ಆಗಿ ಕರೀತೇವೆ. ಅವರು ನನ್ನ ಜೊತೆ ಕೈ ಸೇರಿಸಿ ಇಲ್ಲಿ ಒಂದು ಒಳ್ಳೆಯ ಒಂದು ರೆಸ್ಟೋರೆಂಟನ್ನು ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಈ ಸಭೆಯಲ್ಲಿ ಅವರ ಉಪಸ್ಥಿತಿ ಅವರ ಕುಟುಂಬದೊಂದಿಗೆ ಮಾಡಿರ್ತಾರೆ. ಅವರಿಗೂ ನಾನು ನನ್ನ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಬೆಳ್ತಂಗಡಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ರಕ್ಷಿತ್ ಶಿವರಾಮ್ ಅವರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಅವರು ನಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ನನ್ನ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಊರಿನ ಸಮಸ್ತ ಜನರು ಮತ್ತು ಇಲ್ಲಿ ಹಾಜರಿರುವ ಎಲ್ಲ ನನ್ನ ಪ್ರೀತಿಯ ಎಲ್ಲರಿಗೂ, ನನ್ನ ಕುಟುಂಬದ ಸದಸ್ಯರಿಗೂ ಮತ್ತು ನಿಮ್ಮೆಲ್ಲ ನೆರೆದಿರುವವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಯಾರ ಹೆಸರು ಹೇಳಲಿಕ್ಕೆ ನನಗೆ ಬಿಟ್ಟು ಹೋಗಿರ್ತದ ಅವರಿಗೂ ಕೂಡ ನನ್ನ ಆತ್ಮೀಯ ಹೃದಯಪೂರ್ವಕ ಅಭಿನಂದನೆಗಳನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ನಮಗೆ ಎಲ್ಲರಿಗೂ ಪ್ರೀತಿಪಾತ್ರರಾಗಿರುವಂತಹ ನೆಲ್ಸನ್ ರವರಿಗೆ ನನ್ನ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ, ರೈಸಿನ್ ಹೋಟೆಲ್ಗೆ ಅತ್ಯಂತ ಹೆಚ್ಚಿನ ಒಂದು ಪ್ರಚಲಿತವಾದಂತಹ ಒಂದು ಪಬ್ಲಿಸಿಟಿಯನ್ನು ನೀಡ್ತಾ ಇರುವಂತಹ ಸುದ್ದಿ ಮಾಧ್ಯಮ ಇವತ್ತು ನಮ್ಮ ಮುಂದೆ ಇದೆ. ಸುದ್ದಿ ಮಾಧ್ಯಮ ಮಾತ್ರವಲ್ಲ, ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಒಂದು ಗಳಿಗೆ ವೇದಿಕೆಗೆ ಬಂದು ನಮ್ಮ ಮಾಲಕರಿಂದ ಒಂದು ಪ್ರೀತಿಯ ಹೂಗುಚ್ಛವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಷ್ಟು ಮಾಧ್ಯಮ ಮಿತ್ರರಿದ್ದರು ಎಲ್ಲರೂ ಬನ್ನಿ, ಒಂದು ಫೋಟೋ ತೆಗೆದಾಗ ಕೂಡ ಆಗ್ತದೆ. ದಯವಿಟ್ಟು ಬನ್ನಿ. ನಮ್ಮ ಹೆರಾಲ್ಡ್ ಪಿಂಟೋರವರು ಇಲ್ಲಿದ್ದಾರೆ, ಅವರೊಟ್ಟಿಗೆ ಎಲ್ಲರೂ ಕೂಡ ದಯವಿಟ್ಟು ಬಂದು ಸೇರಿದ್ರೆ ಒಳ್ಳೆಯದು. ದಯವಿಟ್ಟು ಎಲ್ಲರೂ ಒಂದೇ ಹೂಗುಚ್ಛವನ್ನು ನಾವು ಪಡ್ಕೊಳ್ಳುವ. ದಯವಿಟ್ಟು ಎಲ್ಲರೂ ದಯವಿಟ್ಟು ಬನ್ನಿ. ತಾವೆಲ್ಲರೂ ನಮಗೆ ಸಹಕರಿಸಿದ್ದೀರಿ, ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ರು ಎಸ್, ಥ್ಯಾಂಕ್ ಯು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯಾತಿ ಗಣ್ಯರು ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ಒಂದು ಫೋಟೋ ತೆಗೆಯುವ. ವಿಜಯ್ ಡಿಕ್ಕುನ್ನರ್ ಅವರು ಧರ್ಮಪತ್ನಿ, ಮಗ ಎಲ್ಲಿದ್ದಾರೆ? ವಿಜಯರವರ ಮಗ. ದಯವಿಟ್ಟು ಸುಪುತ್ರರು ಒಮ್ಮೆ ವೇದಿಕೆಗೆ ಬಂದರೆ ಒಳ್ಳೆಯದು. ಒಮ್ಮೆ ಎಲ್ಲರೂ, ವಿಜಯ್ ಸರ್ ದಯವಿಟ್ಟು ಮುಂದೆ ಬನ್ನಿ. MCC ಬ್ಯಾಂಕಿನ ಅಧ್ಯಕ್ಷರು ದಯವಿಟ್ಟು ಒಂದುಗಳಿಗೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಫೋಟೋಗಾಗಿ ಎಸ್. ನಮ್ಮ ಹಳ್ಳಿಮನೆಯ ಪ್ರವೀಣ್ ಫರ್ನಾಂಡಿಸ್ ರವರು ಎಲ್ಲಿದ್ದಾರೆ? ಪ್ರವೀಣ್ ಫರ್ನಾಂಡಿಸ್. ಓಕೆ, ತಮಗೆಲ್ಲರಿಗೂ ಕೂಡ ಅಲ್ಲಿ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಲವರು ಈಗಾಗಲೇ ತಗೊಂಡಿರ್ಬೋದು. ಯಾರೆಲ್ಲ ತಗೊಳ್ಳಿಲ್ಲ ದಯವಿಟ್ಟು ತಾವು ಹಿಂದೆ ತಿರುಗಿ ಹೋಗುವಾಗ ದಯವಿಟ್ಟು ಫಲಾಹಾರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಾರು ಕೂಡ ಫಲಾಹಾರವನ್ನು ಸ್ವೀಕರಿಸದೆ ಹೋಗುವುದು ಬೇಡ. ಎಲ್ಲರಿಗೂ ಕೂಡ ನಾವೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ದಯವಿಟ್ಟು ತಾವು ಹಿಂತಿರುಗಿ ಹೋಗುವಾಗ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ